ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಅನ್ನು ವೀಕ್ಷಿಸ್ತಾ ಇರುವಂತಹ ನಮ್ಮೆಲ್ಲ ವೀಕ್ಷಕ ವೃಂದದವರಿಗೆ ಆತ್ಮೀಯ ಸ್ವಾಗತ. ವಿಶೇಷ ಮಾತುಕತೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಊರಿನೆಲ್ಲೆಡೆ ಜಾತ್ರೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳ ಸಂಭ್ರಮ ಸಡಗರ ಮೇಳೈಕೆ ಆಗ್ತಾ ಇದೆ. ದೀಪಾವಳಿಯ ಒಂದು ಸಂಭ್ರಮ ಕಳೆದೊಡನೆ ತುಳುನಾಡಿನ ಈ ಒಂದು ಸಂಪ್ರದಾಯದಂತೆ ದೇವರುಗಳು, ದೇವಸ್ಥಾನಗಳಾಗಿರ್ಬೋದು, ದೇವರುಗಳ ವರ್ಷಾವಧಿ ಉತ್ಸವ ಆಗಿರ್ಬೋದು, ದೈವಸ್ಥಾನದ ನೇಮೋತ್ಸವ, ಕೋಲ ಆಗಿರ್ಬೋದು, ಇವೆಲ್ಲ ನಡೆಯುವಂಥದ್ದು ತುಳುನಾಡಿನ ವಿಶೇಷವಾದಂತಹ ಒಂದು ಸಂಪ್ರದಾಯ. ಅತ್ಯಂತ ಭಕ್ತಿ ಭಾವದಿಂದ ಜನರು ಆರಾಧಿಸುವಂತಹ, ಪೂಜಿಸುವಂತಹ ಮತ್ತು ತಮ್ಮದಾದಂತಹ ರೀತಿಯಲ್ಲಿ ಅದನ್ನು ಸೇವೆಯನ್ನು ಕೈಗೆತ್ತಿಕೊಂಡು ದೇವರ ಒಂದು ಸೇವೆಯನ್ನು ಮಾಡುವಂತಹ ಕಾರ್ಯಕ್ರಮ. ಅದೇ ರೀತಿ ಜಾತ್ರೋತ್ಸವ ಕಾರ್ಯಕ್ರಮ, ವಿಶೇಷವಾಗಿ ನಡೆಯುವಂಥ ಜಾತ್ರೋತ್ಸವ, ತುಳುನಾಡಿನ ಅನೇಕ ದೇವಾಲಯಗಳಲ್ಲಿ ನಡೆಯುವಂತಹ ಜಾತ್ರೋತ್ಸವಗಳು ಅಲ್ಲಿಯದೇ ಆದಂತಹ ವಿಶೇಷತೆ ಮತ್ತು ವಿಭಿನ್ನತೆಗಳನ್ನು ಹೊಂದಿರುವಂಥದ್ದು. ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾದ ಒಂದು 800 ವರ್ಷಗಳ ಇತಿಹಾಸವಿರುವಂತಹ ಕುರಿಯ ಉಳ್ಳಾಲ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಆ ಒಂದು ಕ್ಷೇತ್ರದ ಇತಿಹಾಸ ಆಗಿರ್ಬೋದು, ಆ ಕ್ಷೇತ್ರದ ನಡೆದಿರುವಂತಹ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಮತ್ತು ಆ ಕ್ಷೇತ್ರದಲ್ಲಿ ಜಾತ್ರೋತ್ಸವ ಯಾವ ರೀತಿಯಾಗಿ ನಡೆಯುತ್ತದೆ, ಅದಕ್ಕೆ ಸಿದ್ಧತೆಗಳೇನು ನಡೆಯುತ್ತಾ ಇದೆ, ಮತ್ತು ಭಕ್ತರ ಸಹಕಾರ ಯಾವ ರೀತಿಯಾಗಿದೆ, ಎಲ್ಲ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ನಡೆಸಲಿಕ್ಕೆ ವಿಶೇಷ ನೇರ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮೇಶ್ ಮಿತ್ತಡ್ಕ. ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವವರು, ಮಾತುಕತೆ ಆಗಲಿಕ್ಕೆ ಮತ್ತು ವೀಕ್ಷಕರು ಕೂಡ ನಮ್ಮ ಜೊತೆಗೆ ಕರೆಯನ್ನು ಮಾಡುವುದರ ಮುಖಾಂತರವಾಗಿ ಈ ದೇವಸ್ಥಾನದ ಬಗೆಗಿನ ವಿಚಾರಗಳನ್ನು ಅಥವಾ ತಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ಜೊತೆಗೆ ವ್ಯಕ್ತಪಡಿಸಿಕೊಳ್ಳಬಹುದು. ಹಾಗೂ ಏನಾದರೂ ಪ್ರಶ್ನೆಗಳಿದ್ದರೂ ಕೂಡ ವ್ಯವಸ್ಥಾಪನಾ ಸಮಿತಿಯವರ ಜೊತೆಗೂಡಿ ತಾವುಗಳು ಕೇಳ್ಕೊಳ್ಳಬಹುದಾಗಿದೆ. ಮೊದಲಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಜೊತೆಗೆ ಇರುವವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ತಾ ಇರುವವರು ಮಧು ನರಿಯೂರವರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಇವರು. ಬಹುಶಃ ಇವರ ಒಂದು ಅಧ್ಯಕ್ಷ ಅವಧಿಯಲ್ಲಿ ಕಳೆದ 3 ವರ್ಷಗಳಲ್ಲಿ ನಡೆದಿರುವಂತಹ ಅಭಿವೃದ್ಧಿಗಳಾಗಿರ್ಬೋದು, ಈ ಬಾರಿ ಇವರ ಅವಧಿಯಲ್ಲಿ ಕೊನೆಯ ಒಂದು ಜಾತ್ರೋತ್ಸವ ನಡೆಯುತ್ತಾ ಇದೆ. ಬಹಳ ಸಂಭ್ರಮದಿಂದ ಇದನ್ನು ನಡೆಸಲಿಕ್ಕೆ ಕೂಡ ಅವರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಮಧು ನರಿಯೂರವರು ಪ್ರಸ್ತುತ ಪುತ್ತೂರು ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರು ಕೂಡ ಹೌದು. ಉದ್ಯಮ ಮತ್ತು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರು, ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರವಾಗಿ ಪುತ್ತೂರು ಹಾಗೂ ಆಸುಪಾಸಿನ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವರು ಗುರುತಿಸಿಕೊಂಡಿರುವವರು ಮಧು ನರಿಯವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇನ್ನೊಬ್ರು ರವೀಂದ್ರನಾಥ್ ರೈ ಬಳ್ಳಮಜಲು ಗೊತ್ತು, ತಮಗೆಲ್ಲ ಗೊತ್ತಿದೆ ಇವರ ಬಗ್ಗೆ. ದೇವಸ್ಥಾನದಲ್ಲಿ ಇವರ ಪರಿಚಯವನ್ನು ಮಾಡುವುದಾದರೆ 2009ರಿಂದ 2017ನೇ ಆ ಒಂದು ಅವಧಿಯಲ್ಲಿ ಇವರು ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದ್ದವರು. 6 ವರ್ಷಗಳ ಕಾಲ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ವಿಷ್ಣು ಸೇವಾ ಸಮಿತಿಯಲ್ಲೂ ಕೂಡ ತೊಡಗಿಸಿಕೊಂಡು ಪ್ರಸ್ತುತ ಗೌರವ ಸಲಹೆಗಾರರಾಗಿ ಇವರು ವಿಷ್ಣು ಸೇವಾ ಸಮಿತಿಯ ಗೌರವ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಪುತ್ತೂರು ಅಡಿಕೆ ವರ್ತಕರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ ರವೀಂದ್ರನಾಥ್ ರೈ ಬಳ್ಳಮಜಲು ಗೊತ್ತು. ಇವರು ಕೂಡ ಅನೇಕ ಸಂಘ ಸಂಸ್ಥೆಗಳ ಮುಖಾಂತರವಾಗಿ ಪುತ್ತೂರು ಆಸುಪಾಸಿನ ಜನರಿಗೆ ಚಿರಪರಿಚಿತರಾಗಿರುವವರು ರವೀಂದ್ರನಾಥ್ ರೈ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಇನ್ನೋರ್ವರು ಶಿವರಾಮ ಆಳ್ವ ಬಳ್ಳಮಜಲು ಗೊತ್ತು. ಇವರ ಬಗ್ಗೆಯೂ ಕೂಡ ಹೆಚ್ಚೇನು ಹೇಳಬೇಕು ಅಂತಿಲ್ಲ. ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಂಘ ಸಂಸ್ಥೆಗಳಲ್ಲಿಯೂ ಕೂಡ ಇವರು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಾ ಇರುವವರು. ಪ್ರಸ್ತುತ ಶ್ರೀ ವಿಷ್ಣು ಸೇವಾ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ರೋಟರಿ ಕ್ಲಬ್ ಈಸ್ಟ್ ಇದರ ಸದಸ್ಯರಾಗಿದ್ದಾರೆ. ಪುತ್ತೂರು ಕೋಟಿ ಚೆನ್ನಯ್ಯ ಕಂಬಳ ಸಮಿತಿಯ ಉಪಾಧ್ಯಕ್ಷರಾಗಿ ಹಾಗೂ ಪಿಲಿರಂಗ್ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದವರು. ಪುತ್ತೂರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾಗಿ, ಪಂದ್ಯಾಟದ ಗೌರವಾಧ್ಯಕ್ಷರಾಗಿ ಇತ್ತೀಚಿನ ದಿನದಲ್ಲಿ ನಡೆದಿರುವಂತಹ ಯಶಸ್ವಿ ಪಂದ್ಯಾಟವನ್ನು ಕೂಡ ಆಯೋಜಿಸಿದವರು ಇವರು. ಪುತ್ತೂರು ಕ್ಲಬ್ನ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶಿವರಾಮ ಆಳ್ವ ಬಳ್ಳಮಜಲು ಗೊತ್ತು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವೀಕ್ಷಕರು, ನಮ್ಮ ಸ್ಕ್ರೀನ್ನಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಬಹುದು. ಕರೆ ಮಾಡುವುದರ ಮುಖಾಂತರವಾಗಿ ದೇವಸ್ಥಾನದ ಬಗೆಗಿನ ಹಾಗೂ ವ್ಯವಸ್ಥಾಪನಾ ಸಮಿತಿಯವರಾಗಿರ್ಬೋದು, ಅವರ ಜೊತೆಗೆ ತಾವು ಕೂಡ ಮಾತುಕತೆ ನಡೆಸಬಹುದು, ಪ್ರಶ್ನೆಗಳಿದ್ರೆ ಕೇಳಬಹುದು. ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಾಗಿ ಬರುವ 5ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ 2 ದಿನಗಳ ಕಾಲ ಉಳ್ಳಾಲ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ 15ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಧಾರ್ಮಿಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಗಳು ನಡೆಯುವ ಮುಂಚಿತವಾಗಿ ಪೂರ್ವಭಾವಿಯಾಗಿ ಈ ಒಂದು ವಿಶೇಷ ಮಾತುಕತೆ ಕಾರ್ಯಕ್ರಮ ದೇವಸ್ಥಾನದ ಬಗೆಗಿನ ವಿಚಾರಗಳ ಬಗ್ಗೆ. ಮೊದಲಾಗಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಲ್ಲಿ ಈ ಬಾರಿ ಯಾವ ರೀತಿಯ ಸಕಲ ಸಿದ್ಧತೆಗಳು ನಡೀತಾ ಇದೆ ಅನ್ನೋದನ್ನು ಕೇಳೋಣ. ನಮ್ಮ ಅಧ್ಯಕ್ಷರೇ, 15ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ.
ಯಾವ ರೀತಿಯ ಸಿದ್ಧತೆ ನಡೀತಾ ಇದೆ? ವರ್ಷಂಪ್ರತಿಯಂತೆ ಉಳ್ಳಾಲ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಹ್ಮ್ ಡಿಸೆಂಬರ್ 30ರಂದು ಕಳೆದ 15 ವರ್ಷದಿಂದ ಜೀರ್ಣೋದ್ಧಾರ ಆದಮೇಲೆ ಹ್ಮ್ ಡಿಸೆಂಬರ್ 30ರಂದು ಕೊನೆ ಮುಹೂರ್ತ ವ್ಯವಸ್ಥಾಪನಾ ಸಮಿತಿ ಮತ್ತು ಊರಿನ ಭಕ್ತ ಸಮೂಹ ಮತ್ತು ವಿಷ್ಣು ಸೇವಾ ಸಮಿತಿಯ ಮುಖಾಂತರ ನಡೀತಾ ಇದೆ. ಇದನ್ನು ದೇವಸ್ಥಾನದ ಹಿರಿಯರಾದಂಥ ವೆಂಕಟರಮಣ ನರಸಿಂಹರಾಯ ಕೊಡ್ಲಾಯ ಮತ್ತು ಪ್ರಧಾನ ಅರ್ಚಕರಾದಂಥ ಪ್ರಕಾಶ್ ರಾವ್ ಕೊಡ್ಲಾರು, ಗುರುರಾಜ ಮಡಕಲಾಯ ಮತ್ತು ವಿಷ್ಣುಮೂರ್ತಿ ಬಡಕಿಲಾಯ ಇವರ ನೇತೃತ್ವದಲ್ಲಿ ಮೊನ್ನೆ ತಾನೇ ಡಿಸೆಂಬರ್ 30ರಂದು ಕೊನೆ ಮುಹೂರ್ತ ಆಯಿತು. ಜನವರಿ 4ನೇ ತಾರೀಕಿನಂದು ನಮ್ಮ ದೇವಸ್ಥಾನದ ಜಾತ್ರೆಗೋಸ್ಕರ ಹಸಿರು ಅಂದರೆ ಹೊರ ಕಾಣಿಕೆ ದವಸ ಧಾನ್ಯ ಊರಿನ ನಾವೊಂದು ಬಯಲುವಾರ ಸಮಿತಿ ಮಾಡಿದ್ದೇವೆ. ಅದನ್ನ ಪ್ರಧಾನ ಪರ್ಪುಂಜದಿಂದ ಒಂದು 4 ಟೀಮಿನ ಮುಖಾಂತರ 2 ಜೀಪಲ್ಲಿ ಪರ್ಪುಂಜ, ದಾರಂದ ಕುಕ್ಕು, ಬೂಡಿಯಾರು, ಸೊಸೈಟಿ ಜಂಕ್ಷನ್, ನಂತರ ಕುರಿಯ ಬಸ್ ಸ್ಟ್ಯಾಂಡು, ಉದಯಗಿರಿ, ಪಂಜಲ, ನೈತಾಡಿ, ಕಲ್ಲಗುಡ್ಡೆ ಈ ಮುಖಾಂತರ ಊರಿನವರ ಎಲ್ಲ ಸಹಾಯದಿಂದ ದೇವಸ್ಥಾನಕ್ಕೆ ಬೇಕಾದಂಥ ಹಸಿರುವಾಣಿ ಫಲವಸ್ತು ಅಥವಾ ಅದು ಅಡಿಕೆ ಆಗಲಿ, ಅಡಿಕೆ ಹಿಂಗಾರ, ತರಕಾರಿ, ಅನ್ನದ ಅಕ್ಕಿಯ ರೂಪದಲ್ಲಿ ತುಂಬ ವರ್ಷಂಪ್ರತಿ ದೇವಸ್ಥಾನಕ್ಕೆ ಜಾತ್ರೆಗೆ ಸಹಕಾರ ಕೊಡ್ತಾ ಇದ್ದಾರೆ. ನಂತರ ಜನವರಿ 5ನೇ ತಾರೀಕು ಸಂಜೆ 6:30ಗೆ ವಿಷ್ಣುಮೂರ್ತಿ ಭಜನಾ ಮಂಡಳಿಯ ಮುಖಾಂತರ ಭಜನೆ ಕಾರ್ಯಕ್ರಮ 1 ಗಂಟೆ. ಅದರ ನಂತರ 8 ಗಂಟೆಗೆ ಪ್ರತಿ ವರ್ಷದಂತೆ ದೇವಸ್ಥಾನಕ್ಕೆ ದೇವರಿಗೆ ರಂಗಪೂಜೆ ನಡಲಿಕ್ಕಿದೆ. ರಂಗಪೂಜೆಯ ನಂತರ ಅನ್ನ ಸಂತರ್ಪಣೆ, ದೇವರ ಪ್ರಸಾದದ ನಂತರ, ದೇವರ ನೈವೇದ್ಯ ನಂತರ ಅನ್ನಪ್ರಸಾದ ಆದ ನಂತರ ಒಂದು ತುಳು ನಾಟಕ ಮಂಜೇಶ್ವರದವರ ನೇತೃತ್ವದಲ್ಲಿ ನಡಿಲಿಕ್ಕಿದೆ. ಅದಕ್ಕೂ ಜನರ ಸಹಕಾರ ದೊರೀಲಿಕ್ಕಿದೆ. ಮರುದಿವಸ ಬೆಳಿಗ್ಗೆ 6 ಗಂಟೆ ನಂತರ ಜನವರಿ 6ರಂದು ದೇವಸ್ಥಾನ ನಮ್ಮ ನಾಗೇಶ್ ತಂತ್ರಿದಾರರ ಮುಖಾಂತರ ನಮ್ಮ ಊರಿನ ವಾರ್ಷಿಕ ಜಾತ್ರೆ ವೈದಿಕ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನ ಅಂದರೆ ಸತ್ಯನಾರಾಯಣ ಪೂಜೆ ಆಗಲಿಕ್ಕಿದೆ, ಕಟ್ಟೆ ಪೂಜೆ, ಗಣಹೋಮ, ಇದೇ ರೀತಿ ದೇವರಿಗೆ ಮಹಾಪೂಜೆ, ಅನ್ನ ಸಂತರ್ಪಣೆ, ನಂತರ ಸಂಜೆ ದೇವರಿಗೆ ದರ್ಶನ ಬಲಿ, ಮಹಾಪೂಜೆ, ಅದರ ನಂತರ ದೇವರಿಗೆ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಮತ್ತೆ ದೈವಗಳ ನರ್ತನ, ರಕ್ತೇಶ್ವರಿ ಮತ್ತು ವಿಷ್ಣುಮೂರ್ತಿ ರಕ್ತೇಶ್ವರಿ ಮತ್ತು ಪ್ರಧಾನ ದೇವರಾಗಿ ರಕ್ತೇಶ್ವರಿ ಮತ್ತು ವ್ಯಾಘ್ರ ಚಾಮುಂಡಿ ಇದೆ. ಅನ್ನ ಸಂತರ್ಪಣೆ ನಂತರ ರಾತ್ರಿ ರಕ್ತೇಶ್ವರಿ ಮತ್ತು ವ್ಯಾಘ್ರ ಚಾಮುಂಡಿಗೆ ದೈವ ನರ್ತನ, ಭೂತ ನೇಮ ನಡಿಲಿಕ್ಕಿದೆ. ನಂತರ ಗುಳಿಗ ನರ್ತನ. ಹೀಗೆ 7ನೇ ತಾರೀಕು ಬೆಳಿಗ್ಗೆ ಆ ದೇವಸ್ಥಾನದ ಜಾತ್ರೆ ಅತಿ ವಿಜೃಂಭಣೆಯಿಂದ ಮೂಡಿ ಬರ್ಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಈಗ ಗ್ರಾಮದ ದೇವಸ್ಥಾನ ಮತ್ತು ಗ್ರಾಮದ ದೈವಗಳು ಇದರ ಒಂದು ಜಾತ್ರೋತ್ಸವದಲ್ಲಿ ಊರಿನ ಅಥವಾ ಪರ ಊರಿನ ಭಕ್ತರು ಯಾವ ರೀತಿಯಾಗಿ ತೊಡಗಿಸಿಕೊಳ್ತಾರೆ ಅನ್ನೋದಾಗಿ ಇದರಲ್ಲಿ ವಿಶೇಷ ಅಂದ್ರೆ, ನಾನು ಕಳೆದ ಜೀರ್ಣೋದ್ಧಾರ ಆದ್ಮೇಲೆ ಸುಮಾರು 800 ವರ್ಷ ಇತಿಹಾಸ ಇರುವಂತ ದೇವಸ್ಥಾನ. ಕಳೆದ ಸುಮಾರು 15 ವರ್ಷ, ಈಗ 15ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ನಡೀತಾ ಇದೆ. ವರ್ಷದಿಂದ ವರ್ಷಕ್ಕೆ ಇದರ ಅಭಿವೃದ್ಧಿ ಅಂದ್ರೆ ದೇವಸ್ಥಾನದ ಒಂದು ಅಭಿವೃದ್ಧಿ ಆಗ್ಲಿ ಅಥವಾ ಈ ಪೂಜೆಗೆ ಜನ ಸೇರುವಂತ ಭಕ್ತಾಭಿಮಾನಿಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಅಲ್ಲದೆ ಕಡಿಮೆ ಆಗ್ತಾ ಇಲ್ಲ. ಯಾಕಂದ್ರೆ ವಿಷ್ಣು ಅಂದ್ರೆ ಅಲ್ಲಿ ಅಷ್ಟು ಪ್ರಧಾನ ಇದೆ. ಅಲ್ಲಿ ವಿಷ್ಣುವಿಗೆ ನಾವು ಪ್ರತಿ ತಿಂಗಳು ಒಂದು ನಿರಂತರ, ಈಗ ಒಂದು 15 ವರ್ಷದ ದೇವಸ್ಥಾನ ಜೀರ್ಣೋದ್ಧಾರ ಆದ್ಮೇಲೆ ಪ್ರತಿ ತಿಂಗಳು ಸಂಕ್ರಮಣದಂದು ವಿಶೇಷವಾಗಿ ವಿಷ್ಣುವಿಗೆ ರಂಗಪೂಜೆ ನಡೀಲಿಕ್ಕಿದೆ. ಅದೇ ರೀತಿ ಪ್ರಥಮ ಶನಿವಾರ ಬಲಿವಾಡು ಸೇವೆ, ನಂತರ ಇತ್ತೀಚಿನ ದಿನಗಳಲ್ಲಿ ಬುಧವಾರದಂದು ತಿಂಗಳಿಗೆ ಒಮ್ಮೆ ಪವಮಾನಾಭಿಷೇಕ. ಇದನ್ನು ಕೂಡ ಈ ಸಮಿತಿ ಕೂಡ ಈ ಸಲದಿಂದ ಶುರು ಮಾಡಿದ್ದೇವೆ. ಅದರಲ್ಲಿ 12 ತಿಂಗಳು ವರ್ಷದ ಇಡೀ ಪ್ರತಿಯೊಬ್ಬ ಭಕ್ತ ಅಂದ್ರೆ ಅದಕ್ಕೆ ಒಂದು ಫಿಕ್ಸ್ ಆಗಿದೆ ಜನರ, ಅದರ ನಡುವಲ್ಲಿ ಕೂಡ ನಮಗೆ ಈ ರಂಗಪೂಜೆ ಆಗ್ತಾ ಇದೆ. ಅಂದ್ರೆ ತಿಂಗಳಿಗೆ ಒಂದು 4 ರಿಂದ 5 ರಂಗಪೂಜೆ, ಕೆಲವು ಹುಟ್ಟುಹಬ್ಬದ ಪ್ರಯುಕ್ತ, ಕೆಲವು ಮದುವೆ ಇದರಲ್ಲಿ, ಕೆಲವೊಂದು ಉತ್ತಮ ದಿವಸ ಅವ್ರು ನೆನೆಸಿಕೊಂಡ ಕಾರ್ಯಕ್ರಮ ಏನಾದ್ರೂ ಆಗಿದ್ರೆ ಅದಕ್ಕೂ ಸಹಕಾರ ಕೊಟ್ಟು ಆ ದೇವರು ನೆನೆಸಿಕೊಂಡು ಆ ಒಂದು ಅನ್ನ ಸಂತರ್ಪಣೆ ಮತ್ತು ದೇವರಿಗೆ ಸೇವೆ ಕೊಡ್ತಾ ಇದ್ದಾರೆ ನಿರಂತರ. ಇದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಂದ್ರೆ ಮುಖ್ಯವಾಗಿ ಈಗ ದೇವರ ಸಾನ್ನಿಧ್ಯ ಮಹಾವಿಷ್ಣು ಮೂರ್ತಿ ದೇವರು ಅಲ್ಲಿ ಪ್ರಧಾನ ದೇವರು. ಹೌದು.
ಅದ್ರ ಜೊತೆಗೆ ಸಪರಿವಾರ ದೈವ ಸಾನ್ನಿಧ್ಯಗಳು, ದೇವರ ಸಾನ್ನಿಧ್ಯಗಳು, ಮತ್ತು ಅಲ್ಲಿನ ಒಂದು ವಿಶೇಷತೆ ಕಾರಣಿಕತೆ, ಹೌದು, ಪರಿವಾರ ದೇವಸ್ಥಾನಗಳು, ಅದ್ರ ಜೊತೆಗೆ ಕಾರಣಿಕತೆಯ ಬಗ್ಗೆ ಏನಾದ್ರು ಒಂದಷ್ಟು ತಿಳಿಸೋದಾದ್ರೆ. ಕಳೆದ 800 ವರ್ಷ ಇತಿಹಾಸದ ಒಂದು ಅಂದ್ರೆ ನಮ್ಮ ಈ ಕುರಿಯ ಗ್ರಾಮದಲ್ಲಿ 3 ದೇವರಿದ್ದಾರೆ. ದೇವರಂದ್ರೆ ಇದರಲ್ಲಿ ಅತಿ ಪುರಾಣ ದೇವರಂದ್ರೆ ಉಳ್ಳಾಲ ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮತ್ತೊಂದು ಪಾಲಿಂಜ ವಿಷ್ಣು ಮೂರ್ತಿ, ಮತ್ತೊಂದು ಸಂಪೆದಲ್ಲಿ ಮಹಾವಿಷ್ಣು ಮೂರ್ತಿ ಒಂದು ಇದೆ. ಇದು ಇದೇ ಗ್ರಾಮದಲ್ಲಿ 3 ದೇವಸ್ಥಾನ ಇದೆ. ಈ 3 ದೇವಸ್ಥಾನದಲ್ಲಿ ಇತಿಹಾಸ ಕಂಡದ ಹಿನ್ನೆಲೆಯಲ್ಲಿ ನನಗೆ ಗೊತ್ತಿದ್ದಾಗೆ ಸುಮಾರು 800 ವರ್ಷದ ಮೇಲೆ ಇರುವಂತ ದೇವಸ್ಥಾನ ಅಂದ್ರೆ, ನಂಬಿಕೊಂಡು ಬಂದಂತ ದೇವಸ್ಥಾನ ಅಂದ್ರೆ ಉಳ್ಳಾಲ ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಒಂದು ಮತ್ತೆ ಹಿಂದೆ ಅದು ಅಷ್ಟು ಒಂದು ಕಷ್ಟದ ಪರಿಸ್ಥಿತಿ ಅಂದ್ರೆ ಆ ದೇವರಿಗೆ ಅಷ್ಟೊಂದು ಎಲ್ಲರೂ ನಂಬ್ತಾ ಇದ್ರು, ಅದರಲ್ಲಿ ಅಷ್ಟು ಶಕ್ತಿ ಇತ್ತು. ಅದರಲ್ಲಿ ಮನಸ್ಸಿಟ್ಟು ಒಂದು ಭಕ್ತಿಯಿಂದ ನಾವು ಪೂಜೆ ಆರಾಧನೆ ಮಾಡಿದ್ರೆ ಯಾರ ಕಷ್ಟನೂ ಆ ಕೆಲಸ ಅದು ಕೂಡಿ ಬರ್ತಿತ್ತು. ಈಗ ಇತ್ತೀಚಿನ ದಿನದಲ್ಲಿ ನಮಗೆ ಕಾಣ್ತಾ ಉಂಟು. ಅಂದ್ರೆ ಅಲ್ಲಿ ಏನು ಆಗ್ಬೇಕು ಅಂತಾದ್ರೆ ಅಲ್ಲಿ ಒಂದು ಬೇಡಿಕೊಂಡ್ರೆ ಆ ದೇವರ ಅನುಗ್ರಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಇದೆ ಅಂತ ಹೇಳಿಕೆ. ಯಾಕಂದ್ರೆ ನಾವು ಯಾವುದೇ ಕೇಳದೆ ಅದು ಒಂದು ಹಣದ ರೂಪದಲ್ಲಿ ಬರ್ತದೆ, ಹರಕೆ ರೂಪದಲ್ಲಿ ಬರ್ತದೆ, ಧನ ಸಹಾಯದ ರೂಪದಲ್ಲಿ ಬರ್ತದೆ, ದೇಣಿಗೆ ಮುಖಾಂತರ, ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ಮೂಡಿ ಬಂದು ಅಚ್ಚುಕಟ್ಟಾಗಿ ದೇವಸ್ಥಾನ ಈ ಅಂದ್ರೆ ಈಗ ಇವತ್ತು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವಂದ್ರೆ ಇದು ನೆನೆಸದೆ, ನಮ್ಮ ಊರು, ನಾವು ಸುಳ್ಯ ತಾಲೂಕಿಂದ ಬಂದಿದ್ದು. ನಾನು ಬಂದು ಇಲ್ಲಿ ಒಂದು ಸುಮಾರು 25 ವರ್ಷ ಆಯ್ತು. ಆದ್ರೆ ಈ ದೇವಸ್ಥಾನದ ಮುಕ್ತೇಶ್ವರ ಆಗ್ತೇನೆ ಅಂತ ನಾನು ಕನಸಲ್ಲೂ ನೆನೆಸಿರ್ಲಿಲ್ಲ. ಆ ಯೋಗ ದೇವರ ಸೇವೆ ಮಾಡುವಂತದ್ದು ಯೋಗ ಬಂದಿದೆ ನನಗೆ. ಈ 3 ವರ್ಷದಲ್ಲಿ ನನಗೆ ತುಂಬಾ ನೆಮ್ಮದಿದೆ. ದೇವರ ಅಂದ್ರೆ ಎಲ್ಲಾ ಕೆಲಸ ಕಾರ್ಯಕ್ಕಿಂತಲೂ ಈ ದೇವಸ್ಥಾನದ ಅಭಿವೃದ್ಧಿ ಮಾಡಿದ್ದು ನನಗೆ ನಮ್ಮ ಕಮಿಟಿ ಆಗ್ಲಿ, ವ್ಯವಸ್ಥಾಪನಾ ಸಮಿತಿ ಆಗ್ಲಿ, ಅಥವಾ ವಿಷ್ಣು ಸೇವಾ ಸಮಿತಿ ಆಗ್ಲಿ, ಅಥವಾ ಊರಿನವರ ಪ್ರತಿಯೊಬ್ಬರ ಸಹಕಾರ ಸಿಕ್ಕಿದೆ ಅಂತ ಹೇಳಲಿಕ್ಕೆ. ಯಾಕಂದ್ರೆ ಇದರ ಹಿಂದೆ ಸುಮಾರು ಒಂದು 11 ವರ್ಷದ ಹಿಂದೆ ತುಂಬಾ ಕಷ್ಟ ಇತ್ತು. ಅಂದ್ರೆ 2000 ಇಸವಿಗೆ ಇದರ ಜೀರ್ಣೋದ್ಧಾರ ಆಗ್ಲಿಕ್ಕೆ ಊರಿನವರು ಅಷ್ಟು ಕಷ್ಟ ಬಂದಿದ್ದಾರೆ. ಪ್ರಶ್ನ ಚಿಂತನೆ ಮಾಡಿ ಅದು ಜೀರ್ಣೋದ್ಧಾರ ಆಗ್ಬೇಕು ಅಂತೇಳಿ ಇತ್ತು. ಆ ಜೀರ್ಣೋದ್ಧಾರಕ್ಕೆ ಎಲ್ಲ ಕ್ವಶನ್ ಅಂದ್ರೆ ನಮ್ಮಲ್ಲಿ ಹಣದ ವ್ಯವಸ್ಥೆ ಇಲ್ಲ. 7-8 ವರ್ಷ, ಸುಮಾರು 8 ರಿಂದ 10 ವರ್ಷ ಈ ಹಣಕ್ಕೆ ಬೇಕಾಗಿ ನಾವು ಯಾವ ತರ ಕ್ರೋಢೀಕರಣ ಮಾಡೋದು, ಹೇಗೆ ಹೋಗುದು ಅಂದ್ರೆ ಅಲ್ಲಿ ಕೃಷಿಯಲ್ಲಿ ನಾವು ಎಲ್ಲ ಅವಲಂಬಿತವಾಗಿದ್ದೇವೆ ಕುಡಿಯ ಗ್ರಾಮದಲ್ಲಿ. ಇದಕ್ಕೆ ಮುಂದೆ ಬರುವಂತ ವ್ಯಕ್ತಿಗಾದ್ರೂ ಅಲ್ಲಿ ನಮಗೆ ಫಂಡ್ ಬೇಕು, ಸರ್ಕಾರದ ಅನುದಾನ ಅಥವಾ ಊರಿನವರ ಇದು ಬೇಕಾ ಅಂತ ಹೇಳಿಕೊಂಡು ಅದು ಯಾವುದೊಂದು 10 ವರ್ಷದ ನಂತರ ನಮ್ಮ ಕೆಲವು ಊರಿನ ಹಿರಿಯರ ಒಂದು ಟೀಮ್ ಅಲ್ಲಿ ಅದು ರಾಮಕೃಷ್ಣ ಹೊಳ್ಳ ಅಂತ ಹೇಳಿದ್ರು. ಅದರ ನಂತರ ಬೂಡಿಯರ್ ರಾಧಾಕೃಷ್ಣ ರೈ, ಗೋಪಾಲಕೃಷ್ಣ ಭಟ್, ಮಾಪಲ ವಾಸುದೇವ ಹೊಳ್ಳ, ಜಯರಾಜ್ ಭಂಡಾರಿ, ರವೀಂದ್ರನಾಥ್ ರೈ ಬಲ್ಲಮಜಲು. ಇದರಲ್ಲಿ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ ಜಯರಾಜ್ ಭಂಡಾರಿ ಅವರು ಬಂದರು. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಬೂಡಿಯ ರಾಧಾಕೃಷ್ಣ ರೈ ಅವರು ಬಂದರು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ರಾಮಕೃಷ್ಣ ಹೊಳ್ಳ. ಇವರ ನೇತೃತ್ವದಲ್ಲಿ ಈ ದೇವಸ್ಥಾನ ಕಟ್ಲಿಕ್ಕೆ ನಾವು ಒಂದು ಶುರು ಮಾಡಿದೆವು. ಅಂದ್ರೆ ಒಂದು ದಿವಸ ನಿಗದಿ ಮಾಡಿ ಇದು 1 ವರ್ಷದಲ್ಲಿ ಆಗ್ಬೇಕು ಅಂತ ಹೇಳಿಕೊಂಡು, ಅಂದ್ರೆ ಆ ಟೈಮಲ್ಲಿ ನಾವು 20 ವರ್ಷ ಹಿಂದೆ ನಾವು ಸ್ವಲ್ಪ ಊರಿಗೆ ಹೊಸಬರಾಗಿದ್ದೆವು. ಆದ್ರೆ ನಮ್ಮಿಂದ ಆಗುವಂತ ಸಹಕಾರ ನಾವು ಅವ್ರ ಜೊತೆ ಸೇರ್ಕೊಂಡು ಹೋಗ್ತಾ ಇದ್ದೆವು. ಅದು ಮೋಸ್ಟ್ಲಿ ಧರ್ಮಸ್ಥಳಕ್ಕೆ ಹೋಗಿ ಎಲ್ಲ ಮಾತಾಡಿ ಅಲ್ಲಿ ಅವರ ಅಪ್ಪನೆಲ್ಲ ಕೇಳಿಕೊಂಡು ಈ ತರ ದೇವಸ್ಥಾನ ಅಭಿವೃದ್ಧಿ ಆಗಲಿಕ್ಕಿಂತ ಅವರ ಸಹಕಾರನ ಅವರ ಅಪ್ಪನೆಲ್ಲ ಕೇಳಿಕೊಂಡು ಎಲ್ಲರ ಮುಖಾಂತರ ನಾವು ಮುಂದುವರಿಸಿದೆವು. ಅದು ನಿರೀಕ್ಷೆ ಮೀರಿದ ರೀತಿಯಲ್ಲಿ ನಮಗೆ ಕೆಲವೇ ದಿವಸದಲ್ಲಿ ಎಲ್ಲ ರೂಪದಲ್ಲಿ ಅದು ಸಹಾಯ ಸಿಕ್ಕಿದೆ. ಅಂದ್ರೆ ಆ ಟೀಮು ಅಷ್ಟು ಚೆನ್ನಾಗಿತ್ತು, ಆ ದೇವರ ಮೇಲೆ ಅಷ್ಟು ಭಕ್ತಿ ಇತ್ತು ಎಲ್ಲರಿಗೆ. ಅದರ ನಂತರ ಮುಂದಿನ ಸಮಿತಿಯಲ್ಲಿ ನಮ್ಮ ರವೀಂದ್ರನಾಥ್ ರೈ ಬಲ್ಲಮಜಲು ಇವರು ಸುಮಾರು 9 ವರ್ಷ ಆ ದೇವಸ್ಥಾನವನ್ನ ನಡೆಸಿಕೊಂಡು ಬಂದರು. ಸುಮಾರು 8 ವರ್ಷ 6 ವರ್ಷ ನಮ್ಮ ಧಾರ್ಮಿಕ ಪರಿಷತ್ತಿಂದ ಅವರು ಜಿಲ್ಲೆಯ ಧಾರ್ಮಿಕ ಇದರಿಂದ ಅಧ್ಯಕ್ಷರಾಗಿ ಮೂಡಿ ಬಂದರು. 2 ವರ್ಷ ಅಂಡರಲ್ಲಿ ಹೀಗೆ ಅದರ ಜವಾಬ್ದಾರಿ ತಕೊಂಡ್ರು. ಆಗ ಒಂದಲ್ಲ ಒಂದು ರೀತಿಯಲ್ಲಿ ಕಾಮಗಿರಿ, ಅಲ್ಲಿ ಅನ್ನದ ಛತ್ರ ಆಗ್ಲಿ ಅಥವಾ ದೇವರಿಗೆ ಇದು ಆಗುವಂಥದ್ದು ಯಾವುದು ಚಿನ್ನದ ಮೂರ್ತಿ, ಚಿನ್ನದ ಮುಖವಾಡ, ಈ ತರದ ಒಂದು ಸುಮಾರು 40 ಲಕ್ಷದ ಅನ್ನ ಛತ್ರ. ಅದಂದ್ರೆ ಸುಮಾರದಲ್ಲಿ ಹಿರಿಯರೆಲ್ಲ ಸುತ್ತಮುತ್ತಲಿನವರೆಲ್ಲ 1 ಲಕ್ಷದ ಮೇಲೆ ದೇಣಿಗೆ ನೀಡಿದ್ದಾರೆ. ದೇವಸ್ಥಾನಕ್ಕೆ ತುಂಬಾ ಅಮೌಂಟ್ ಇದಾಗಿದೆ. ಲಕ್ಷಗಟ್ಟಲೆ ಕೊಟ್ಟವರು, ಊರಿನವ್ರದ್ದು ಪ್ರಮುಖರೆಲ್ಲ ತುಂಬಾ ಜನ ಸೇರ್ಕೊಂಡಿದ್ದಾರೆ. ಅದರ ಜೊತೆಗೆ ದೇವರಿಗೆ ಬೇಕಾದಂತ ಏನು ಯಾವುದು ಇದೆಲ್ಲ ಮೊಗ್ಗ ಆಗ್ಲಿ ಅಥವಾ ದೇವರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ವ್ಯವಸ್ಥೆ ಅವರ ನೇತೃತ್ವದಲ್ಲಿ ಆಗಿದೆ. ಅದರ ನಂತರ ಸತೀಶ್ ರೈ ಡಿಂಬ್ರಿ ಬಂದ್ರು. ಅವರು ಒಂದು 3 ವರ್ಷ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ ದೇವಸ್ಥಾನಕ್ಕೆ
ಅನ್ನಛತ್ರಕ್ಕೆ ಟೈಲ್ಸ್ ಆಗ್ಲಿ ಅಥವಾ ಮೇಲ್ಗಡೆ ದೇವಸ್ಥಾನಕ್ಕೆ ಇನ್ನೊಂದು ಹಾಲ್ ಇತ್ತು, ಅದಕ್ಕೂ ಒಂದು ಮುಚ್ಚಿಗೆ ಇದರಲ್ಲಿ ಅದು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮೂಡಿದೆ. ಮತ್ತೆ ನಮ್ಮ 2021ನೇ ಇಸವಿಗೆ ನಮ್ಮ ನೇತೃತ್ವಕ್ಕೆ ಬಂತು. ಅದರಲ್ಲೂ ನಾವು ಅಚ್ಚುಕಟ್ಟಾಗಿ ನಮ್ಮ ಮಾಜಿ ಶಾಸಕರು ಸಂಜಯ್ ಮಠಂದರ ನೇತೃತ್ವದಲ್ಲಿ ಬಂದ ಪ್ರದೇಶ ಅಭಿವೃದ್ಧಿಯಲ್ಲಿ ಒಂದು 8 ಲಕ್ಷ ಬಿಡುಗಡೆ ಆಗಿತ್ತು. ಸುಮಾರು ದೇವಸ್ಥಾನ ಸುತ್ತಮುತ್ತ ಒಂದು 15,500 ಸ್ಕ್ವೇರ್ ಫೀಟ್ ಇತ್ತು. ಅದಕ್ಕೆ ಸುತ್ತ ಇಂಟರ್ಲಾಕಿನ ವ್ಯವಸ್ಥೆ ಕೂಡ ಆಯಿತು. ಸುಮಾರು 8 ಲಕ್ಷ ಅಂದ್ರೆ ಸುಮಾರು ಒಂದು 5,500 ಸ್ಕ್ವೇರ್ ಫೀಟ್ ನಷ್ಟು ಈಗ ಇತ್ತೀಚೆಗೆ ಆಯಿತು. ನಂತರ ಇನ್ನೊಂದು ಸರ್ಕಾರದ ಅನುದಾನ ಒಂದು 5 ಲಕ್ಷ ಬರ್ತದೆ. ಅದು ಆಲ್ರೆಡಿ ಅದು ಫೈಲ್ ಮೂವ್ಮೆಂಟ್ ಅಲ್ಲಿ ಇದೆ. ಒಂದು 2.5 ಲಕ್ಷ ರೂಪಾಯಿ ಈಗ ತಾನೇ ನಮ್ಮ ಇದಕ್ಕೆ ಇತ್ತೀಚೆಗೆ ಇದು ಬಿಡುಗಡೆ ಆಗಿದೆ. ಮತ್ತೆ ಉಳಿದ ಇಂಟರ್ಲಾಕ್ ಅನ್ನು ಕೂಡ ನಾವು ಕಮಿಟಿಯ ಮುಖಾಂತರ ಸುಮಾರು ಒಂದು 5ರಿಂದ 6 ಲಕ್ಷದಷ್ಟು ಆ ಇಂಟರ್ಲಾಕಿನ ವ್ಯವಸ್ಥೆ ಮೂಡಿ ಬಂದು ಕಂಪ್ಲೀಟ್ ನಮ್ಮ ದೇವಸ್ಥಾನದ ಹೊರಾಂಗಣದ ಅಭಿವೃದ್ಧಿಗೆ ಸಹಕಾರ ಆಗಿದೆ. ಅಂದ್ರೆ ಎಲ್ಲರೂ ಅಂದ್ರೆ ಊರಿನವ್ರದ್ದು ಸಹಕಾರ ಆಗ್ಬೇಕು, ಮತ್ತೆ ಕ್ಲೀನ್ ಆಗಿ ಸ್ವಚ್ಛವಾಗಿ ಬರ್ಬೇಕು ಅಂತ ಹೇಳಿ ಇತ್ತು, ಅದನ್ನು ಆಗಿದೆ. ಅದರ ನಂತರ ನನ್ನ ಅವಧಿಯಲ್ಲಿ ಒಂದು ಭದ್ರತಾ ಕೊಠಡಿ ಬೇಕಾಗಿತ್ತು. ಅಂದ್ರೆ ಚಿನ್ನದ ಆಭರಣ ಇದೆ ದೇವರದು, ದೈವಗಳದಾಗ್ಲಿ ಅಥವಾ ಚಿನ್ನದ್ದು ಬೆಳ್ಳಿ ಇದಕ್ಕೆ ಯಾವ್ದಾದ್ರು ಒಂದು ರೂಪದಲ್ಲಿ ದೇವಸ್ಥಾನಕ್ಕೆ ಭದ್ರತಾ ಕೊಠಡಿಗೆ ಕೂಡ ನಾವು ಕೇಳಿದಾಗ ಕೊಡುಗೈ ದಾನಿಯಾಗಿ ಒಂದು ಊರಿನವರೇ ನಮ್ಗೆ ಸೇರ್ಕೊಂಡಿದ್ದಾರೆ. ಒಂದು ಯದುಕುಮಾರ್ ಆಗ್ಲಿ ಅಥವಾ ಜಿಗ್ನೇಶ್ ಸವಜಾನಿ, ಡಾಕ್ಟರ್ ರವಿನಾರಾಯಣ, ಈ ಮುಖಾಂತರ ನಮಗೆ ಹಣದ ರೂಪದಲ್ಲಿ ಸುಮಾರು 1.25 ಲಕ್ಷ ವೆಚ್ಚದಲ್ಲಿ ಅದನ್ನು ನಮ್ಮ ಅವಧಿಯಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಅದರ ನಂತರ ಮಹಾದ್ವಾರ ಬೇಕಾಗಿತ್ತು ನಮಗೆ ದೇವಸ್ಥಾನದಲ್ಲಿ. ಅದು ಮಹಾದ್ವಾರದ ಗೋಪುರ ಕೂಡ ದಾನಿಗಳ ಮುಖಾಂತರ ಮತ್ತು ವ್ಯವಸ್ಥಾಪನಾ ಸಮಿತಿಯ ಮುಖಾಂತರ ಅದನ್ನು ನಾವು ಈಗ ಇತ್ತೀಚಿನ ದಿವಸದಲ್ಲಿ ಮಾಡ್ತಾ ಇದ್ದೇವೆ. ಮತ್ತೊಂದು ನಮಗೆ ದೇವಸ್ಥಾನಕ್ಕೆ ಅಚ್ಚುಕಟ್ಟಾಗಿ CC ಕ್ಯಾಮರಾ, ಇದಂದ್ರೆ ನಮಗೆ ಧಾರ್ಮಿಕ ನಮ್ಮ ರಕ್ಷಣೆ ಬೇಕಾಗಿ ದೇವಸ್ಥಾನದ ಒಂದು ಭದ್ರತೆಗೆ ಬೇಕಾಗಿ ನಾವು CC ಕ್ಯಾಮರಾ ಕೂಡ ಇಂದಿನ ಅವಶ್ಯಕತೆ ಕೂಡ ಇದಕ್ಕೆ ಬೇಕಾಗಿ ಭದ್ರತೆ ಬೇಕಾಗಿ ದೇವಸ್ಥಾನಕ್ಕೆ ನಾವು CC ಕ್ಯಾಮರಾ ಮತ್ತು UPS ಇದನ್ನು ಕೂಡ ನಾವು ವ್ಯವಸ್ಥಾಪನಾ ಸಮಿತಿಯಿಂದಲೇ ನಾವು ಇದನ್ನ ಮಾಡ್ಕೊಂಡಿದ್ದೇವೆ. ಜೊತೆಗೆ ಇನ್ನೊಂದು ಪ್ರಧಾನ ಅಂದ್ರೆ ಅಲ್ಲಿ ರಕ್ತೇಶ್ವರಿ ಮತ್ತು ವ್ಯಾಘ್ರ ಚಾಮುಂಡಿ, ಅದಕ್ಕೆ ಒಂದು ಮರದ ಮಂಚದ ವ್ಯವಸ್ಥೆ ಆಗ್ಬೇಕಿತ್ತು. ಗುಡಿ ನಮ್ಮ ದೇವಸ್ಥಾನದ ಒಳಗಡೆ ಇದೆ, ಅದನ್ನು ಕೂಡ ಅಚ್ಚುಕಟ್ಟಾಗಿ ಈ ಸಲ ಒಂದು ವಾಸ್ತುಶಿಲ್ಪಿಯರ ಹತ್ರ ಆ ಮೆಜರ್ಮೆಂಟ್ ತಕೊಂಡು ವಾಸ್ತುಶಿಲ್ಪಿಯ ಮುಖಾಂತರ ಒಂದು ಆಚಾರ್ಯರ ಹತ್ರ ಅದನ್ನು ಕೂಡ ಈಗ ನಾಳಿದ್ದು ಜಾತ್ರೆ ದಿವಸ ನಾಗೇಶ್ ಮುಖಾಂತರ ಅರ್ಪಣೆ ಆಗಿಕೊಂಡು ದೇವರಿಗೆ ರಕ್ತೇಶ್ವರಿಗೆ ಮತ್ತು ವ್ಯಾಘ್ರ ಚಾಮುಂಡಿಗೆ 2 ಮರದ ಮಂಚ ಕೂಡ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಕಂಪ್ಯೂಟರ್ ಕೊಡುಗೆ ಕೂಡ ಸುಮಾರು 1 ಲಕ್ಷದ ಮೇಲೆ ಕಂಪ್ಯೂಟರ್ ಕೊಡುಗೆ ಆಗುತ್ತೆ. ಅದಕ್ಕೂ ನಮ್ಮ ಊರಿನವರೇ ಅಂದ್ರೆ ಲಕ್ಷ್ಮೀನಾರಾಯಣ ಬಡಿಕಲ ಇವರು ಈ ಹಿಂದೆ ದೇವಸ್ಥಾನದ ಅನ್ನಛತ್ರಕ್ಕೂ ಲಕ್ಷದ ಮೇಲೆ ಅಮೌಂಟ್ ಕೊಟ್ಟಿದ್ದಾರೆ. ಈಗಿನ ಈ ಇದರಲ್ಲಿ ಕೂಡ ಏನಾದ್ರೂ ಆಗ್ಬೇಕು ಅಂತಂದ್ರೆ ಅವರಾಗಿ ಕೇಳುವಂತ ವ್ಯಕ್ತಿಗಳಲ್ಲಿ ನಮ್ಮ ಊರಲ್ಲಿ ಪ್ರಮುಖರು ತುಂಬಾ ಜನ ಇದ್ದಾರೆ, ಹಿರಿಯರು. ದೇವಸ್ಥಾನಕ್ಕೆ ಅಭಿವೃದ್ಧಿ ದೃಷ್ಟಿಯಿಂದ ಏನಾಗ್ಬೇಕು ಅಂತೇಳಿ ಈಗ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಧ್ಯಕ್ಷರಾಗ್ಲಿ ಆದ್ರೂ ಸಹ ಅಂದ್ರೆ ಆ ಭಕ್ತಿ ಅಷ್ಟು ಜನರಿಗೆ ಮೂಡಿ ಬಂದಿದೆ. ಏನಾಗ್ಬೇಕು ನನ್ನಿಂದ ಅಂತ ಕೇಳಿ ಸ್ವಯಂ ಆಸಕ್ತಿಯಿಂದ ಅವರು ತೊಡಗಿಸಿಕೊಳ್ತಾ ಇದ್ದಾರೆ. ನನ್ನ ಸೇವೆ ಈ ತರ ಇದೆ ಅಂತ ಹೇಳಿಕೊಂಡು ನಾವಾಗಿ ಇಲ್ಲಿ ಜಾತ್ರೆ ನಡೀತದೆ ಅಂತ ಹೇಳಿದ್ರೆ ಇದು ಹಿಂದಿನ ನಾವು ಒಂದು ವಿಷ್ಣು ಸೇವಾ ಸಮಿತಿ ಅಂತ ಹೇಳಿ ಮಾಡ್ಕೊಂಡಿದ್ದೇವೆ. ಅದರ ಗೌರವ ಅಧ್ಯಕ್ಷರಾಗಿ ಶಿವರಾಮಾಲ್ ಅವರು ಇದ್ದಾರೆ. ಅದರದೇ ಆದ ಒಂದು ತಂಡ, ಭಜನಾ ತಂಡ ಹಿರಿಯರಲ್ಲಿ ಸ್ವಲ್ಪ ಚಂದ್ರಾಸ್ತ್ರ ತುಂಬದೇ ಕೋಡಿ. ಇವರು ಪ್ರತಿ ಶನಿವಾರ ಒಂದು ಭಜನಾ ತಂಡ ಇದೆ ಇವರಲ್ಲಿ. ಆ ಹುಡುಗರ ಯುವಕರ ತಂಡ ಅಷ್ಟು ಒಂದು ಹುಮ್ಮಸ್ಸಾಗಿ ಆ ಭಜನೆಯನ್ನ ಪ್ರತಿ ಶನಿವಾರ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಏನೆಲ್ಲ ಕೆಲಸ ಕಾರ್ಯ ಆಗ್ಬೇಕು ಪ್ರತಿ ದಿವಸ ನಾವು ಹೇಳದೆ ಅಂದ್ರೆ ಒಂದು 10 ದಿವಸ ಶ್ರಮದಾನ ಅಂದ್ರೆ ರಾತ್ರಿ 12ರಿಂದ 1 ಗಂಟೆ ತನಕ, ಬೆಳಿಗ್ಗೆ ಸಂಜೆ 6 ಗಂಟೆ ಬಂದ್ರೆ ಒಂದು 30ರಿಂದ 40 ಜನರ ತಂಡ ದೇವಸ್ಥಾನಕ್ಕೆ ಏನೆಲ್ಲ ಬೇಕು ಆ ಸ್ವಚ್ಛತೆ, ಚಪ್ಪರ ಆಗ್ಲಿ ಅಥವಾ ಕ್ಲೀನಿಂಗ್ ಆಗ್ಲಿ ಪ್ರತಿಯೊಂದು ನಾವು ಹೇಳದೆ ಮಾಡ್ತಾರೆ ಕಾರ್ಯಕರ್ತರು. ಅಂದ್ರೆ ಅವರಿಗೆ ಅಷ್ಟು ಭಕ್ತಿ ಇದೆ. ಒಂದು ಅದರಲ್ಲಿ ಅಂದ್ರೆ ಆ ಯುವಕರ ತಂಡ ಅದು ಒಂದು ಸೇವೆ ತರ. ಅಂದ್ರೆ ಒಂದು ಕೆಲವರು ಈಗ ನಮ್ಮ ದೇವಸ್ಥಾನಕ್ಕೆ ಒಂದು ಹಣದ ರೂಪದಲ್ಲಿ ಕೊಡ್ತಾರೆ, ಕೆಲವರು ಶ್ರಮದಾನ ರೂಪದಲ್ಲಿ ಕೊಡ್ತಾರೆ. ಅಂದ್ರೆ ಅತಿ ಬಡವರು ಇದ್ದಾರೆ ಅಲ್ಲಿ. 50% ದೇವಸ್ಥಾನದಲ್ಲಿ ಅಂದ್ರೆ ನಮ್ಮ ಕುರಿಯ ಗ್ರಾಮದಲ್ಲಿ ಉದ್ಯಮದವರು ಇದ್ದಾರೆ, ಕೃಷಿಕರು ಇದ್ದಾರೆ, ಬರೀ ಒಂದು ಪಾಪದ ವರ್ಗದವರು ಕೂಡ ಇದ್ದಾರೆ, ಕಡು ಬಡತನದಿಂದ ಇರುವುದು. ಅದು ಆ ಶ್ರಮದಾನದ ರೂಪದಲ್ಲಿ ಎಲ್ಲ ಮೂಡಿ ಬರ್ತದೆ ಅಂತ ಹೇಳ್ತೇನೆ. ಅವರದೇ ರೀತಿಯಲ್ಲಿ ಅವರು ತೊಡಗಿಸಿಕೊಳ್ತಾರೆ ದೇವರ ಜೊತೆಗೆ. ಅದರ ನಂತರ ಕೆಲವು ಕಡು ಬಡವರಿಗೆ ಈಗ ಒಂದು ಅಲ್ಲಿ ಅನ್ನಛತ್ರ ಇದೆ, ಮದುವೆ ಹಾಲು ಇದೆ, ಅದಕ್ಕೆ ಒಂದು ವಧುವರರ ಕೊಠಡಿ ಆಗ್ಬೇಕಿತ್ತು. ಅದಕ್ಕೂ ಅದರ ಒಂದು ಸಣ್ಣ ಮಟ್ಟಿಗೆ ಒಂದು ವಧುವರರ ಕೊಠಡಿ ಕೂಡ ನಾವು ಮಾಡ್ಕೊಂಡಿದ್ದೇವೆ. ನಂತರ ಒಂದು ಕಲಸದ ಸ್ನಾನ ಆಗ್ಬೇಕಿತ್ತು ಕೊಟ್ಟಿಗೆ. ಆ ಕಲಸದ ಸ್ನಾನಕ್ಕೆ ಏನ್ ಬೇಕು ಶೌಚಾಲಯ ಅದನ್ನು ಕೂಡ ನಾವು ಈ ತರ ಇದು ಮಾಡಿದ್ದೇವೆ. ಈ ತರ ಸಣ್ಣ ಪುಟ್ಟ ಮತ್ತೆ ಸೇವಾ ರೂಪದಲ್ಲಿ
ಬರ್ತದೆ. ಕೆಲವರು ಈ ಕೊಪ್ಪರಿಗೆ ಅನ್ನ ಸಂತರ್ಪಣೆ ಬೇಕಾಗಿ ಕೊಪ್ಪರಿಗೆ ಕೊಡ್ತಾರೆ. ಅದು ನಮ್ಮ ದೇವಸ್ಥಾನ ಸಮಿತಿ ಜಯಶೀಲ ರೈ ಎಲ್ಲಾಡು ಗೊತ್ತು, ಇವರ ಮುಖಾಂತರ ಮೂಡಿ ಬಂದಿದೆ. ಒಂದಲ್ಲ ಒಂದು ರೀತಿಯಲ್ಲಿ ದೇವಸ್ಥಾನಕ್ಕೆ ಯಾವುದೇ, ಮತ್ತೆ ನನ್ನ ಅವಧಿಯಲ್ಲಿ ಯಾಕಂದ್ರೆ ಅವತ್ತು ಈ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತು ಶಾಸಕರ ನೇತೃತ್ವದಲ್ಲಿ ಹಡಿಲು ಬಿದ್ದ ಬೇಸಾಯ ಅಂದ್ರೆ ಗದ್ದೆ ಬೇಸಾಯ, ಇದರಲ್ಲಿ ಕೂಡ ನಾವು ಗದ್ದೆ ನಾಟಿ 2 ವರ್ಷ ನಿರಂತರ ಗದ್ದೆ ಬೇಸಾಯ ಮಾಡಿ ಅನ್ನ ಸಂತರ್ಪಣೆ ನಾವು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಕೊಟ್ಟಿದ್ದೇವೆ. ಅದರಿಂದ ಅದು ವ್ಯವಸ್ಥಾಪನೆ ಎಷ್ಟು ಜಾಗದಲ್ಲಿ? ಅದು ಸುಮಾರು ಒಂದು 2 ಎಕರೆ 80 ಸೆನ್ಸ್ ಅಲ್ಲಿ ನಾವು ಆ ಜಾಗೆಯಲ್ಲಿ, ಅಂದ್ರೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಿನ್ನೆಲೆ ಇತ್ತು. ಆದ್ರೆ ಅವರು ನಮಗೆ ದೇವಸ್ಥಾನಕ್ಕೆ ನೀವು ಮಾಡೋದಾದ್ರೆ ಜಾಗ ನಾವು ಕೊಡ್ತೇವೆ. ಅವರು ತುಂಬಾ ಸಂಪೂರ್ಣ ಸಹಕಾರ ಇತ್ತು. ಬಹುಶಃ ಆ ಸಮಯದಲ್ಲಿ ಒಂದು ಅಭಿಯಾನ ಇತ್ತು. ಅದು ಮಾಲಿಂಗೇಶ್ವರ ದೇವಸ್ಥಾನದ ಇದರಿಂದಲೂ ನಮಗೆ ಸಹಕಾರ ಸಿಕ್ಕಿದೆ, ಶಾಸಕರ ಇದರಿಂದಲೂ ನೀವು ಮಾಡಿ ನಾವಿದ್ದೇವೆ ಅಂತ ಹೇಳ್ಕೊಂಡು. ಬಟ್ ಊರಿನವರು ಸಹ ತುಂಬಾ ಕೈ ಜೋಡಿಸ್ಕೊಂಡಿದ್ದಾರೆ. ಅದು ಇಲ್ಲಿ ಈಗ ವಿಷ್ಣು ಭಜನಾ ಮಂಡಳಿಯ ಒಂದು ತಂಡ ಅಂತ ನಾನು ಹೇಳಿದೆ ನೋಡಿ, ಅದರ ಜೊತೆಗೆ ಈ ಭಜನಾ ತಂಡ, ಈ ಯುವಕರ ತಂಡ ಎಲ್ಲ ಒಟ್ಟು ಸೇರಿ ಆ ಗದ್ದೆ ಬೇಸಾಯಕ್ಕೆ ತೊಡಗಿಸ್ಕೊಂಡಿದ್ದಾರೆ. ಅದು ಆ ಟೈಮಲ್ಲಿ ಹೆಚ್ಚಿನ ಅಂಶ ಕೊರೋನಾ ಇತ್ತು ಅಂತ ಕಾಣ್ತದೆ. ಕೊರೋನಾ ಅಂದ್ರೆ ಸ್ಟಾರ್ಟ್ ಆಗಿ ಸ್ವಲ್ಪ ಮುಗ್ದಿತ್ತು, ಬಟ್ ಅದು ಇಲ್ಲದ್ರೆ ಸಹ ನಿರಂತರ ಅದಕ್ಕೆ ಸೇರಿದ್ದಾರೆ. ಅಂತೂ ವ್ಯವಸ್ಥಿತವಾಗಿ ರೀತಿಯಲ್ಲಿ ಜನರು ಅಲ್ಲಿಯ ಒಂದು ಭಕ್ತಿಗೆ ನಿದರ್ಶನ ಅಂತ ಹೇಳಿದ್ರೆ ಅದೇ, ಅಲ್ಲಿ ಭಕ್ತರು ತೊಡಗಿಸಿಕೊಳ್ಳುವಂತದ್ದೇ ಒಂದು ಉದಾಹರಣೆ ಅಂತ ಹೇಳಿ. ಯಾಕಂದ್ರೆ ಇದು ಹೇಗೆ ನೆರವೇರುತ್ತಂತಲೇ ನಮಗೆ ನೆನೆಸ್ಕೊಳ್ಳಿಕ್ಕೆ ಆಗುದಿಲ್ಲ. ಇದು ಯಾರೇ ವ್ಯಕ್ತಿ ಯಾರು ಅಧ್ಯಕ್ಷರಾದ್ರೂ, ಈಗ ಹೆಚ್ಚಿನ ಅಂಶ ಸುರೇಂದ್ರ ರೈ ಇವರು, ನಮ್ಮ ರವೀಂದ್ರನಾಥ್ ರೈ ಆಗ್ಲಿ, ಅಥವಾ ಸತೀಶ್ ರೈ ಡಿಂಬರಿ ಆಗ್ಲಿ, ಅಥವಾ ಶಿವರಾಮಾಲ್ವ ಅಥವಾ ಚಂದ್ರಸ್ ರೈ, ಅದು ಅಂದ್ರೆ ನಾವು ಒಂದು ಪ್ರಸ್ತಾಪ ಮಾಡಿದ್ರೆ ಆಯ್ತು, ಅದು ಅದರಷ್ಟಕ್ಕೆ ಮೂಡಿ ಬರ್ತದೆ. ಅಂದ್ರೆ ಅದು ಆಗ್ಬೇಕು ಅಂತ ಹೇಳ್ಕೊಂಡು ನಾವು ಯಾವ್ದು ಹೇಳ್ಬೇಕಂತೇನಿಲ್ಲ. ಅಂದ್ರೆ ನಾವು ಅವರಿಗೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಮಾಡಿಕೊಟ್ರೆ ಆಯ್ತು. ಒಂದು ಮಾಡಿ ಅಂತ ಹೇಳಿದ್ರೆ ಅದು ಅವರಷ್ಟಕ್ಕೆ ಅದು ಜೋಡಣೆ ಆಗ್ತಾ ಬರ್ತಾ ಇದೆ. ಇನ್ನೊಂದು ಕಡೆ ದೇವರ ಒಂದು ಅನುಗ್ರಹ ಕೂಡ ಅದು ಬೇಕಾಗ್ತದೆ. ಯಾವುದೇ ಕಾರ್ಯ ಮಾಡಬೇಕಾದ್ರೆ ದೇವರ ಅನುಗ್ರಹ ಇಲ್ಲದಿದ್ರೆ ಯಾವುದು ಕೂಡ ಮುಂದಕ್ಕೆ ಹೋಗುದಿಲ್ಲ. ಅದು ನೀವು ಹೇಳಿದ ರೀತಿಯಲ್ಲಿ ಅಲ್ಲಿ ಎಲ್ಲವೂ ಕೂಡ ಕಾರ್ಯಕ್ಕೂ ಒಡಗೂಡಿ ಬರ್ತದೆ ಅಂತ ಹೇಳಿದ್ರೆ ಅಲ್ಲಿಯ ದೇವರು ಪ್ರಮುಖವಾಗಿ ನಿಮಗೆ ಅನುಗ್ರಹ ಪ್ರಾಪ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಓಕೆ, ಮಾತಾಡೋಣ ಮುಂದಕ್ಕೆ. ಅದರ ಜೊತೆಗೆ ದೇವಳದ ಒಂದು ಇತಿಹಾಸದ ಬಗ್ಗೆ ಮಾತನಾಡೋದಾದ್ರೆ, ನಮ್ಮ ಜೊತೆಗೆ ಹಿರಿಯರಿದ್ದಾರೆ ಹಾಗೂ 2009ರಿಂದ 2017ರವರೆಗೆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿದವರು, ಅನೇಕ ವಿಚಾರಗಳಲ್ಲಿ ದೇವಸ್ಥಾನದ ಬಗೆಗಿನ ಹೆಚ್ಚು ವಿಚಾರಗಳನ್ನು ತಿಳ್ಕೊಂಡಿರುವವರು ಮತ್ತು ಅದರಲ್ಲಿ ತೊಡಗಿಸಿಕೊಂಡಿರುವವರು ರವೀಂದ್ರನಾಥ ರೈ ಬಳ್ಳಮಜ್ಜಲಗುತ್ತು ಅವರು. ಹಿರಿಯರಾದಂತಹ ತಾವು ಹೇಳುವುದಾದ್ರೆ, ದೇವಸ್ಥಾನದ ಮೊದಲಾಗಿ ಹೇಳುವುದಾದ್ರೆ, ದೇವಸ್ಥಾನದ ಒಂದು ಇತಿಹಾಸ ಹಿನ್ನೆಲೆ ಅಥವಾ ಒಂದು ಪೌರಾಣಿಕತೆಯಲ್ಲಿ ಈ ಉಳ್ಳಾಲ ಶ್ರೀ ಮಹಾವಿಷ್ಣು ಮೂರ್ತಿ ದೇವರು ಅಲ್ಲಿ ನೆಲೆಯಾದ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ತಿಳಿಸ್ಕೊಡಿ. ಆಸ್ತಿಕ ಬಂಧು ಭಗಿನಿಯರಿಗೆ ನಮಸ್ಕಾರಗಳು. ನಾನು ರವೀಂದ್ರನಾಥ್ ರೈ ಬಳ್ಳಮಜಲು. ದೇವಸ್ಥಾನದ ಇತಿಹಾಸವನ್ನು ಹೇಳುವುದಾದರೆ 800 ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇದೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಬಹಳ ಕಾರ್ಮಿಕವಾದ ದೇವಸ್ಥಾನವದು, ಗ್ರಾಮ ದೇವಸ್ಥಾನ ಅಂತ ಗುರುತಿಸಿಕೊಂಡಿದೆ. ಬಹಳ ಹಿಂದಿನಿಂದಲೂ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಬಂದು ಗ್ರಾಮಸ್ಥರೆಲ್ಲರೂ ಒಟ್ಟು ಸೇರಿ ಜಾತ್ರೋತ್ಸವ ಆದ ನಿದರ್ಶನಗಳು ಇವೆ. ಅಲ್ಲಿ ಮೊದಲು ಹುಲ್ಲು ಮಾಡು ಮುಳಿ ಹುಲ್ಲಿನ ಮಾಡಿತ್ತು ಅಂತ ಪ್ರತೀತಿ, ಅಂದರೆ ನಾವು ಕೇಳಿ ಬಲ್ಲೆವು. ಹಾಗೆ ಈಗ ಆಮೇಲೆ ನಂತರ ಅದು ಜೀರ್ಣೋದ್ಧಾರಗೊಂಡು ಹಂಚಿನ ಮಾಡಾಯಿತು. ಆವಾಗ ಅದನ್ನು ಒಬ್ಬೊಬ್ಬರು ಒಂದೊಂದು ಒಂದೊಂದು ಭಾಗವನ್ನು ಮಾಡಿ ಅದನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ. ನಮ್ಮ ಬಳ್ಳಮಜಲಗುತ್ತು ಒಂದು ಭಾಗ, ಕುರಿಯ ಏಲ್ನಾಡುಗುತ್ತು ಒಂದು ಭಾಗ, ಹಾಗೆ ಡಿಂಬಿರಿಗುತ್ತಿನವರು ಒಂದು ಭಾಗ, ಮತ್ತು ಕೊಡ್ಲಾರ ಮನೆತನ, ಅದು ಬ್ರಾಹ್ಮಣರ ಮನೆತನ, ಅವರು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ನಡೆಸುತ್ತಾ ಬಂದವರು, ಅವರದ್ದು ಒಂದು ಭಾಗ, ಬೂಡ್ಯಾರು ಮನೆತನ ಒಂದು ಭಾಗ, ನಡುಬೈಲು ಅಡ್ಡೆತ್ತಿಮಾರು ಅವರದ್ದು ಒಂದು ಭಾಗ. ಈ ರೀತಿ ಮನೆತನಗಳಿಗೆ ಅದನ್ನು ಜೀರ್ಣೋದ್ಧಾರಗೊಳಿಸುವ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅದನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ. ಗೊಳಿಸಿ ಅದನ್ನು ಪೂಜೆ ಎಲ್ಲ ಪರ್ವ ದಿನಗಳಲ್ಲಿ ಉತ್ಸವಗಳು, ಜಾತ್ರೋತ್ಸವಗಳು, ಹೀಗೆ ಭಕ್ತ ಜನರ ಸಹಕಾರದಿಂದ ನಡೀತಾ ಬಂದಿದೆ. ಬಹಳ ಕಾರ್ಣಿಕವಾದ ದೇವಸ್ಥಾನ. ನಾವು ಕೈ ಮುಗಿದು ಅಲ್ಲಿ ಒಂದು ನಮ್ಮ ಇಷ್ಟಾರ್ಥವನ್ನು ಪ್ರಾರ್ಥಿಸಿಕೊಂಡ್ರೆ ಖಂಡಿತ ಅದು ಸಿದ್ಧಿಸ್ತದೆ ಎಂಬ ಧೈರ್ಯ ನಮಗೆ. ಜನರ ತಿಳುವಳಿಕೆಯೂ ಅದೇ. ಭಕ್ತ ಅಲ್ಲಿ ನಮ್ಮ ಪುತ್ತೂರಿನಿಂದ ಅಲ್ಲಿಗೆ ಬಂದು ಕೈ ಮುಗಿಯುವವರಿದ್ದಾರೆ. ಜಾತ್ರಾ ಸಂದರ್ಭದಲ್ಲಿ ಪುತ್ತೂರಿನಿಂದ ಕುರಿಯಕ್ಕೆ ಬಂದು ಉಳ್ಳಾಲ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಪ್ರಸಾದ ಪಡ್ಕೊಂಡು ಹೋಗುವವರಿದ್ದಾರೆ. ಅದು ಈಗ ನಾನು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ
ನನಗೆ ಎಷ್ಟೋ ಜನ ಪುತ್ತೂರಿನಲ್ಲಿ ಅದನ್ನು ಹೇಳಿದ್ದಾರೆ, ನನ್ನ ಗಮನಕ್ಕೆ ಬಂದಿದೆ. ಹಾಗೆ ಅದ್ರ ಜೊತೆಗೆ ದೈವಗಳ ಸಾನ್ನಿಧ್ಯ ಕೂಡ ಇದೆ. ನನ್ನ ಸಂದರ್ಭ ನಾನು ತಿಳಿದ ಮಟ್ಟಿಗೆ 2000 ಇಸವಿಯಲ್ಲಿ ಅದರ ಜೀರ್ಣೋದ್ಧಾರವನ್ನು ಪುನರಪಿ ನಡೆಸಿ ಅದು ಸ್ವಲ್ಪ ಕುಂಟುತ್ತಾ ಸಾಗಿ 2009ರಲ್ಲಿ ಜೀರ್ಣೋದ್ಧಾರ ಪೂರ್ಣಗೊಂಡು ಬ್ರಹ್ಮಕಲಶೋತ್ಸವ ನೆರವೇರಿ ಜನವರಿ 4-5 ಅದು ಈ ಲೀಪ್ ಇಯರ್ ಅಂತ ಬರುವಾಗ 5 ವಾರ ಅಂತ ಬರ್ತದೆ. ಈಗ 5 ವಾರಲ್ಲಿ ಜಾತ್ರೋತ್ಸವ, ಪ್ರತಿಷ್ಠಾ ವಾರ್ಷಿಕೋತ್ಸವ. ಅದಂದರೆ ನಾವು ಇಂಗ್ಲಿಷ್ ತಿಂಗಳನ್ನು ಲೆಕ್ಕ ಹಾಕೋದಿಲ್ಲ, ಅದರಲ್ಲಿ ನಾವು ಧನುರ್ಮಾಸ 21-22 ಸಲುವ ಅಂತ ಅಲ್ಲಿ ಜಾತ್ರೋತ್ಸವವನ್ನು ನಾವು ಪ್ರತಿಷ್ಠಾ ವಾರ್ಷಿಕೋತ್ಸವ ಅಂತ ಮಾಡಿಕೊಂಡು ಬರ್ತಾ ಇದ್ದೇವೆ ಪಂಚಾಂಗ ಪದ್ಧತಿಯಲ್ಲಿ. ಅದು ನಮ್ಮ ತಂತ್ರಿವರ್ಯರು ನಮಗೆ ಮಾರ್ಗದರ್ಶನ ಇತ್ತದ್ದು. ಹಾಗೆ ಅವರ ಮಾರ್ಗದರ್ಶನದಂತೆ ನಮ್ಮ ಕೆಮ್ಮಿಂಜೆ ತಂತ್ರಿಗಳಾದ ನಾಗೇಶ್ ತಂತ್ರಿಗಳು, ನಮ್ಮ ತಂತ್ರಿಗಳು ಉಳ್ಳಾಲ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಅವರ ಮಾರ್ಗದರ್ಶನದಂತೆ ಅವರು ಬಂದು ಪ್ರತಿಷ್ಠಾ ವಾರ್ಷಿಕೋತ್ಸವವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿ ಕೊಡ್ತಾ ಇದ್ದಾರೆ. ಹಾಗೆ ನಾನು ತಿಳಿದ ಮಟ್ಟಿಗೆ 2000 ಇಸವಿಯಲ್ಲಿ ಜೀರ್ಣೋದ್ಧಾರ ಆರಂಭಿಸಿ ಕುಂಟುತ್ತಾ ಸಾಗಿದೆ. ಯಾಕಂದರೆ ಆವಾಗ ಜನಗಳ ಭಕ್ತರ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟ ಇತ್ತು. ಅಡಿಕೆಗೆ ಒಂದು ಹಂತಕ್ಕೆ ರೇಟ್ ಎಲ್ಲ ಜಾಸ್ತಿ ಆಗಿ 160 ತನಕ ಹೋಗಿ 2009-8 ಪುನಃ ನೆಲ ಕಚ್ಚಿದೆ. ಯಾರಿಗೂ ಊಟಕ್ಕೆ ಗತಿ ಇಲ್ಲ ಅಂತಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು ಕಷ್ಟಪಟ್ಟು ನಮ್ಮ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ನಮ್ಮ ಕೈಗೆ ಹಸ್ತಾಂತರಿಸಿದ್ದಾರೆ. ಅದೊಂದು ಗ್ರೇಟ್. ಅದು ಅದರಲ್ಲಿ ತುಂಬ ಜನರ ಒಂದು ಪಾಲಿದೆ, ಕಷ್ಟ ಇದೆ. ನಮಗೆ ದೇವಸ್ಥಾನದ ಇದು ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪ ಒಂದು 2008 ಇಸವಿ ಆಗುವಾಗ ಪೂರ್ಣಗೊಂಡಿದೆ. ಆಮೇಲೆ ಸುತ್ತಲಿನ ಒಂದು ಹೊರಾಂಗಣ ಮತ್ತು ಬೇರೆ ಕೆಲಸಗಳೆಲ್ಲ ಬಾಕಿ ಇತ್ತು. ಅದಕ್ಕೆ ನಾವು ನಮ್ಮ ಹಿಂದಾರು ಭಾಸ್ಕರಾಚಾರ್ಯರನ್ನು ಹಿಡಿದು ಅವರು ಒಪ್ಪಿಕೊಂಡು ಅದನ್ನು ಅವರು ಕಾಂಟ್ರಾಕ್ಟ್ ತೆಗೆದುಕೊಂಡು ಅದನ್ನು ಮುಗಿಸಿಕೊಟ್ಟು ನಮಗೆ ಸಹಕಾರಿಯಾಗಿದ್ದಾರೆ. ಅವರನ್ನು ನೆನೆಸಿಕೊಳ್ಳಬೇಕು. ಒಂದು ನಾಗನ ಕಟ್ಟೆಯನ್ನು ಅವರು ನಮಗೆ ದೇವಸ್ಥಾನಕ್ಕೆ ನಿರ್ಮಿಸಿಕೊಟ್ಟಿದ್ದಾರೆ. ಆವಾಗ ಭಾಸ್ಕರಾಚಾರ್ಯ ಹಿಂದಾರು ಅವರ ಒಂದು ಇದರಲ್ಲಿ ಆ ಕೆಲಸ 4 ತಿಂಗಳಲ್ಲಿ ಮುಗಿಸಿ ನಾವು ಬ್ರಹ್ಮಕಲಶೋತ್ಸವವನ್ನು ಮಾಡಿದ್ದೇವೆ. ಅದರ ನಂತರ 2009ರಲ್ಲಿ ನನ್ನ ಕೈಗೆ ನಾನು ಅಧ್ಯಕ್ಷನಾಗಿ ವ್ಯವಸ್ಥಾಪನಾ ಸಮಿತಿಯ ಜವಾಬ್ದಾರಿ ತಗೊಂಡ ಮೇಲೆ ನಾವು ಭಕ್ತ ಜನರ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ನಮ್ಮ ಹಿಂದಿನ ಸಮಿತಿಯವರು ಇರ್ಬೋದು, ಆಮೇಲೆ ನಂತರದ ಹುಡುಗಾಟಿಕೆಯವರು ಇರ್ಬೋದು, ನಮಗೆಲ್ರಿಗೂ ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವರ ಸಹಕಾರವನ್ನು ಪಡೆದುಕೊಂಡು ನಾವು ಪ್ರಥಮವಾಗಿ ಒಳಾಂಗಣಕ್ಕೆ ಗ್ಯಾಲನೈಸ್ಡ್ ಶೀಟ್ನ ಮಾಡು ಭಕ್ತ ಜನರಿಗೆ ಮಳೆ ಬರುವಾಗ ಒಂದು ರಕ್ಷಣೆಗಾಗಿ ಅದನ್ನು ಮಾಡಿದ್ದೇವೆ. ಆಮೇಲೆ ದೇವಸ್ಥಾನದ ಭೋಜನ ಶಾಲೆಗೆ ಒಂದು ದೇವಸ್ಥಾನ ಅಂದರೆ ಅಲ್ಲಿ ಅನ್ನ ಸಂತರ್ಪಣೆ ಆಗಬೇಕು, ಪ್ರಮುಖವಾಗಿ ಬೇಕು. ಹಾಗಾಗಿ ಅಲ್ಲೊಂದು ಭೋಜನ ಶಾಲೆ ಅಗತ್ಯ ಅಂತ ಹೇಳಿ ಅದನ್ನು ನಾವು ಕೈಗೆತ್ತಿಕೊಂಡೆವು. ಅದರಲ್ಲಿ ನಮಗೆ ಶ್ರೀತರದ ಈಗ ಕೀರ್ತಿಶೇಷರು ದಿವಂಗತ ನಾರಾಯಣ ಹೊಳ್ಳ ಅಂತ ಇದ್ರು, ಅವರು ನಮಗೆ ಪ್ರಥಮತ 1 ಲಕ್ಷ ಕೊಟ್ಟು ಶುರು ಮಾಡಿ ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತ ಹೇಳಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಹಾಗೆ ಮುಳಿಯ ಶಾಂಭಟ್ರು, ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಕೇಶವ ಪ್ರಸಾದ್ ಮುಳಿಯ ಇವರ ತೀರ್ಥರೂಪರು, ಅವರು ನಮಗೆ 1 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು ಕೊಟ್ಟು ಬೆನ್ನು ತಟ್ಟಿದ್ದಾರೆ. ಹಾಗೆ ಇವರು ಹೇಳಿದರು, ಈಗ ಲಕ್ಷ್ಮೀನಾರಾಯಣ ಬಡಿಕಿಲ್ಲ ಅಂತ, ಅವರು ಬ್ಯಾಂಗ್ಳೂರಲ್ಲಿ ಒಬ್ಬ ಇಂಡಸ್ಟ್ರಿಯಲಿಸ್ಟ್, ದೊಡ್ಡ ಉದ್ಯಮ ಇದೆ, ಸಾಫ್ಟ್ವೇರ್ ಉದ್ಯಮ. ಅವರು ಕೂಡ 1 ಲಕ್ಷಕ್ಕಿಂತ, ಆವಾಗಿನ 1 ಲಕ್ಷ ಅಂದರೆ ಇವಾಗಿನ 10 ಲಕ್ಷಕ್ಕೆ ಹಾಗೆ ಅವರು ಕೂಡ ಕೊಟ್ಟಿದ್ದಾರೆ. ಬೇರೆ ಎಲ್ಲ ನಮ್ಮ ಅನ್ನಛತ್ರಕ್ಕೆ ಬೇರೆ ಎಲ್ಲ ನಮ್ಮ ಗ್ರಾಮದ ಭಕ್ತರು, ಹೊರಗಿನ ಭಕ್ತರು ಕೂಡ ಶಕ್ತಿಯಾನುಸಾರ ಕೊಟ್ಟು ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಾವು ನಮ್ಮ MP ಅವರು ಅದಕ್ಕೆ ಒಂದು 3 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಆವಾಗ ದೇವಸ್ಥಾನಗಳಿಗೆ ಕೊಡುವ
ಒಂದು ಸಂದರ್ಭ ಇರಲಿಲ್ಲ, ಆದರೂ ಹೊಂದಿಸಿ ಕೊಟ್ಟಿದ್ದಾರೆ. ಅದು ನಮಗೆ ಬಹಳ ಪ್ರಯೋಜನ ಸಿಕ್ಕಿದೆ. ಆವಾಗ 3 ಲಕ್ಷ ಅಂದರೆ ಈಗಿನ ಒಂದು 10 ಲಕ್ಷ 15 ಲಕ್ಷಕ್ಕೆ ತುಂಬ ಕೆಲಸ ಅದರಲ್ಲಿ ನಾವು ಮಾಡಿದ್ದೇವೆ. ನಾವು ಮಾಡಿದ್ದು ನಮ್ಮ ಸ್ವಂತ ಹಣದಿಂದ, ಭಕ್ತರ ಹಣದಿಂದ ಅಲ್ಲಿ ನಾವು ಮಾಡಿದ ಕಾರಣ ನಾವು 100% ಕೆಲಸವನ್ನು ತೋರಿಸಿಕೊಟ್ಟಿದ್ದೇವೆ. ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಅದಕ್ಕಿಂತಲೂ ಹೆಚ್ಚಿನ ಕೆಲಸ ಅಲ್ಲಿ ಕಂಡು ಬಂದಿದೆ. ಈಗ ನೋಡಿ, ಈಗ ಸರ್ಕಾರದಿಂದ ಎಲ್ಲ ಕೆಲಸ ಕೊಡ್ತಾರೆ, ಅದರಲ್ಲಿ 1 ಲಕ್ಷದಲ್ಲಿ ಆಗುವುದು ಎಷ್ಟು? ಟ್ಯಾಕ್ಸ್ ಅದು ಇದೆಲ್ಲ ಹೋಗಿ ಒಂದು 75,000 ಆಗುದಿಲ್ಲ, ಅರ್ಧದಷ್ಟು ಕೆಲಸಗಳು ನಮ್ದು ಆಗಲ್ಲ. ನಾವು ಭಕ್ತರ ಹಣ, ಭಕ್ತರಿಂದ ಹಣ ಪಡ್ಕೊಂಡದ್ದು ಎಲ್ಲ ಲೆಕ್ಕಾಚಾರ ಇಟ್ಟು ನಾವು ಕೆಲಸ ಮಾಡಿ ಈಗ ಅದಕ್ಕೆ ವ್ಯಾಲ್ಯೂಯೇಷನ್ ಹಾಕಿದ್ರೆ ಅದೊಂದು 3 ಕೋಟಿಯ ಕೆಲಸ ಅಲ್ಲಿ ಕಾಣ್ತದೆ. ಪ್ರತಿ ರೂಪಾಯಿಯೂ ವಿನಿಯೋಗ ಆಗಿದೆ. ನಾವು ಆವಾಗ ಒಂದು 50-60 ಲಕ್ಷದಲ್ಲಿ ಅದನ್ನು ಮಾಡಿದ್ದೇವೆ ಆ ಭೋಜನ ಶಾಲೆಯನ್ನು. ಈಗ ನೀವು ಅದಕ್ಕೆ ಒಂದು ವ್ಯಾಲ್ಯೂ ಮಾಡಿದರೆ ಅದೊಂದು 3 ಕೋಟಿಯ ಅಂದಾಜಿಗೆ ಬರ್ತದೆ. ಯಾಕಂದರೆ 150 ಪ್ಲಸ್ 60 ಫೀಟ್ 210 ಫೀಟ್ ಕಗ್ಗಲ್ಲಿನ ಗೋಡೆ, ತಡೆಗೋಡೆಗೆ ಅದು 1/4 ಮೀಟರ್ ಅಗಲ, ಕೆಳಗೆ ಮೇಲೆ 1 ಮೀಟರ್ ಅಗಲ, ಅಷ್ಟು ತಡೆಗೋಡೆಯಾಗಿ ಮಾಡಿದ್ದೇವೆ. ಈಗ ಮೊನ್ನೆ ನಾನು ಒಂದು ದೇವಸ್ಥಾನದಲ್ಲಿ ಕೇಳುವಾಗ 60 ಫೀಟಿಗೆ 30 ಲಕ್ಷ ಆಗಿದೆ ಅವರಿಗೆ. 60 ಫೀಟ್ ಕೆಲಸ ಆಗಲಿಲ್ಲ ಅಲ್ಲಿ, ನಮ್ದು 210 ಫೀಟ್ ಆಗಿದೆ. ಆ ರೀತಿ ನಾವೆಲ್ಲ ಕೆಲಸ ಮಾಡಿ ಭಕ್ತರ ಸಹಕಾರದಿಂದ ಅನ್ನಛತ್ರವನ್ನು ನಿರ್ಮಿಸಿದ್ದೇವೆ. ಆಮೇಲೆ ದೈವಗಳಿಗೆ ಆಭರಣ, ಅದನ್ನು ಭಕ್ತರ ಪ್ರೇರಣೆಯಂತೆ ಭಕ್ತರ ಸಹಕಾರದಿಂದ ಮಾಡಿದ್ದೇವೆ. ಅದಕ್ಕೂ ಒಂದು 4-5 ಲಕ್ಷ ಖರ್ಚಾಗಿದೆ. ಆಮೇಲೆ ಪುಷ್ಪ ಕನ್ನಡಿ, ಅದು ಬೆಳ್ಳಿಯದ್ದು ಪುಷ್ಪ ಕನ್ನಡಿ ಆಗ ನಮಗೆ 5 ಲಕ್ಷ ಆಗಿದೆ. ಅದಕ್ಕೆ ಬೆಳ್ಳಿಗೂ ಆವಾಗ 50-55 ಸಾವಿರ ಇತ್ತು ಕೆಜಿಗೆ. ಒಂದು 5 ಲಕ್ಷದಲ್ಲಿ ಪುಷ್ಪ ಕನ್ನಡಿ ಬಹಳ ಚೆನ್ನಾಗಿ ಆಗಿದೆ. ಅದಕ್ಕೆ ಮೊದಲು ಇರಲಿಲ್ಲ, ಅದೆಲ್ಲ ಹೊಸದಾಗಿ ಮಾಡಿ. ಯಾಕಂದ್ರೆ ನಾವು ಅಲ್ಲಿಂದ ಇಲ್ಲಿಂದ ಬೇಡಿ ತರುವಾಗ ಅದೇನಾದ್ರೂ ಡ್ಯಾಮೇಜ್ ಆದ್ರೆ ತಂತ್ರಿಗಳು ಹೇಳಿದ್ರು ನೀವೇ ಮಾಡಬೇಕು ಒಂದು ದೇವಸ್ಥಾನಕ್ಕೆ ಒಂದು ಬೇಕು ಅಂತ. ಅದು ಡ್ಯಾಮೇಜ್ ಮಾಡಿ ನಾವು ಕೊಡುವಾಗ ಅದು ತೊಂದರೆ ಆಗ್ತದೆ, ಬೇಡ ನಾವು ಮಾಡುವ, ಭಕ್ತರಲ್ಲಿ ಕೇಳಿ. ಹಾಗೆ ಅದನ್ನು ಮಾಡಿದೆವು. ಮತ್ತೆ ಜನರೇಟರ್ ಮಾಡಿದೆವು. ನಮ್ಮ ಭೋಜನ ಶಾಲೆಗೆ ಏನಾದರೂ ಕರೆಂಟ್ ಹೋದ್ರೆ ಅಲ್ಲಿ ಊಟ ಮಾಡುವಾಗ ಜನರೇಟರ್ ಒಂದು ಆಟೋಮೆಟಿಕ್ ಅದಕ್ಕೆ ಸ್ಟಾರ್ಟ್, ಕರೆಂಟ್ ಹೋದ ಕೂಡಲೇ ಅದು ಸ್ಟಾರ್ಟ್ ಆಗ್ತದೆ. ಅದು ಬೇಕು ಅಂದರೆ ಯಾವಾಗ ಕರೆಂಟ್ ಹೋಗ್ತಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಎಲ್ಲ ಜನ ಅತ್ಲಾಗಿ ಓಡುದು ಸ್ಟಾರ್ಟ್ ಮಾಡಲಿಕ್ಕೆ, ಅದು ಬೇಡ, ಆಟೋಮೆಟಿಕ್ ಸ್ಟಾರ್ಟ್ ಅಂತ ಅದನ್ನು ಮಾಡಿದ್ದೇವೆ. ಅಂದರೆ ದೇವಸ್ಥಾನದಲ್ಲಿ ಆಗುವ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ಆಗಬೇಕಂತ ಆ ಒಂದು ಉದ್ದೇಶ ನಿಮ್ಮದು. ಹೌದು. ಮತ್ತು ದೇವಸ್ಥಾನಕ್ಕೆ ಒಮ್ಮೆ ಪೇಂಟಿಂಗ್ ಕೂಡ ಮಾಡಿದೆವು ಮಧ್ಯದಲ್ಲಿ. ಶುರುಗೆ ಬ್ರಹ್ಮಕಲಶೋತ್ಸವ ಆದ ನಂತರ ಮತ್ತೊಮ್ಮೆ ಪೇಂಟ್ ಮಾಡಿದೆವು ಒಂದು 5-6 ವರ್ಷದ ನಂತರದಲ್ಲಿ. ಆಮೇಲೆ ದೇವಸ್ಥಾನದ ಈ ಅನ್ನ ಸಂತರ್ಪಣೆಗೆ ಬೇಕಾಗುವ ಪಾತ್ರ ಸಲಕರಣೆಗಳು ಎಲ್ಲ ಅದನ್ನು ತೆಗೆದಿದ್ದೇವೆ. ಅದು ಒಂದು 50,000 ಹತ್ರ ಅದು ಆಗಿದೆ. ಎಷ್ಟು ಮಂದಿಗೆ ಒಂದು ಅನ್ನ ಪ್ರಸಾದ ಕೊಡುವಷ್ಟು ಈಗ 1,000ಕ್ಕಿಂತಲೂ ಮೇಲೆ ಬಂದರೆ 2,000 ತನಕಲೂ ಅಲ್ಲಿ ನಾವು ಸಂತರ್ಪಣೆಗೆ ರೆಡಿ ಮಾಡ್ತೇವೆ. ಕೆಳಗಡೆ ಒಂದು 400 ಜನಕ್ಕೆ ಬೇಕಾಗುವಷ್ಟು ಇದೆ. ಮತ್ತೆ ಮೇಲ್ಗಡೆ ಜಾತ್ರಾ ಸಂದರ್ಭದಲ್ಲಿ ಮೇಲೆ ಉಪಯೋಗ ಆಗ್ತದೆ. ಮೇಲಿನ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಉಂಟು. ಬೇರೆ ಕಾರ್ಯಕ್ರಮಗಳು ಏನಾದರೂ ಹೊರಗಡೆಯಿಂದಲೇ ಆಗ್ತದ? ಮದುವೆ ಇನ್ನಿತರ ಕಾರ್ಯಕ್ರಮಗಳು ಕೆಲವು ಆಗ್ತದೆ, ಸಣ್ಣ ಪುಟ್ಟ ಮದುವೆಗಳು ಆಗಿದೆ. ಒಂದು 500 ಜನರ ಒಳಗೆ ಸೇರುವ ಮದುವೆಯನ್ನು ಬಹಳ ಚೆನ್ನಾಗಿ ಮಾಡಲಿಕ್ಕೆ ಆಗ್ತದೆ. ಆದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಾಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಆಗ್ತವೆ. ಪೂಜಾ ಕಾರ್ಯಕ್ರಮಗಳು ಹೆಚ್ಚಾಗಿ ಆಗ್ತದೆ. ಬೇರೆ ಹೊರಗಿನಿಂದ ಬಂದು ಪೂಜೆ ಮಾಡಿಸುವರು. ಹೌದು, ಶಾಂತಿ ಹೋಮಗಳೆಲ್ಲ ಆಗ್ತಾ ಉಂಟು. ಮತ್ತೆ ವಿಶೇಷವಾಗಿ ದೇವರಿಗೆ ಯಾವ ಸೇವೆ ಅಲ್ಲಿ ಆಗುವಂಥದ್ದು? ಅದು ರಂಗಪೂಜೆ. ಅದು ನಾವು ನಮ್ಮ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ನಾವು ಸಂಪರ್ಕಿಸಿ ಒಂದು ಮನೆಯಿಂದ ಒಬ್ಬರು ಮಾಡುವಂತೆ ನಾವು ಕೇಳಿಕೊಂಡ ಪ್ರಯುಕ್ತ ಒಂದು 12 ಸಂಕ್ರಾಂತಿಗೆ 12 ಜನರನ್ನು ಫಿಕ್ಸ್ ಅಂತ ಮಾಡಿದ್ದೇವೆ. ಅವರು ಪ್ರತಿ ತಿಂಗಳ, ಈಗ ಒಂದು ತಿಂಗಳಿಂದ ನಾನು ಮಾಡಿಕೊಂಡು ಬಂದರೆ ಒಂದು ತಿಂಗಳಿಂದ ಚಂದ್ರಶ್ರೀಗಳು ತುಂಬಿದ ಕೋಡಿ, ಮತ್ತೊಂದು ತಿಂಗಳು ಶಿವರಾಮ ಆಳ್ವರು, ಮತ್ತೊಂದು ತಿಂಗಳು ಮಧುನರಿಯರು, ಮತ್ತೊಂದು ಬೂಡ್ಯಾರ ರಾಧಾಕೃಷ್ಣರಿಗಳು, ಜಯರಾಜ್ ಭಂಡಾರಿಗಳು, ಹೀಗೆಲ್ಲ ಮಾಡಿಕೊಂಡು ಬಂದು ದೇರ್ಕ ಜಯ ವೆಂಕಟರಮಣ ಭಟ್ರು ಅಂತ ಇದ್ದಾರೆ. ಅವರು ನನಗೆ ಒಂದು 3 ವರ್ಷ ನನ್ನೊಟ್ಟಿಗೆ ಸದಸ್ಯರಾಗಿ ಕೆಲಸ ಮಾಡಿದವರು. ಭಾಳ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅನ್ನಛತ್ರದ ಕೆಲಸ ಅವರು ಇದ್ದರು, ಮಧು ನರಿಯರು ಇದ್ದರು ನಮ್ಮೊಟ್ಟಿಗೆ. ಭಾಳ ಕೆಲಸ
ಚೆನ್ನಾಗಿ ನಡೆದು ಬಂದಿದೆ. ಎಲ್ಲರ ಸಹಕಾರ ನನಗೆ ಇತ್ತು. ಆ ಅಡಿಕೆಗೆ ರೇಟು ಕಡಿಮೆ ಇರುವಾಗ 2009ನೇ ಇಸವಿಯಲ್ಲಿ ನನಗೆ ಬಹಳ ಹೆದರಿಕೆ ಇತ್ತು, ಹೇಗೆ ಇದನ್ನು ಮುಂದೆ. ಆದರೆ ನನಗೆ ಆ ದೇವರು ದೈವಗಳು ಪ್ರೇರಣೆ ಕೊಟ್ಟು ಮುಂದೆ ನಡಿ, ಆಗ್ತದೆ, ಕೆಲಸ ಆಗ್ತದೆ. ಹಾಗೇ ಆಗಿದೆ. ಜನರ ಸಹಕಾರ ಕೂಡ ಇತ್ತು. ಜನರು ಬೆನ್ನು ತಟ್ಟಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನಗೆ ಆವಾಗ ನನಗೆ ಅಷ್ಟು ಹಿಡಿತ ಇರಲಿಲ್ಲ. ಎಲ್ಲ ಕೆಲಸಗಳಲ್ಲಿ ಒಂದು ಹೆದರಿಕೆ ಇತ್ತು. ಆ ಹೆದರಿಕೆಯನ್ನೆಲ್ಲ ಮೆಟ್ಟಿ ನಿಂತು ಅದಕ್ಕೆ ಆ ವಿಷ್ಣುಮೂರ್ತಿಯ ದಯ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ದಯ, ಹಾಗೆ ನಮ್ಮ ಗ್ರಾಮದ ಎಲ್ಲ ದೇವರುಗಳು ಅನುಗ್ರಹದಿಂದ ಮತ್ತೆ ಅಲ್ಲಿ ಗುಳಿಗ ದೈವಕ್ಕೆ ಪ್ರತಿಷ್ಠೆ ಇರಲಿಲ್ಲ. ಒಂದು ಕೋಲ ಕೊಡ್ತಿದ್ದೆವು, ಅದು ಯಾವಾಗಲೂ ಕೇಳ್ತಿತ್ತು, ನನಗೆ ಪ್ರತಿಷ್ಠೆ ಇಲ್ಲ, ದೇವರಿಗೆ ಕೊಡ್ತೀರಿ, ದೈವಗಳನ್ನು ಮರಿತೀರಿ ಅಂತ. ಹಾಗೆ ಅದಕ್ಕೂ ದೈವಜ್ಞರನ್ನು, ವಾಸ್ತುಶಿಲ್ಪಿಗಳನ್ನೆಲ್ಲ ಇಟ್ಕೊಂಡು ಕ್ರಮ ಪ್ರಕಾರವಾಗಿ ಅದಕ್ಕೂ ಒಂದು ಪ್ರತಿಷ್ಠೆ ಅಂತ ಮಾಡಿದೆ, ಗುಳಿಗ ಪ್ರತಿಷ್ಠೆ. ಮತ್ತೆ ಪುಗೆ ಬಂಟನಿಗೂ ಹಾಗೆ ಅದು ವಾಸ್ತುಗೆ ಸರಿ ಇರಲಿಲ್ಲ. ನಮ್ಮ ವಾಸ್ತುಶಿಲ್ಪಿಗಳು ಬರುವಾಗ ಅದು ಸರಿ ಬರಲಿಲ್ಲ. ಅದಕ್ಕೆ ಅಲ್ಲಿನ ಹತ್ತಿರದ ನಮ್ಮ ಒಬ್ಬರ ಜಾಗವನ್ನು ಸ್ವಲ್ಪ ನಾವು ಕೇಳಬೇಕಾಗಿ ಬಂತು. ಅವರು ಮನಪೂರ್ವಕ ಬಹಳ ಸಂತೋಷದಿಂದ ಬಿಟ್ಟು ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಅಂತ, ದೇವರಿಗೋಸ್ಕರ. ಏನು ಅದಕ್ಕೆ ನಯ ಪೈಸೆ ಅವರು ಅಪೇಕ್ಷೆ ಮಾಡಲಿಲ್ಲ. ಒಟ್ಟು ನಿಮ್ಮ ಒಂದು ಅವಧಿಯಲ್ಲಿ ಆಗಿರ್ಬೋದು, ಅದರ ನಂತರ ಕೂಡ ಆಗಿರ್ಬೋದು, ಜನರ ಮತ್ತು ಭಕ್ತರ ಸಹಕಾರದಿಂದ ಎಲ್ಲ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಓಕೆ. ಇನ್ನೂ ಹಲವು ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಮ್ಮ ಸಂದರ್ಭದಲ್ಲಿ. ಪುಷ್ಪ ಕನ್ನಡಿ ಮತ್ತೆ ಕಂಚಿನ ಪ್ರಭಾವಳಿ, ದೇವರ ಹಿಂದೆ ಅದೊಂದು ಕಂಚಿನ ಪ್ರಭಾವಳಿ, ಅದು ಬಹಳ ಒಂದು ಅಲಂಕಾರಕ್ಕೆ ಬಹಳ ಪ್ರಾಮುಖ್ಯತೆ ಉಂಟು. ಉತ್ಸವ ಸಂದರ್ಭದಲ್ಲಿ ಯಾವಾಗಲೂ ಇದೆ, ಅದು ಯಾವಾಗಲೂ ಇಟ್ಕೊಂಡಿದೆ. ಉತ್ಸವ ಸಂದರ್ಭದಲ್ಲಿ ನಾವು ಕವಚ, ಬೆಳ್ಳಿಯ ಕವಚವನ್ನು ಮಾಡಿಸಿದ್ದೇವೆ ಸಂದರ್ಭ. ಹೌದು, ಅದು ಕೂಡ ಭಕ್ತರ ಒಂದು ಹರಕೆಯ ರೂಪದಲ್ಲಿ ಇಲ್ಲ ಸೇವೆಯ ರೂಪದಲ್ಲಿ ಬಂದಿದೆ. ಮುಂದಕ್ಕೆ ಮತ್ತೆ ಸೌಂಡ್ ಸಿಸ್ಟಮ್ ಇರ್ಬೋದು, ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ನಾವು ಅಂತೂ ಒಂದು ದೇವಸ್ಥಾನದಲ್ಲಿ ಏನೆಲ್ಲ ಸೌಕರ್ಯಗಳು ಬೇಕು ಅದನ್ನೆಲ್ಲ ಮಾಡಿದೆ. ಈಗ ಇನ್ನು ಬರುವ ವ್ಯವಸ್ಥಾಪನಾ ಸಮಿತಿಗೆ ಯಾವ ಕಷ್ಟವೂ ಇಲ್ಲ. ನಾವು ಎಲ್ಲೆಲ್ಲಿಂದ ಕಂಗಿನ ಕಂಬಗಳನ್ನು ಹೊತ್ತು ತಂದು, ಕಂಗುಗಳನ್ನು ತಂದು ಸಲಕೆಗಳನ್ನಾಗಿ ಮಾಡಿ, ನಮಗೆ ಅದೇ ಸುಮಾರು ತಟ್ಟಿಗಳನ್ನು ತಂದು, ಅದೇ ನಮಗೆ ತುಂಬಾ ಸಮಯ ಹಿಡಿತು. ಈಗ 10 ದಿನದಲ್ಲಿ ನಾವು ರೆಡಿ ಆಗ್ತೇವೆ ಜಾತ್ರೆಗೆ. ಆವಾಗ ತಿಂಗಳುಗಟ್ಟಲೆ ಕಷ್ಟ. ಈಗೆಲ್ಲ ಸರಿಯಾಗಿದೆ. ಇನ್ನು ಮುಂದಿನ ಕಮಿಟಿಯವರಿಗೆ ಅಷ್ಟು ಇಲ್ಲ. ಮಧು ನರಿಯರು ಅವರು ಮತ್ತೆ ಶಿವರಾಮ ಆಳ್ವರ ನೇತೃತ್ವದಲ್ಲಿ ನಮಗೆ ಭಕ್ತರ ಅದೊಂದು ಆನೆ ಬಲ ಬಂದಂತಾಗಿದೆ. ಅವರೆಲ್ಲ ಸೇರಿಕೊಂಡ ನಂತರ ಭಕ್ತರ ಸಹಕಾರ ಇನ್ನಷ್ಟು ನಮಗೆ ಸಿಗ್ತಾ ಇದೆ. ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಈಗ ಇಂಟರ್ಲಾಕ್ ಎಲ್ಲ ಹಾಕಿಸಿದ್ರು, ಸುತ್ತ ಎಲ್ಲ ಫಿನಿಶ್ ಆಯಿತು. ಇದೆಲ್ಲ ಆಗಿ ಇನ್ನು ದೇವರ ಕೆಲಸ ನಿರ್ಮಾಣ ಆಗ್ತಾ ಇದೆ. ಹೌದು, ದ್ವಾರ ಹೌದು, ಬಹಳ ಚೆನ್ನಾಗಿ ಆಗ್ತಾ ಉಂಟು. ಓಕೆ, ಮತ್ತೆ ಮಾತು ಮುಂದುವರಿಸೋಣ. ಅದರ ಜೊತೆಗೆ ಶಿವರಾಮ ಆಳ್ವ ಬಳ್ಳಮಜಲೂರು ಅವರು ವಿಷ್ಣು ಸೇವಾ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದುಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹುಶಃ ಈಗಾಗಲೇ ರವೀಂದ್ರನಾಥ್ ರೈ ಅವರು ಹೇಳಿದ ರೀತಿಯಲ್ಲಿ ದೇವಸ್ಥಾನದ ಜಾತ್ರೋತ್ಸವ ಆಗಿರ್ಬೋದು, ವಾರ್ಷಿಕವಾಗಿ ನಡುವೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಈ ವಿಷ್ಣು ಸೇವಾ ಸಮಿತಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂಥದ್ದು. ಒಂದಷ್ಟು ಅದರಲ್ಲಿ ತಂಡ ಕೂಡ ಇದೆ, ಯುವಕರ ತಂಡ ಇದೆ, ಕಾರ್ಯಕರ್ತರಿದ್ದಾರೆ. ಸೊ ಇದು ಯಾವ ರೀತಿಯಾಗಿ ಇದರಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಶಿವರಾಮ ಆಳ್ವರವರೇ, ಯಾವ ರೀತಿಯಾಗಿ ವಿಷ್ಣು ಸೇವಾ ಸಮಿತಿ ಈ ಉತ್ಸವಾದಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದೆ? ಮಹಾಲಿಂಗೇಶ್ವರನ್ನು ನೆನೆಸ್ತಾ, ಮಹಾಗಣಪತಿಯನ್ನು ನೆನೆಸ್ತಾ, ನಮ್ಮ ಮಹಾವಿಷ್ಣುಮೂರ್ತಿಯನ್ನು ನೆನೆಸ್ತಾ, ಹಾಗೆ ದೇವರುಗಳನ್ನು ನೆನೆಸ್ತಾ, ನಿತ್ಯ ಮೊದಲು ನಾವು ಎಲ್ಲ ಕಾರ್ಯಕ್ರಮಗಳು ಮಾಡುವಾಗ ದೇವರನ್ನು ಮುಂದಿಟ್ಟುಕೊಂಡು ನಾವು ಕೆಲಸ ಕಾರ್ಯಕ್ಕೂ ಹೊರಟಿದ್ದೇವೆ. ಇದು ಮಧುನರಿಯವರು ಮತ್ತು ರವೀಂದ್ರನಾಥ್ ರೈಯವರೇ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳಿದರು. ಇದು ಪ್ರಥಮವಾಗಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿರಲಿಲ್ಲ. ಆ ಟೈಮಲ್ಲಿ ದೇವಸ್ಥಾನಕ್ಕೆ ಜಾಗ ಇರಲಿಲ್ಲ. ಪ್ರಥಮವಾಗಿ ಕಾಡು ಎಲ್ಲ ಬೆಳೆದಿತ್ತು. ಅಲ್ಲಿ ಪರಿಸರ ಎಲ್ಲ ಭಾರಿ ಕಷ್ಟದ ಪರಿಸರ ಇತ್ತು. ಆ ದೇವಸ್ಥಾನ ಎಲ್ಲ ಹೇಳಿದ್ರು, ಇದು ಏನಿರಲಿಲ್ಲ, ಒಂದೊಂದು ಭಾಗ ಒಂದೊಂದು ಮನೆತನಕ್ಕೆ ಇತ್ತು. ಆ ಟೈಮಲ್ಲಿ ನಮಗೆ ನಮ್ಮ ಗುರುಗಳಾದ ರಾಮಕೃಷ್ಣ ಒಳ್ಳರನ್ನು ನೆನೆಸಬೇಕು, ಮತ್ತೆ ಪ್ರಕಾಶ್ ಭಟ್ರು ಮತ್ತೆ ಗೋಪಾಲಕೃಷ್ಣ ಭಟ್ರು, ಇವರೆಲ್ಲ ಸೇರಿ ನಮ್ಮ ಒಂದು ಜಾಗ ದೇವಸ್ಥಾನದೆಲ್ಲ
ಅಲ್ಲಲ್ಲಿ ಪಾಲು ಬಿದ್ದಿದೆ, ಅದನ್ನೊಂದು ನಾವು ಇದು ಮಾಡಬೇಕು ಅಂತ ತಮ್ಮಲ್ಲಿ ಭೇಟಿಯಾಗಲಿಕ್ಕೆ ಬಂದರು. ಆಗ ನಾನು ಪ್ರಥಮವಾಗಿ ಹೇಳಿದ್ದೆ, ನಾವು ಜಾಗ ಮಾಡ್ಬೋದು, ಆದರೆ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿಲ್ವಲ್ಲ ಅಂತ ಹೇಳಿದೆ ಆ ಟೈಮಲ್ಲಿ. ಆಗ ಹೌದು ಅದೌದು, ಅದಕ್ಕೆ ನಾನು ಹೇಳಿದೆ ಜಾಗದ ವಿಷಯದಲ್ಲಿ ಜಾಗವನ್ನು ಮಾಡುವ, ನಾವು ಸರ್ಕಾರದ ಹತ್ರ ಮಾತಾಡಿ, ಸರ್ಕಾರಿ ಯಾರು ಇದ್ದಾರೆ ಅಧಿಕಾರಿಗಳ ಹತ್ರ ಮಾತಾಡಿ ಮಾಡುವ, ಆದರೆ ನಾವು ದೇವಸ್ಥಾನದೊಂದು ಜೀರ್ಣೋದ್ಧಾರ ಆದರೆ ಒಳ್ಳೆಯದು, ಊರಿಗೆ ಒಳ್ಳೆಯದು ಅಂತ ಹೇಳುವಾಗ ಅವರು ನಮ್ಮ ಸಲಹೆಯನ್ನು ತೆಗೆದುಕೊಂಡು ಊರಿನವರನ್ನೆಲ್ಲ ಸೇರಿಸಿ, ನನಗೆ ನಿಜವಾಗಿ ಆಗ್ಬೋದು, ನಮ್ಮ ಅವರು ಶಾಲೆಯ ಗುರುಗಳು, ಗುರುಗಳಾಗಿದ್ದರು. ಆದರೆ ದೇವಸ್ಥಾನದಲ್ಲಿ ಕೂಡ ಅವರಿಗೆ ಗುರುಗಳಿದೆ, ಯಾಕೆಂದರೆ ಈ ದೇವಸ್ಥಾನ ಆಗಲಿಕ್ಕೆ ಅವರು ಪಿಕ್ಕಾಸು ಹಿಡಿದು ಬಂದವರು ಅವರೇ. ಅಲ್ಲಿ ನಮ್ಮನ್ನೆಲ್ಲ ಸೇರಿಸಿ ಗುಡಿಯ ರಾಧಾಕೃಷ್ಣ ರೈ ಇರ್ಬೋದು, ಇವರು ರವೀಂದ್ರನಾಥ್ ರೈ ಅವರು, ನಮ್ಮ ಬಲಮ ಜನ ಇದಿರ್ಬೋದು, ಗುಡಿಯಾರ್ ಇರ್ಬೋದು. ಗುಡಿಯ ಏಳ್ನಾಡು ಅಂದರೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಅವರಿಗೆ ಒಂದನೇ ಮರ್ಯಾದೆ ಕೂಡ ಉಂಟು. ಅಂತ ಮನೆತನದವರನ್ನು ಮೂಲ ಸೇರಿಸಿ, ಯಾಕೆಂದರೆ ಅಲ್ಲಿ ಆ ಗುರಿಯ ಏಳ್ನಾಡು ಅಂದರೆ ಆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಗುರಿಯ ಏಳ್ನಾಡಿನವರಿಗೆ ಮೊದಲ ಮರ್ಯಾದೆ. ಭೂತಗಳು ಕೂಡ ಕರೆಯುವುದು ಏಳ್ನಾಡಿನವರಿದ್ದಾರ ಅಂತ. ಆ ನಂತರ ದಿಂಬಿರಿ ಬಣ್ಣಮಜಲು ಈ ಥರ ಬರ್ತದೆ. ಆಗ ಈ ನಮ್ಮ ಗುರುಗಳು ಎಲ್ಲರನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡಿದ ಮೇಲೆ ನಾವು ಆ ಭಕ್ತರೊಟ್ಟಿಗೆ ಎಲ್ಲ ಸೇರಿ, ಯಾಕೆಂದರೆ ನಮ್ಮ ಭಕ್ತರಿಲ್ಲದಿದ್ದರೆ ಕೆಲಸ ಮಾಡಲಿಕ್ಕೆ ಎಲ್ಲ ನಮ್ಮ ಹತ್ರ ಸಾಧ್ಯ ಇರಲಿಲ್ಲ. ಎಲ್ಲರನ್ನು ಒಗ್ಗೂಡಿಸಿ ನಾವು ಅದರಲ್ಲಿ ಯಾವುದೇ ರಾಜಕೀಯ ಮಾಡಲಿಲ್ಲ. ಇದು ಒಂದು ದೇವಸ್ಥಾನದಲ್ಲಿ ರಾಜಕೀಯ ಬಂದರೆ ಅದು ಜೀರ್ಣೋದ್ಧಾರ ಆಗುವುದಿಲ್ಲ. ಅದಕ್ಕೆ ರಾಜಕೀಯ ದೇವಸ್ಥಾನ ಆಗಲಿ ಶಾಲೆ ಆಗಲಿ ಅದರಲ್ಲಿ ಒಂದು ರಾಜಕೀಯ ಬರಬಾರದು. ಅಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅದು ನಾವು ಜನಗಳನ್ನು ನಾವು ಅವರಿಗೆ ಸಪೋರ್ಟ್ ಆಗಿ ನಿಲ್ಬೇಕು ಅಂತ ಒಂದು ಮನೋಭಾವ ಇದ್ದ ವ್ಯಕ್ತಿ ನಾನು. ಆದ್ರಿಂದ ಅವರೊಟ್ಟಿಗೆ ಮಾಸ್ಟರೊಟ್ಟಿಗೆ ಸೇರಿದೆ, ಎಲ್ಲರನ್ನು ಕರೆಸಿದ್ರು. ನಾವು ಆ ಜೀರ್ಣೋದ್ಧಾರ ಟೈಮಲ್ಲಿ ನಮ್ಮಿಂದ ಆಗುವ ಸಹಾಯ ಕೊಟ್ಟು ಊರಿನವರನ್ನೆಲ್ಲ ಸಹಾಯ ಬೇಡಿಕೊಂಡು ಆ ಜೀರ್ಣೋದ್ಧಾರ ಆಯಿತು. ಆ ನಂತರ ನಾನು ಭಕ್ತಾದಿಯಾಗಿ ಅಲ್ಲಿ ಹೋಗ್ತಿದ್ದೆ. ನಾನು ಅಂದರೆ ಯಾವುದೇ ನನಗೆ ಅವಕಾಶ ತುಂಬ ಸಲ ಬಂತು. ನಮ್ಮ ರವೀಂದ್ರನಾಥ್ ರೈಯವರೇ ನನಗೆ ತುಂಬ ಸಲ ಇದು ಮಾಡಿದರು. ಆದರೆ ನಾನು ಯಾವುದನ್ನು ಇದಕ್ಕೆ ತಗೊಳ್ಳದೆ ನಾನೊಬ್ಬ ಭಕ್ತನಾಗಿ ಬರ್ತೇನೆ ಅಂತ ಹೇಳಿ 15 ವರ್ಷ ಜೀರ್ಣೋದ್ಧಾರ ಆಯ್ತು. ಆದ ನಂತರ ಇಲ್ಲಿಯವರೆಗೆ ನಾನು ಭಕ್ತರಾಗಿ ಬರ್ತಾ ಇದ್ದೇನೆ ಹೊರತು ನಾನು ಗೌರವ ಅಧ್ಯಕ್ಷ ಅಂತೆಲ್ಲ ನನ್ನ ಮನೋಭಾವ ನನ್ನ ಹತ್ರ ಇಲ್ಲ. ಯಾಕೆಂದ್ರೆ ಅದು ನಮ್ಮ ಊರಿನ ದೇವಸ್ಥಾನ. ನಮ್ಮ ಊರಿನ ದೇವಸ್ಥಾನ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ, ಊರಿನವರೆಲ್ಲ ಉದ್ಧಾರ ಆಗ್ತಾರೆ ಅಂತ ಹೇಳುವ ಮನೋಭಾವನೆ ನನ್ನದು. ಹಾಗೆ ಈಗ ಜೀರ್ಣೋದ್ಧಾರ ಆಗಿದೆ, ಒಳ್ಳೆ ಕಾರ್ಯ ಆಗಿದೆ. ಯಾಕೆಂದ್ರೆ ನಮ್ಮ ರವೀಂದ್ರನಾಥ್ ರೈಯವರು ನಿಜವಾಗಿ ಆ ದೇವಸ್ಥಾನ ಜೀರ್ಣೋದ್ಧಾರ ಆದ್ಮೇಲೆ ಅವರನ್ನು ಅಧ್ಯಕ್ಷ ಮಾಡಿದ ಮೇಲೆ ಅಲ್ಲಿ ಒಳ್ಳೆ ಜೀರ್ಣೋದ್ಧಾರ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾಕೆಂದ್ರೆ ನಾನು ಯಾವುದೇ ರಾಜಕೀಯ ಮಾತಾಡೋದಿಲ್ಲ ದೇವಸ್ಥಾನದ ಒಂದು ವಿಷಯದಲ್ಲಿ ಮತ್ತು ಶಾಲೆಯ ವಿಷಯದಲ್ಲಿ. ಯಾಕೆಂದ್ರೆ ದೇವಸ್ಥಾನದಲ್ಲಿ ಎಲ್ಲ ರಾಜಕೀಯದವರಿಗೆ ಕೈ ಮುಗಿದು ಫಸ್ಟ್ ಬಂದದ್ದು ಎಲ್ಲಿಗೆ ಅಂದ್ರೆ ದೇವಸ್ಥಾನಕ್ಕೆ. ಅಲ್ಲಿ ಪ್ರಾರ್ಥನೆ ಮಾಡಿ ಯಾವುದೇ ರಾಜಕೀಯ ಹೊರಡು. ಹಾಗೆ ಶಾಲೆಯಲ್ಲಿ ಕಲಿತವ ಒಬ್ಬ ಡಾಕ್ಟರ್ ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ತಾನೆ, ಒಬ್ಬ ರಾಜಕೀಯ ವ್ಯಕ್ತಿ ಆಗ್ತಾನೆ, ವಿಜ್ಞಾನಿ ಆಗ್ತಾನೆ. ಆದ್ರೆ ಆ ಶಾಲೆಯಲ್ಲಿ ಕಲಿಸುವ ಗುರುಗಳು ಹೇಗೆ ಅಂದ್ರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಾರೆ. ಹಾಗೆ ದೇವರು ಕೂಡ ಭಕ್ತರನ್ನು ಒಂದೇ ರೀತಿಯಲ್ಲಿ ನೋಡ್ತಾನೆ. ಅವನ ಪ್ರಾರ್ಥನೆ ಹೇಗೆ ಇರ್ತದೆ, ಅವನ ಮನೋಭಾವನೆ ಹೇಗಿರ್ತದೆ, ಅದಕ್ಕೆ ಬೇಕಾದಾಗ ಅವರು ಆಶೀರ್ವಾದ ಮಾಡ್ತಾ ಇರ್ತಾರೆ. ಆ ಮನೋಭಾವನೆಯಿಂದ ಇದರಿಂದ ನಾನು ಭಕ್ತರಾಗಿ ಬಂದೆ. ಆದರೆ ಮಧುನರಿಯವರು ಅಧ್ಯಕ್ಷರಾಗಿರುವಾಗ ನಾನು ಅಲ್ಲಿ ಮೀಟಿಂಗ್ ಅಂತ ಹೋಗಿದ್ದೆ. ಆಗ ನನ್ನನ್ನು ಒಂದು ಗೌರವ ಅಧ್ಯಕ್ಷ ಅಂತ ಊರಿನವರೆಲ್ಲ ಸೇರಿ ಗೌರವಾಧ್ಯಕ್ಷ ಸ್ವರ ಮಾಡಬೇಕು ಅಂತೇಳಿ ಅಲ್ಲಿ ಅವರು ಸೇರಿ ಮಾಡಿ, ನಾನು ಆಗಲೂ ಬೇಡ ಅಂತೇಳಿ ಇಲ್ಲ ಆಗಂತ ಎಲ್ಲರೂ ಇದು ಆಗಬೇಕು. ಆದರೆ ನಾನು ಅವರೊಟ್ಟಿಗೆ ಯಾವುದೇ ಕೆಲಸ ಕಾರ್ಯಕ್ಕೂ ನನ್ನಿಂದ ಆಗುವ ಸಹಾಯವನ್ನು ಮಾಡಿ ಭಕ್ತರನ್ನು ಒಟ್ಟುಗೂಡಿಸಿ ಅಲ್ಲಿ ಈಗ ನಮ್ಮ ದೇವಸ್ಥಾನ ಜಾತ್ರೆ ಆಗಬೇಕಾದ್ರೆ ತುಂಬಾ ಖರ್ಚು ವೆಚ್ಚ ತುಂಬಾ ಉಂಟು. ಈಗ ನಿಮ್ಗೆ ಗೊತ್ತಿರ್ಬೋದು, ಯಾಕಂದ್ರೆ ಎಲ್ಲ ದೇವಸ್ಥಾನ ಇದು ಅಂತಲ್ಲ, ಎಲ್ಲ ಖರ್ಚು ವೆಚ್ಚಗಳು. ಆದ್ರೆ ನಾನು ಅದಕ್ಕೆ ಹೊರಗಿನವರನ್ನೆಲ್ಲ ಒಂದುಗೂಡಿಸಿ ಅವರ ಹತ್ರ ಕೂಡ ಸ್ವಲ್ಪ ಇದು ಮಾಡಿ ನಮ್ಮ ಕುರಿಯ ದೇವಸ್ಥಾನಕ್ಕೆ ಇದು ಜಾತ್ರೆ ಆಗುವಾಗ ಎಲ್ಲರ ಸಪೋರ್ಟ್ ತಗೊಂಡು ಈ ಕೆಲಸ ಕಾರ್ಯ ಮಾಡ್ತೇವೆ. ಯಾಕಂದ್ರೆ ಯುವಕರ ಒಂದು ತಂಡ ಇದೆ. ನಮ್ಗೆ ಭಾರಿ ಖುಷಿ ಅಂದ್ರೆ ಅವ್ರಿಗೆ ಹೇಳ್ಬೇಕಂತ ಇಲ್ಲ, ಜಾತ್ರೆ ಯಾವಾಗ ಅಂತ ಕೇಳೋದಷ್ಟೇ. ಅವರೇ ಬಂದು ರಾತ್ರಿ ಆಗ್ಲೂ ಕೆಲಸ ಮಾಡಿ, ಯಾಕಂದ್ರೆ ಅಲ್ಲಿ ಶುದ್ಧ ಮಾಡುವುದು, ಆ ಹಿಂಸರು ಇದನ್ನು ನೀವು ನೋಡುವಾಗ ನಮಗೆ ಆಶ್ಚರ್ಯ ಆಗ್ತದೆ, ಇವ್ರು ಇಲ್ಲಿ ಇಷ್ಟವರೆಗೆ ಎಲ್ಲಿದ್ರು ಅಂತ. ಅಂದ್ರೆ ಜಾತ್ರೆ ಅಂತ ಗೊತ್ತಾದ ಕೂಡಲೇ ಅವರೇ ಬಂದು ಕೆಲಸ ಮಾಡಿ ಎಲ್ಲ ಕೆಲಸ ಕಾರ್ಯವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದೆಲ್ಲ ನಮ್ಗೆ
ಯಾಕಂದ್ರೆ ಒಬ್ಬ ಅಧ್ಯಕ್ಷ ಅಲ್ಲ ಗೌರವಾಧ್ಯಕ್ಷ ಅಂತ ಹೇಳಿದ ಕೂಡಲೇ ಅದು ಅವನ ಮೇಲೆ ಇದ್ದಲ್ಲ, ಅವನಿಗೆ ಆ ಭಕ್ತಾದಿಗಳು ಎಷ್ಟು ಜನ ಸೇರ್ತಾರೆ, ಸೇರಿದ್ರಿಂದ ಅದು ಕೆಲಸ ಆಗ್ತದೆ. ಇದರಿಂದ ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಈ 15 ಜೀರ್ಣೋದ್ಧಾರ ನಂತರ ಎಲ್ಲ ಪ್ರತಿ ವರ್ಷ ಜಾತ್ರೆಗೆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಬಂದಿದೆ. ಮತ್ತೆ ಅಲ್ಲಿ ನೆನೆಸಿ ಈಗ ಹೊರಗಿನ, ಯಾಕಂದ್ರೆ ನಮ್ಮ ಪುತ್ತೂರಿನ ಸೀಮೆಯಲ್ಲಿ ಕಡಿಮೆ ವಿಷ್ಣು ದೇವಸ್ಥಾನ ಇರುವುದೇ ಕಡಿಮೆ. ಅದು ಕೂಡ ನಮ್ಮ ಕುರಿಯದಲ್ಲಿ 3 ದೇವಸ್ಥಾನ ಇದೆ. ಈಗ ಕೆಮ್ಮಿಂಜಿಯಲ್ಲಿ ವಿಷ್ಣು ಒಂದು ಗುಡಿಯಾಗಿದೆ, ಅದು ಇತ್ತೀಚೆಗೆ ಆಗಿದೆ. ಮೊದಲು ಇರ್ಲಿಲ್ಲ, ಒಂದು ಸುಬ್ರಹ್ಮಣ್ಯ ಗುಡಿ, ನಾನು ಅಲ್ಲಿ ಕೈ ಮುಗ್ತಾ ಹೋಗ್ತಿದ್ದೆ. ಆದ್ರೆ ಅದು ನಮ್ಮ ಜೀರ್ಣೋದ್ಧಾರ ಆದ ನಂತರ ಅದು ಆಗಿದೆ ಅಲ್ಲಿ ಕೂಡ. ಆದ್ರೆ ಕುರಿಯದಲ್ಲಿ 3 ವಿಷ್ಣುಮೂರ್ತಿ ದೇವಸ್ಥಾನ ಇದೆ. ಅದರಲ್ಲಿ ಅತಿ ಹೆಚ್ಚು ಜನ ಸೇರುವ ಜಾಗ ಅಂದ್ರೆ ನಮ್ಮ ಕುರಿಯ ಮಹಾವಿಷ್ಣುಮೂರ್ತಿ ದೇವಸ್ಥಾನ. ಯಾಕಂದ್ರೆ ನಾನು ಸಭ್ಯದ ದೇವಸ್ಥಾನದಲ್ಲಿಯೂ ಕೂಡ ಇದ್ದೇನೆ. ಅಲ್ಲಿ ಅಂದ್ರೆ ಕುರಿಯ 3 ಇರುವುದರಿಂದ ಅಲ್ಲಿ ಕೂಡ ಜನ ಸೇರ್ತಾರೆ. ಈಗ ನಮ್ಮ ಅದರಲ್ಲಿ ನಾನು ಅಲ್ಲಿ ಕೂಡ ಭಕ್ತನಾಗಿ ಹೋಗ್ತಿದ್ದೆ. ನಮ್ಮ ಡಾಕ್ಟರ್ ಸುರೇಶ್ ಪುತ್ರ ಅಧ್ಯಕ್ಷರಾದ ನಂತರ ನನ್ನ ಒಂದು ಗೌರವ ಸಲಹೆಗಾರ ಅಂತೇಳಿ ಅಲ್ಲಿ ಕೂಡ ಮಾಡಿದ್ದಾರೆ, ಸಂಪ್ಯ ವಿಷ್ಣುಮೂರ್ತಿ. ಅಲ್ಲಿ ಕೂಡ ನಾನು ಭಕ್ತನಾಗಿ ಹೋಗಿದ್ದೆ. ಯಾಕಂದ್ರೆ ಅವರು ನಮ್ಮನ್ನು ಮಾಡ್ತಾರೆ, ಗೌರವ ಸಲಹೆಗಾರ ಮಾಡ್ತಾರೆ ಅಂತ ಹೇಳಿ ಹೋಗಿದ್ದಾರೆ. ಹಾಗೆ ನಮ್ಮ ಕುರಿಯ ದೇವಸ್ಥಾನದಲ್ಲಿ ಕೂಡ ನಾನು ಒಬ್ಬ ದೇವರ ಭಕ್ತರಾಗಿ ಇಷ್ಟು ವರ್ಷದಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಈಗ 3 ವರ್ಷದಿಂದ ಗೌರವಾಧ್ಯಕ್ಷನಾಗಿ ನಮ್ಮ ಮನೆಯಲ್ಲಿ ಎಲ್ಲರನ್ನು ಸೇರಿಸಿ ಹಿರಿಯರನ್ನು ಸೇರಿಸಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅದು ಅಚ್ಚುಕಟ್ಟಾಗಿ ಆಗ್ತಾ ಇದೆ. ನಮ್ಮದಲ್ಲಿ ಯಾವುದೇ ರಾಜಕೀಯ ಒತ್ತಡ ಇಲ್ಲದೆ ನಾವು ಒಗ್ಗಟ್ಟಾಗಿ ದೇವರ ಸೇವೆ ಮಾಡಿದ್ದೇವೆ. ಮೊನ್ನೆ ಅಶೋಕ್ ರೈ ಅವರು ಒಂದು ವಿಧಾನಸಭೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಹೇಳಿದ್ರು, ದೇವಸ್ಥಾನದ ಜಾಗ ಯಾವುದು ನಮಗೆ RTC ಆಗ್ಲಿಲ್ಲ ಅಂತ. ನಿಮ್ಗೆ ಗೊತ್ತಿರ್ಬೋದು, ಧ್ವನಿ ಎತ್ತಿದ್ರು. ನಿಜವಾಗಿ ಒಬ್ಬ ಪ್ರಥಮವಾಗಿ ಧ್ವನಿ ಎತ್ತಿದ ವ್ಯಕ್ತಿ ಅಂದ್ರೆ ಅದು ಅಶೋಕ್ ರೈ. ಅದಕ್ಕೆ ನಾನು ಅಭಿನಂದನೆ. ಯಾಕೆಂದ್ರೆ ನಮ್ಮ ದೇವಸ್ಥಾನ ಇಷ್ಟರವರೆಗೆ ನಾನು ಅದೇ ಮೊದಲು ನನ್ನಲ್ಲಿ 20 ವರ್ಷ ಬಂದಾಗ ಆಗ ನಮ್ಮ ಜಾಗವನ್ನು ಮಾಡಿ ಅಂತ ಹೇಳಿದಾಗ ನಾನು ಹೇಳಿದ ಸರ್ಕಾರದ ಜಾಗ, ನಾವು ಏನಾದ್ರೂ ನೋಡುವ ದೇವಸ್ಥಾನದ ವ್ಯವಸ್ಥೆಯಲ್ಲಿ ನೋಡುವ ಅಂತ ಹೇಳಿ ಹೊರಟೆವು. ಆದ್ರೆ ನಮ್ಗೆ RTC ಆಗಿಲ್ಲ. ಆದ್ರೆ ಮೊನ್ನೆ ಅಶೋಕ್ ರೈ ವಿಧಾನಸೌಧದಲ್ಲಿ ಎತ್ತಿದ ಮೇಲೆ ನಮ್ಮ ಸೌತ್ ಕೇಂದ್ರದವ್ರಿಗೆ ಎಲ್ಲರಿಗೂ ಖುಷಿಯಾಗಿದೆ. ಯಾಕಂದ್ರೆ ಯಾವುದೋ ಜಾಗ ನಮ್ಮ ದೇವಸ್ಥಾನ ಹೆಸರಲ್ಲಿ ಆಗ್ಲಿಲ್ಲ. ಅದಕ್ಕೆ ನಮಗೆ ಒಂದು ಖುಷಿ ಇದೆ. ಯಾವಾಗ ಬೇಗ ಆದ್ರೆ ನಮ್ಮ ದೇವಸ್ಥಾನದ ನಮ್ಮ ಕುರಿಯ ದೇವಸ್ಥಾನ ಕೂಡ ತುಂಬಾ ಜಾಗ ಇದೆ, ಅದು ಅಚ್ಚುಕಟ್ಟಾಗಿ ಆಗ್ತದೆ. ನಮ್ಮ ಈಗ ನೇತೃತ್ವದಲ್ಲಿ ಹಾಲ್ ಆಯ್ತು, ಮಧುರೈ ನೇತೃತ್ವದಲ್ಲಿ ಆಯ್ತು. ಇನ್ನು ಕೂಡ ಅಲ್ಲಿ ಜಾಗ ಉಂಟು, ಪಾರ್ಕಿಂಗ್ ಜಾಗ, ನಮ್ಗೆ ಇನ್ನೂ ಕೂಡ ಹಾಲ್ ಅಲ್ಲ, ಭಟ್ರಿಗೆ ನಿಲ್ಲುವ ವ್ಯವಸ್ಥೆ ಇದೆಲ್ಲ ಮಾಡುವ ಅಂತ ಒಂದು ಜಾಗ ನಮ್ಮ ಹತ್ರ ಇದೆ. ಆದ್ರೆ RTC ಮಾಡ್ಬೇಕು. ಅದೆಲ್ಲ ಮಾಡುವ ಕೆಲಸವನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಏನಾದ್ರು ಮಾಡಿದ್ರೆ ನಮಗೂ ಕೂಡ ಕುರಿಯ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ಕಿದಾಗೆ ಆಗ್ತದೆ ಅಂತ ನನ್ನ ಭಾವನೆ. ಮತ್ತೆ ಮುಂದುವರಿಸೋಣ ಸರ್. ಒಬ್ರು ಕರೆಯಲಿದ್ದಾರೆ. ಹಲೋ 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 ಕರೆ ಮಾಡಿದ್ದೀರಾ? ಹಲೋ ಹಲೋ, ಹಾ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ನಾನು ವಾಸುದೇವ ಹೊಳ್ಳ ಅಂತೇಳಿ ಬೆಂಗಳೂರಿಂದ. ಬೆಂಗಳೂರಿನಿಂದ ವಾಸುದೇವ್ ಅವರೇ, ನಮಸ್ಕಾರ. ಅಂತ ಬನ್ನಿ ಮಾತಾಡಿ. ವ್ಯವಸ್ಥಾಪನಾ ಸಮಿತಿಯವರಿದ್ದಾರೆ, ಮಾಜಿ ಅಧ್ಯಕ್ಷರಿದ್ದಾರೆ, ಅದೇ ರೀತಿ ನಮ್ಮ ವಿಷ್ಣು ಸೇವಾ ಸಮಿತಿಯವರಿದ್ದಾರೆ, ಶಿವರ್ಮ ಆಳ್ವರವರು. ಅವ್ರ ಜೊತೆ ಮಾತಾಡಿ ಜಾತ್ರೋತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ಯಾರಿಗೆ ಕೊಡ್ತೀರಾ? ಹಲೋ, ಯಾರ ಜೊತೆ ಕೂಡ ತಾವು ಮಾತಾಡ್ಬೋದು. 3 ಮಂದಿ ಇದ್ದಾರೆ, ಯಾರ ಜೊತೆ ಕೂಡ ತಾವು ಮಾತಾಡ್ಬೋದು. ಯಾರ ಕೈಯಲ್ಲಾದ್ರೂ ಕೊಡಿ, ಅಧ್ಯಕ್ಷರ ಕೈ ಕೊಡಿ. ಅಧ್ಯಕ್ಷರು ಮಧುನಾರಿಯವರು ಇದ್ದಾರೆ, ಮಾತಾಡಿ ಸರ್ ಅವ್ರ ಜೊತೆ. ಮಧು ಕೈಯಲ್ಲಿ ಮಾತಾಡಿ. ನಮಸ್ಕಾರ, ಮಾತಾಡಿ. ಕೇಳ್ತಾ ಇಲ್ವಾ? ಹಲೋ ಹಲೋ ಹಲೋ, ವಾಸುದೇವ ಹೊಳ್ಳರವರೇ, ಮಧುನಾರಿಯವರವರೇ ಸಂಪರ್ಕದಲ್ಲಿದ್ದಾರೆ, ಮಾತಾಡಿ ಅವ್ರ ಜೊತೆ. ಹಲೋ ನಮಸ್ಕಾರ, ಮಾತಾಡಿ. ಮಧು ಅವರೇ ಮಾತಾಡಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಮಾತಾಡಿ. ನನಗೆ ಮಾತಾಡಿ. ಕೇಳ್ತಾ ಇಲ್ವಾ? ವಾಯ್ಸ್ ಕೇಳಿಸ್ತಾ?
ಬೇರೆ ಬೇರೆ ಮೊಬೈಲಿಂದ ಹಲೋ ಹಲೋ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಇಲ್ಲ, ಏನು ತಾಂತ್ರಿಕ ದೋಷ ಇದೆ. ಮತ್ತೆ ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ಅದಕ್ಕೆ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ಳೋಣ. ಮತ್ತೆ ಈ ದೇವಸ್ಥಾನದ ಬಗೆಗಿನ, ಜಾತ್ರೋತ್ಸವದ ಬಗೆಗಿನ ಹೆಚ್ಚಿನ ವಿಚಾರಗಳು ಮತ್ತು ನಮ್ಮ ವೀಕ್ಷಕರು ಕರೆ ಮಾಡಿದರೆ ಅವರ ಜೊತೆಗೆ ಮಾತನಾಡುವಂತ ನಡೀಲಿಕ್ಕಿದೆ. ಅದಕ್ಕೆ ಮೊದಲು ಸಣ್ಣ ವಿರಾಮ. ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ఖుషి అప్పుడు బాబా ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ದಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರು ಬೇಬಿ ಲಬಾ ವೀಕೆ ಬಲ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ఖుషి అప్పుడు బాబా ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ದಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರು ಬೇಬಿ ಲಬಾ ವೀಕೆ
ಮಾತಾಡೋಣ. ಉಳ್ಳಾಲ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಜಾತ್ರೋತ್ಸವದ ವಿಶೇಷ ಮಾತುಕತೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರು ಯಾರಾದರೂ ಕರೆ ಮಾಡುವವರಿದ್ದರೆ ನಮ್ಮ ಸ್ಕ್ರೀನ್ನಲ್ಲಿ ಕೆಳಗ ಭಾಗದಲ್ಲಿ ನಾವು ನಂಬರನ್ನು ಕೊಟ್ಟಿದ್ದೇವೆ. ಆ ನಂಬರಿಗೆ ತಾವುಗಳು ಕರೆ ಮಾಡಬಹುದು. ಜಾತ್ರೋತ್ಸವದ ಬಗ್ಗೆ ಮಾತನಾಡಬಹುದು. ಅದರ ಜೊತೆಗೆ ದೇವಸ್ಥಾನದ ಬಗ್ಗೆ ಏನಾದರೂ ವಿಚಾರಗಳು ಇದ್ದರೆ ವ್ಯವಸ್ಥಾಪನಾ ಸಮಿತಿಯವರಿದ್ದಾರೆ, ಮಾಜಿ ಅಧ್ಯಕ್ಷರಿದ್ದಾರೆ, ಅದೇ ರೀತಿ ವಿಷ್ಣು ಸೇವಾ ಸಮಿತಿಯ ಗೌರವಾಧ್ಯಕ್ಷರಿದ್ದಾರೆ. ಅವರ ಜೊತೆಗೆ ತಾವು ಮಾತುಗಳನ್ನು ಹಂಚಿಕೊಳ್ಳಬಹುದು. ಈಗಾಗಲೇ ದೇವಸ್ಥಾನದ ಬಗೆಗಿನ ಹಲವು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಲ್ಲಿಯ ಹಿನ್ನೆಲೆ ಆಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ವಾರ್ಷಿಕವಾಗಿ ನಡೆಯುವಂಥ ಕಾರ್ಯಕ್ರಮಗಳಾಗಿರ್ಬೋದು. ಬಹಳ ಮುಖ್ಯವಾಗಿ ನಾಗನ ಕಟ್ಟೆಯಿಂದ ಅಂದರೆ ನಾಗರ ಪಂಚಮಿ ವಿಶೇಷವಾಗಿ ಹಬ್ಬ ಹರಿದಿನಗಳು ಆರಂಭವಾಗುವಂತಹ ಒಂದು ಸಮಯ. ಅಲ್ಲಿಂದ ಹಿಡಿದು ವಾರ್ಷಿಕವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ದೇವಸ್ಥಾನದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಬಗ್ಗೆ ಹಿರಿಯರಾದ ರವೀಂದ್ರನಾಥ್ ರೈ ಅವರೇ, ಏನೆಲ್ಲ ಕಾರ್ಯಕ್ರಮಗಳು ವಾರ್ಷಿಕವಾಗಿ ನಡೆಯುತ್ತದೆ ಎನ್ನುವಂಥದ್ದು ಬಗ್ಗೆ. ದೇವಸ್ಥಾನದಲ್ಲಿ ನಾಗನ ಕಟ್ಟೆ ಇದೆ. ಅಲ್ಲಿ ನಾಗರ ಪಂಚಮಿಯಂದು ನಾಗನಿಗೆ ತಂಬಿಲ ಸೇವೆ ನಡೀತದೆ. ಹಾಗೆ ಕ್ಷೀರಾಭಿಷೇಕ, ಶ್ರೀಯಳಾಭಿಷೇಕ ಇತ್ಯಾದಿಗಳು ನಡೀತವೆ. ಜಾತ್ರೋತ್ಸವದಂದು ನಾಗನಿಗೆ ಯಾವುದು ತಂಬಿಲ ಸೇವೆ ಆಶ್ಲೇಷ ಬಲಿ ನಡೀತದೆ. ಹಾಗೆ ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪರಿವಾರ ದೇವರುಗಳು ಶ್ರೀ ಮಹಾಗಣಪತಿ, ಹಾಗೆ ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ಸುಬ್ರಹ್ಮಣ್ಯ ದೇವರು ಇದ್ದಾರೆ. ಹಾಗೆ ದೈವಗಳಾಗಿ ರಕ್ತೇಶ್ವರಿ, ವ್ಯಾಘ್ರ ಚಾಮುಂಡಿ, ಹಾಗೆ ಪುಗೆಬಂಟ ದೈವ ಅಂತ ಒಂದು ಹೊರಗೆ ಅದು ಹೊರಗೆ ಒಳಗೆ. ಸರ್ ಮಾತು ಮುಂದುವರಿಸಿ, ಒಬ್ಬರು ಕರೆಯಲಿದ್ದಾರೆ, ಅದಕ್ಕೆ ಮೊದಲು ಮಾತಾಡಿಕೊಳ್ಳೋಣ. ಹಲೋ, ಬಹುಶಃ ಕೇಶವ ಪ್ರಸಾದ್ ಮುಳಿಯ ಜ್ಯುವೆಲರ್ಸ್ನ ಆಡಳಿತ ನಿರ್ದೇಶಕರಾಗಿರುವ ಕೇಶವ ಪ್ರಸಾದ್ ಮುಳಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ 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 ಸರ್ ನಮಸ್ತೆ. ಸಂಪರ್ಕ ಕಡಿತಗೊಂಡಿದೆ. ಹೇಳಿ ರವೀಂದ್ರನಾಥ್ ರೈ ಅವರೇ. ಶ್ರೀ ಮಹಾಗಣಪತಿಗೆ ಹೌದು, ಚೌತಿ ಹಬ್ಬದಂದು ಗಣಹೋಮ ನಡೀತದೆ. ಆಮೇಲೆ ಪ್ರಸಾದ ವಿತರಣೆ ಎಲ್ಲ ಆಗ್ತದೆ. ಬಹಳ ಗೌಜಿಯಲ್ಲಿ ಅದೊಂದು ಮಧ್ಯಾಹ್ನ ತನಕ ನಾವು ಅನ್ನ ಸಂತರ್ಪಣೆ ಎಲ್ಲ ಇರ್ತದೆ ಅವತ್ತು. ಹಾಗೆ ದುರ್ಗಾ ಪರಮೇಶ್ವರಿಗೆ ನಾವು ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಕೊಂಡು, ಆಯುಧ ಪೂಜೆ ಇರ್ಬೋದು, ದುರ್ಗಾ ಪೂಜೆ ಅದೆಲ್ಲ ಮಾಡಿಕೊಂಡು ಪ್ರಸಾದ ವಿತರಣೆಯಾಗಿ ಅನ್ನ ಸಂತರ್ಪಣೆ ನೆರವೇರುತ್ತದೆ. ರಾತ್ರಿ ಅದು ವಾಹನ ಪೂಜೆಯೂ ನಡೆಯುತ್ತದೆ ಒಂದು. ಹಾಗೆ ಸುಬ್ರಹ್ಮಣ್ಯ ದೇವರಿಗೆ ಷಷ್ಠಿಯನ್ನು ಕಾರ್ತಿಕ ಪೂಜೆ ಅಂತ ವಿಶೇಷವಾಗಿ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಆವತ್ತು ಅರ್ಧ ಏಕಾಹ ಭಜನೆ ಅಂತ ಮಾಡ್ತಾ ಇದ್ದಾರೆ. ಹಾಗೆ ದೈವಗಳಿಗೆ ಪ್ರತಿ ಸಂಕ್ರಾಂತಿಯಂದು ತಂಬಿಲ ಸೇವೆ ನಡೀತದೆ. ಹೊರಗೆ ಪುಗೆಬಂಟನಿಗೂ ಹಾಗೆ ಸಂಕ್ರಾಂತಿಯಂದು ತಂಬಿಲ ಸೇವೆ ನಡೀತದೆ. ವರ್ಷಕ್ಕೊಮ್ಮೆ ಜಾತ್ರೋತ್ಸವದಂದು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಕೇಶವ ಪ್ರಸಾದ್ ಮುಳಿಯರವರು. ಸರ್ ನಮಸ್ತೆ. ನಾನು ನಿಮಗೆ ನಂಬರ್ಗಳು ಟ್ರಾನ್ಸ್ಫರ್ ಮಾಡ್ತೇನೆ ಮೇಡಕ್ಕೆ, ನೀವು ಹೋಗಿ ಬರೋದಾದ್ರೆ ಹೋಗಿ. ಹಲೋ 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 ನಮಸ್ತೆ ಸರ್ ನಮಸ್ತೆ. ಉಳ್ಳಾಲ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ನಮ್ಮ ಸಮಿತಿಯವರೆಲ್ಲ ಇದ್ದಾರೆ ಸರ್. ಜಾತ್ರೋತ್ಸವದ ಬಗ್ಗೆ ಇದು ವಿಶೇಷ ನೇರ ಮಾತುಕತೆ ಕಾರ್ಯಕ್ರಮ. ಮಾತಾಡಿ ಸರ್. ಆಗ್ಲಿ, 3ನೇ ವರ್ಷದ ನಿಮ್ಮ ಅವಧಿಯ ಶ್ರೀಯುತ ಮಧು ನರಿಯೂರು ಮತ್ತು ಅವರ ವ್ಯವಸ್ಥಾಪನಾ ಸಮಿತಿಯ 3ನೇ ವರ್ಷದ ಜಾತ್ರೆ ನೇತೃತ್ವದಲ್ಲಿ 3ನೇ ವರ್ಷದ ಜಾತ್ರೆ ನಡೀತಾ ಇದೆ. ಪುರಿಯ ವಿಷ್ಣುಮೂರ್ತಿ ದೇವರು ಎಲ್ಲರಿಗೂ ಸನ್ಮಂಗಲವನ್ನುಂಟು ಮಾಡಲಿ ಹಾಗೂ ಪೂರ್ಣ ಆಶೀರ್ವಾದದಿಂದ ಈ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಮತ್ತು ಜನರಿಗೆ ಪೂರ್ಣ ಪ್ರಮಾಣದ ಅನುಗ್ರಹ ಸಿಗುವ ರೀತಿಯಲ್ಲಿ ಆಗಲಿ ಅಂತೇಳಿ ಶುಭ ಹಾರೈಸ್ತೇವೆ. ಮಹಾಲಿಂಗೇಶ್ವರನು ಸರ್ವರಿಗೂ ಸನ್ಮಂಗಲ ಉಂಟು ಮಾಡಲಿ. ನಿಮಗೂ ಶ್ರೀ ದೇವರ ಅನುಗ್ರಹ ದೊರೆಯಲಿ. ಥ್ಯಾಂಕ್ ಯು ಸರ್. ಹಲೋ ಮಾತಾಡಿ ಅಧ್ಯಕ್ಷರೇ. ಸರ್ ಮಾತಾಡ್ಲಿಕ್ಕೆ ಇದೆಯಾ?
ಮಾತಾಡ್ಲಿಕ್ಕೆ ಮಧು ನರಿಯೂರ್ ಅವರಿದ್ದಾರೆ ಅಧ್ಯಕ್ಷರು. ಅದೇ ರೀತಿ ರವೀಂದ್ರನಾಥ್ ರೈ ಅವರಿದ್ದಾರೆ ಹಾಗೂ ಶಿವರಾಮ ಅವರು ಇದ್ದಾರೆ ನಮ್ಮ ಜೊತೆಗೆ. ಏನ್ ಕಾರ್ಯಕ್ರಮಗಳು ಈ ಸಲ ಅಧ್ಯಕ್ಷರೇ? ವರ್ಷಂಪ್ರತಿಯಂತೆ ಜಾತ್ರೆ ನಡೀತಾ ಇದೆ. 5 ತಾರೀಕು ಈ ಸಲ 5ನೇ ತಾರೀಕಿಗೆ ರಂಗಪೂಜೆ ಆದ ನಂತರ ಒಂದು ನಾಟಕ, ತುಳು ನಾಟಕ ಕತೆ ಎಡ್ಡೆ ಉಂಡು ಅಂತ ಹೇಳ್ಕೊಂಡು ಮಂಜೇಶ್ವರದವರ ನೇತೃತ್ವದಲ್ಲಿ ನಾಟಕ ಆಗಿದೆ 8:30 ಗಂಟೆಗೆ ರಾತ್ರಿ ಭೋಜನದ ನಂತರ. ಸರಿ. ಮತ್ತೆ ತುಂಬಾ ಕಾಮಗಾರಿಗಳು ಈ ಸಲದ ಇದರಲ್ಲಿ ಜಾತ್ರೆಯಲ್ಲಿ ಮೂಡಿ ಬಂದಿದೆ. ಕಾಮಗಾರಿಗಳ ಅಭಿವೃದ್ಧಿ ವ್ಯವಸ್ಥಾಪನಾ ಸಮಿತಿಯಿಂದ ಕಳೆದ 3 ವರ್ಷದಿಂದ ಅಷ್ಟು ಅಚ್ಚುಕಟ್ಟಾಗಿ ಭಕ್ತ ಸಮೂಹ ಮತ್ತು ಊರಿನವರ ಮುಖಾಂತರ ಮತ್ತು ಸರ್ಕಾರದ ಅನುದಾನ ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲಿ ಎಲ್ಲರ ಸಹಕಾರದ ಜೊತೆಗೆ ನಾವು ನೆನೆಸಿದಕ್ಕಿಂತ ಉತ್ತಮ ರೀತಿಯಾಗಿ ಮೂಡಿ ಬಂದಿದೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಆಗ್ಲಿ ಆಗ್ಲಿ, ಒಳ್ಳೆದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು. ಸರಿ ಸರಿ. ಥ್ಯಾಂಕ್ ಯು ಸರ್. ಬಹುಶಃ ಪುತ್ತೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ತಾಲೂಕಿನ ಎಲ್ಲ ಗ್ರಾಮದ ದೇವಸ್ಥಾನಗಳಾಗಿರ್ಬೋದು ಅವರಿಗೆ ಸಹಕಾರವನ್ನು ಕೊಡ್ತಾ ಇರುವವರು ಮುಳಿಯ ಕೇಶವ ಪ್ರಸಾದ್ ರವರು. ಬಹುಶಃ ತಮ್ಮ ಈ ಒಂದು ಹಂತದಲ್ಲಿ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ರಿ. ಧನ್ಯವಾದಗಳು ಸರ್. ಮಾತು ಮುಂದುವರಿಸೋಣ ಸರ್. ಯಾವುದೆಲ್ಲ ಕಾರ್ಯಕ್ರಮಗಳೇ ಆಗ್ತಾ ಇದೆ ಅಂತ. ಹಾಗೇನೆ ದೈವಗಳಿಗೆ ತಂಬಿಲ ಸೇವೆ ಮತ್ತೆ ವರ್ಷಕ್ಕೊಮ್ಮೆ ಜಾತ್ರಾ ಪ್ರತಿಷ್ಠಾ ವಾರ್ಷಿಕೋತ್ಸವದೊಂದು ನೇಮೋತ್ಸವ ರಕ್ತೇಶ್ವರಿಗೆ, ವ್ಯಾಘ್ರ ಚಾಮುಂಡಿಗೆ, ಹಾಗೆ ಗುಳಿಗೆ ದೈವಕ್ಕೆ ನಡೀತಾ ಇದೆ. 15 ವರ್ಷದಿಂದ 14 ವರ್ಷದಿಂದ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವದ ಸಂದರ್ಭ ಹೇಗಾಗಿದೆ ಉತ್ಸವಗಳು ಅದೇ ರೀತಿ ಪ್ರತಿ ಸಂದರ್ಭದಲ್ಲೂ ಪ್ರತಿ ವರ್ಷದಲ್ಲೂ ನೆರವೇರುತ್ತಾ ಇದೆ. ಅದಕ್ಕೆ ಆ ವಿಷ್ಣುಮೂರ್ತಿ ದೇವರ ಅನುಗ್ರಹ ಇದೆ ಅಂತ ನಾವೆಲ್ಲರೂ ನಂಬಿದ್ದೇವೆ. ಹಾಗೆ ಹೊರಗಡೆ ಕಟ್ಟೆಯಲ್ಲಿ ಗುಳಿಗೆ ದೈವ ಇದೆ, ಹಾಗೆ ಪುಗೆಬಂಟ ಅಂತ ಒಂದು ದೈವ ಇದೆ. ಏನದರ ವಿಶೇಷತೆ ಆ ದೈವದ್ದು? ಅದು ಧೂಮಾವತಿಯ ಒಂದು ಅಂಶ ಅಂತ ಹೇಳ್ತಾರೆ. ಧೂಮಾವತಿ ದೈವದ ಅಂಶ ಪುಗೆಬಂಟ. ಪ್ರತಿ ಸಂಕ್ರಮಣದೊಂದು ತಂಬಿಲ ಸೇವೆ ನಾವು ಕೊಡ್ತಾ ಇದ್ದೇವೆ. ಆ ದೈವದ ಅನುಗ್ರಹ ಕೂಡ ನಮಗೆಲ್ಲರಿಗೂ ಗ್ರಾಮಕ್ಕೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಹಲೋ, ಇನ್ನೊಬ್ರು ಕರೆಯಲ್ಲಿದ್ದಾರೆ. ಹಲೋ ಹಲೋ, ಮಾತಾಡಿ. ಹಲೋ ಹಲೋ. ಹಾ ಸರ್, ನಮಸ್ತೆ. ನಮಸ್ಕಾರ, ಮಾತಾಡಿ. ಹಲೋ ಹಲೋ ಹಲೋ. ಹಲೋ. ಹಾ, ಧ್ವನಿ ಕೇಳಿಸ್ತಾ ಇದೆಯಾ ನಮ್ದು ಸರ್? ಲೈಟ್ ಕೇಳಿಸ್ತಾ ಇದೆ. ಹಾ, ಹೇಳಿ ಸರ್, ಹೇಳಿ. ಈಗ ಮಧು ಅವರ ಅಧ್ಯಕ್ಷರ. ನಮಸ್ಕಾರ, ಇದ್ದೇವೆ, ಲೈನಲ್ಲಿ ಇದ್ದೇವೆ, ಮಾತಾಡಿ ಜೋರಾಗಿ. ಕೇಳ್ತಾ ಇದೆ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ಯಾರ ಹತ್ರ ಅಧ್ಯಕ್ಷರ ಹತ್ರ ಮಾತಾಡೋದ? ಮಾತಾಡಿ ಮಾತಾಡಿ, ಅಧ್ಯಕ್ಷರು ಇದ್ದಾರೆ, ಮಾತಾಡಿ ಮಾತಾಡಿ. ಈಗ ನಮ್ಮ ಕುರಿಯ ಉಳ್ಳಾಲ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಅಂದ್ರೆ ನಮ್ಮ ಆರಾಧ್ಯ ದೈವ, ಆರಾಧ್ಯ ದೇವರು. ಈಗ ನಾವೆಲ್ಲ ದೂರದಿಂದಲೂ ಕೂಡ ಜಾತ್ರೆ ಅಂದ್ರೆ ಓಡಿ ಬರ್ತೀವಿ ನಾವು. ಈಗ 15 ವರ್ಷ ಆಯ್ತು. ಈ ಸರಿ ಜಾತ್ರೆಗೆ ಏನಾದ್ರೂ ವಿಶೇಷ ಇದೆಯಾ? ತಮ್ಮ ಕಡೆಯಿಂದ ಏನಾದ್ರೂ ವಿಶೇಷ ಇದೆಯಾ? ಜಾತ್ರೆ ಜಾತ್ರೆಯಲ್ಲಿ ವಿಶೇಷ ಅಂತೂ ಏನೂ ಇಲ್ಲ. ಅಂತೂ ಭಕ್ತ ಸಮೂಹ ಜನರ ನಿರೀಕ್ಷೆ ವರ್ಷದಿಂದ ವರ್ಷ ಹೆಚ್ಚಾಗ್ತಾ ಇದೆ. ಅದೇ ಒಂದು ಸಂತೋಷ. ಯಾಕಂದ್ರೆ ದೇವರ ಅನುಗ್ರಹ ಎಲ್ಲರಿಗೂ ಸಿಕ್ಕಿದೆ ಅಂತೇಳಿ ಈ ಮಾತಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ರಂಗಪೂಜೆಯ ನಂತರ ಒಂದು ತುಳು ನಾಟಕ ಕತೆ ಎಡ್ಡೆ ಉಂಡು ಅಂತ ಹೇಳಿಕೊಂಡು ಮಂಜೇಶ್ವರ ನಾಟಕ ತಂಡದಿಂದ ಆ ನಾಟಕ ಒಂದು ನಡೀಲಿಕ್ಕಿದೆ. ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಸಿಕ್ಕಿದ್ರೆ ಪ್ರಯತ್ನಿಸೋಣ. ಕಾರ್ಯಕ್ರಮಗಳ ಬಗ್ಗೆ ಇನ್ನೇನಾದರೂ ಹೇಳಲಿಕ್ಕಿದೆಯಾ? ಜಾತ್ರೋತ್ಸವದ ಸಂದರ್ಭ ಎಲ್ಲ ದೈವಗಳಿಗೆ ನೇಮೋತ್ಸವ. ಅದು ನಾನು ಮೊದಲಾಗಿ ಒಂದು ಕೇಳಬೇಕು, ಅಲ್ಲಿ ದೇವರ ಅರ್ಚಕರಾಗಿ ಈಗ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಅರ್ಚಕರಾಗಿ ಮೊನ್ನೆ ತನಕ ಒಂದು ವಾರದ ಹಿಂದೆ ನಮ್ಮ ಮುಖ್ಯ ಅರ್ಚಕರು ಏನೋ ಒಂದು ನೆವ ಹೇಳಿ ಆ ನಂತರ ಬರ್ತಿಲ್ಲ. ಅವರ ಬದಲಿಗೆ ನಾವು ನಮ್ಮ ಅಧ್ಯಕ್ಷರು
ನಮ್ಮನ್ನೆಲ್ಲ ಸಂಪರ್ಕಿಸಿ ಅವರು ಬರ್ತಾ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿ ಹೋಗಿದ್ದಾರೆ ಅಂತ ಸಂಪರ್ಕಿಸಿ ನಮ್ಮನ್ನು ನಾನು ಬೇರೆ ವ್ಯವಸ್ಥೆ ಮಾಡ್ತೇನೆ, ಅದಕ್ಕೆ ಬೇರೆ ವ್ಯವಸ್ಥೆ ಒಪ್ಪಿಕೊಂಡಿದ್ದಾರೆ ಎಲ್ಲ ಅರ್ಚಕರು. ನಮ್ಮ ಊರಿನವರೇ ಅರ್ಚಕರು ಹೋಗಿದ್ದಾರೆ, ಅವರು ಒಪ್ಪಿಕೊಂಡಿದ್ದಾರೆ. ನಾವು ನಮ್ಮ ಗ್ರಾಮದ ದೇವಸ್ಥಾನ ಅಲ್ಲಿ ಪೂಜೆ ನಿಲ್ಬಾರ್ದು, ಯಾವುದೇ ಪೂಜೆಗೂ ವಿಘ್ನ ಬರಬಾರ್ದು. ಏಕಾಏಕಿ ಬಿಟ್ಟು ಹೋಗಿದ್ದಾರೆ ಅರ್ಚಕರು ಹಿಂದಿನ. ನಾವು ಅವರ ಮೇಲೆ ಬಹಳ ಗೌರವ ಇಟ್ಟಿದ್ದೆವು. ಒಂದು 30 ವರ್ಷ 40 ವರ್ಷಕ್ಕಿಂತಲೂ ಹಿಂದೆ ಅವರು ಪಾಳು ಬಿದ್ದ ದೇವಸ್ಥಾನದಲ್ಲಿ ಕೂಡ ಒಂದು ಹೊತ್ತಿನ ಪೂಜೆಯನ್ನು ಮಾಡಿಕೊಂಡು ಬರುವವರು ಅಂತ ಅವರ ಮೇಲೆ ಅತೀವವಾದ ನಾವು ಗೌರವ ಇಟ್ಟು ಇಲ್ಲಿ ತನಕ ಅವರು ಅದನ್ನು ಅವರು ಪೂಜೆ ನೆರವೇರಿಸಿದ್ದಾರೆ. ಏಕಾಏಕಿ ನಾಳೆಯಿಂದ ನಾನು ಬರುವುದಿಲ್ಲ ಅಂತ ಹೇಳಿ ಹೋಗಿರ್ತಾರೆ. ನಮಗೆ ಅದು ಬಹಳ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ ಅಂತ ಆಯ್ತು. ಏನು ಇಂಥದ್ದು ಒಂದು ಹೇಳ್ಬೇಕಿದ್ರೆ, ಅವರು 30-40 ವರ್ಷಕ್ಕಿಂತ ಹೆಚ್ಚಾಗಿ ವರ್ಷದಿಂದ ಆರಾಧಿಸಿಕೊಂಡು ಬರ್ತಿದ್ದ ದೇವಾಲಯದಲ್ಲಿ ಏಕಾಏಕಿ ಬಿಟ್ಟು ಹೋಗ್ತಾರೆ ಅಂತ ಆದ್ರೆ ಯಾರು ಇನ್ನು ಮುಂದುವರಿಸ್ತಾರೆ? ನಮಗೂ ದಿಕ್ಕು ತೋಚದಂತಾಯ್ತು. ನಮ್ಮ ಅಧ್ಯಕ್ಷರಿಗೆ ನಾವೆಲ್ಲರೂ ಧೈರ್ಯ ತುಂಬಿದ್ದೇವೆ, ಅವರು ಹೇಗಾಗಬೇಡ ಅವರ ಈ ಸಂದರ್ಭ. ಹಾಗಾಗಿ ಅದು ಖಂಡನೀಯ. ನಾನು ಇಲ್ಲಿ ಹೇಳ್ತೇನೆ, ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾರು ಅದನ್ನು ಹೇಳಬಾರ್ದು. ಏಕಾಏಕಿ ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇರುವವರು ನಾಳಿಂದ ನಾನು ಬರುವುದಿಲ್ಲ, ಒಂದು ವ್ಯವಸ್ಥೆ ಆಗುವ ತನಕ ಅದಕ್ಕೆ ಅವರು ಟೈಮ್ ಕೊಡದೆ ಏಕಾಏಕಿ ಅವರು ಬರುವುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಬಹಳ ಒಂದು ನಮಗೆಲ್ಲ ಖೇದಕರ ಸಂಗತಿ. ಅದು ಮುಂದಕ್ಕೆ ದೇವರ ಅನುಗ್ರಹದಲ್ಲಿ ಎಲ್ಲವೂ ಸರಿದೂಗ್ತದೆ ಎನ್ನುವಂಥದ್ದು ನಮ್ಮ ಒಂದು ಕೂಡ ಆಶಯ. ಅದು ತಂತ್ರಿಗಳ ನೇತೃತ್ವದಲ್ಲಿ ಅದು ಸರಿ ಹೋಗ್ಬೋದು. ಅದಕ್ಕೆ ನಮ್ಮ ಊರಿನವರ ಸಹಕಾರ ಎಲ್ಲ ಇರ್ಬೋದು. ಯಾಕೆಂದ್ರೆ ಸಮಸ್ಯೆಗಳು ಬರುತ್ತವೆ, ಆದ್ರೆ ತಂತ್ರಿಗಳ ಈ ದೇವಸ್ಥಾನ ಜಾತ್ರೆ ಹಾಗೆ ವಿಷ್ಣುಮೂರ್ತಿ ಬಡಿಕಿಲ್ಲ, ಮತ್ತೊಬ್ರು ಸುಬ್ರಹ್ಮಣ್ಯ ನಕ್ಷತ್ರತೆ ಅಂತ, ಅವರೆಲ್ಲರೂ ಸೇರಿಕೊಂಡು ಇವರ ನೇತೃತ್ವದಲ್ಲಿ ಎಲ್ಲ ದೇವರ ಸೇವೆ, ದೇವರ ಒಂದು ಕೆಲಸ ಕಾರ್ಯಗಳು ನಿರ್ವಿಘ್ನದಿಂದ ನಡೀತಾ ಇದೆ. ಅದಕ್ಕೆ ಆ ವಿಷ್ಣುಮೂರ್ತಿಯ ಅನುಗ್ರಹ ಇದೆ ಅಂತ ನಾವು ಎಲ್ಲ ನಂಬಿಕೊಂಡಿದ್ದೇವೆ. ಈಗ ವಿಶೇಷವಾಗಿ ದೈವ ಸಾನ್ನಿಧ್ಯಗಳಿವೆ, ಅದರ ಪರಿಚಾರಕರಾಗಿ ಎಲ್ಲ ಕಾರ್ಯನಿರ್ವಹಿಸುವವರು ಅದೆಲ್ಲ ಪ್ರಧಾನ ಅರ್ಚಕರೇ. ಪ್ರಧಾನ ಅರ್ಚಕರಾಗಿ 13 ವರ್ಷದಿಂದಲೇ ಅರ್ಚಕರು ಮತ್ತು ಸಹ ಅರ್ಚಕರು ಅಂತ ಇಬ್ಬರು ಇದ್ರು. ಅದರಲ್ಲಿ ಈಗ ಪ್ರಧಾನ ಅರ್ಚಕರು ಈಗ ಇತ್ತೀಚಿನ ದಿವಸದಲ್ಲಿ ಬರಕ್ಕೆ ಆಗಲ್ಲ ಅಂತ ಹೇಳಿಕೊಂಡು ಅವರು ರೆಸ್ಟ್ ತಗೊಂಡಿದ್ದಾರೆ. ಈಗ ಅದರ ಸಹ ಅರ್ಚಕರು ಅದನ್ನು ಅವರ ದಿನನಿತ್ಯದ ಬೆಳಿಗ್ಗೆನ ಏನು ಮಹಾಪೂಜೆ ಇದೆ, ಮಧ್ಯಾಹ್ನದ ಪೂಜೆ, ನಿತ್ಯ ಪೂಜೆಗಳು ಆಗ್ತಾ ಇದೆ ಅವರ ನೇತೃತ್ವದಲ್ಲಿ. ಹಾಗೆ ಪೂಜೆ ಯಾವುದು ನಮ್ಮ ಹಬ್ಬ ಹರಿದಿನಗಳಲ್ಲಿ ನಡೆಯುವಂತದ್ದು ಪೂಜೆಗೆ, ಭಕ್ತಾಭಿಮಾನಿಗಳಿಗೆ ಅಥವಾ ಬರುವಂತ ಸೇವೆ, ದಿನನಿತ್ಯ ನಡೆಯುವಂಥದ್ದು ಅಥವಾ ತಿಂಗಳಿಗೆ ಆಗುವಂಥದ್ದು ರಂಗಪೂಜೆ ಆಗಲಿ, ಬಲಿವಾಡು ಸೇವೆ ಆಗಲಿ, ಅಥವಾ ಪವಮಾನಾಭಿಷೇಕ ಇಂಥ ಅಥವಾ ನವರಾತ್ರಿ ಉತ್ಸವ ಆಗಲಿ, ಇದೆಲ್ಲ ನಿರಂತರನ ಅರ್ಚಕರ ಮುಖಾಂತರ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಊರಿನ ಪ್ರಮುಖರು ಅರ್ಚಕರು ತುಂಬಾ ಜನ ಬೇಕಾದಷ್ಟಿದ್ದಾರೆ. ಈಗ ಇತ್ತೀಚಿನ ಇದರಲ್ಲಿ ನಾವು ಕಮಿಟಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಆ ಕಮಿಟಿಯವರ ಮತ್ತು ಊರಿನವರೆಲ್ಲ ಒಪ್ಪಿಗೆನೂ ಸಿಕ್ಕಿದೆ. ಆದ ಕಾರಣ ಅದನ್ನ ಈ ಇತ್ತೀಚಿನ ದಿನದಲ್ಲಿ ಈಗ ಒಂದು ಅರ್ಚಕರು ನೇಮಕ ಆಗೋ ತನಕ ನಾವು ಗುರುರಾಜ ಮಡಿಕಲಾರಿಗೆ ಆ ಸ್ಥಾನವನ್ನ ಕೊಟ್ಟಿದ್ದೇವೆ. ಆದ ಕಾರಣ ಜಾತ್ರೆಯು ಅದನ್ನು ನಾವು ನಮ್ಮ ವರ್ಷ ಪ್ರತಿ ಜಾತ್ರೆ ನಾಗೇಶ್ ಮುಖಾಂತರ ನಡೀತಾ ಇದೆ. ಅವರಿಗೂ ನಾವು ಇದನ್ನ ಮನವರಿಕೆ ಮಾಡಿದ್ದೇವೆ. ಅದನ್ನ ಅವ್ರು ಒಪ್ಕೊಂಡಿದ್ದಾರೆ ಸಂತೋಷವಾಗಿ. ನಾವು ಕಮಿಟಿಯವರೆಲ್ಲ ಹೋಗಿ ಈ ತರದ ಒಂದು ಜಾತ್ರೆಗೆ ನೀವು ಬಂದು ನಮಗೆಲ್ಲ ನೆರವೇರಿಸಿ ಕೊಡಬೇಕು ಅವರು ಮಾತುಕತೆ ಮಾಡಿ ಅದನ್ನು ನಾನು ಸರಿಪಡಿಸ್ತೇನೆ, ನಾನು ಜಾತ್ರೆಗೆ ಬರ್ತೇನೆ, ಅದನ್ನೆಲ್ಲ ಪೂಜೆ ಉತ್ತಮ ರೀತಿಯಲ್ಲಿ ವರ್ಷದಲ್ಲಿ ಆಗುವಂತೆ ನಡೆಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ತಂತ್ರಿಗಳು ಹೇಗೆ ಅಂದರೆ, ನಮ್ಮ ಜಾತ್ರೆ ಆದಮೇಲೆ ಒಂದು ಆಶೀರ್ವಚನ, ಒಂದು ನಮಗೆ ಮಂತ್ರಾಕ್ಷತೆ ಕೊಡ್ತಾರೆ. ಆ ಮಂತ್ರಾಕ್ಷತೆ ಕೊಡುವಾಗ ದೇವಸ್ಥಾನ ಹೇಗೆ ನಡಿಬೇಕು ಅಂತ ಎಲ್ಲ ಒಂದು 2 ಮಾತು ಹೇಳ್ತಾರೆ. ಹಾಗೆ ವರ್ಷಂಪ್ರತಿ ಅದು ನಡ್ಕೊಂಡು ಬರ್ತಾ ಇದೆ. ಹಾಗೆ ಈಗ ನಾಳ್ದು ಜಾತ್ರೆಗೆ ತಂತ್ರಿಗಳು ಬರ್ತಾರೆ. ಅವರು ಬಂದು ಈ ಜಾತ್ರೆಯ ಪ್ರಯುಕ್ತ ಅವರು ವರ್ಷ ಪ್ರತಿ ಇನ್ನು ಹೇಗೆ ನಡಿಬೇಕು, ಯಾವ ಥರ ಮಾಡಬೇಕು, ಭಟ್ರುಗಳಿಗೆ ಕೂಡ ಅವರೇ ಸಲಹೆಗಳನ್ನು ಕೊಡ್ತಾರೆ. ಹಾಗೆ ಎಲ್ಲ ಒಗ್ಗಟ್ಟಾಗಿ ನಮ್ಮದು ಈ ಊರಲ್ಲಿ ಯಾವುದೇ ಒಂದು ತೊಂದರೆ ಬರದಾಗಿ ಆ ಮಹಾವಿಷ್ಣುಮೂರ್ತಿ ನಮಗೆ ದಯಪಾಲಿಸ್ತಾರೆ ಅಂತ ನಮ್ಮ ಅನಿಸಿಕೆ. ಹಾಗೆ ನಾನು ಸೇವಾ ಸಮಿತಿಯ ಗೌರವಾಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ದೇವಸ್ಥಾನದಲ್ಲಿ
ಯಾವುದೇ ಅಡೆತಡೆ ಬರಬಾರ್ದು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಊರಂತ ಒಗ್ಗಟ್ಟು ಆಗ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಿಗಿರ್ಬೇಕು. ಅದೇ ಒಂದು ಶಕ್ತಿ. ಅದೇ ಅದು ಯಾರ ಹತ್ರ ಆಗ್ತದೆ? ಅಲ್ಲಿ ಪ್ರಧಾನವಾಗಿ ಬರುವುದು ತಂತ್ರಿಗಳು, ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ಅದೆಲ್ಲ ಸರಿಯಾಗ್ತದೆ. ಯಾವುದೇ ಅಡೆತಡೆ ಬರುವುದಿಲ್ಲ. ಅಚ್ಚುಕಟ್ಟಾಗಿ ನಮ್ಮ ಜಾತ್ರೆಯೂ ನಡೀತದೆ ಇಷ್ಟು ವರ್ಷ. ಯಾಕೆಂದರೆ ನಮ್ಮ ರವೀಂದ್ರನಾಥ್ ರೈ ಅವರು ಮಾಡಿದ ಕೆಲಸ, ಅದನ್ನು ಮುಂದುವರಿಸಿದ ಭಾಗವಾಗಿ ಯಾರು ಸತೀಶ್ ರೈ ಅವರು ಮಾಡಿದ ಕೆಲಸ, ಮಧು ನರಿಯವರು ಮಾಡಿದಂಥ ಕೆಲಸ ಎಲ್ಲರನ್ನು ಒಗ್ಗೂಡಿಸಿ ಅದೇ ಒಗ್ಗೂಡಿಸಬೇಕಾದ್ರೆ ಅದು ನಾಗೇಶ್ ತಂತ್ರಿಗೆ ಬ್ರಹ್ಮ ಕೆಲಸ ಮಾಡಿದ ನಂತರ ಅದು ಅಚ್ಚುಕಟ್ಟಾಗಿ ನಡೆದುಕೊಂಡು ಬಂದಿದೆ. ಈ ಮುಂದೆ ಕೂಡ ಅದು ಚೆನ್ನಾಗಿ ನಡೀತದೆ. ಅವರು ನಾಳ್ದು ಬರ್ತಾರೆ, ಎಲ್ಲರಿಗೂ ಆಶೀರ್ವಚನ ನೀಡ್ತಾರೆ, ಮಂತ್ರಾಕ್ಷತೆ ಕೊಡ್ತಾರೆ, ಹಾಗೆ ಎಲ್ಲವೂ ಸರಿಯಾಗ್ತದೆ. ಮತ್ತು ಸಮಿತಿಯಲ್ಲಿ ನಮ್ಮದು ತುಂಬ ಜನ ಇದ್ದಾರೆ. ನಮ್ಮದು ಗೌರವ ಸಲಹೆಗಾರರಾಗಿ ತುಂಬ ಬೂಡಿಯ ರಾಧಾಕೃಷ್ಣರೇ ಇದ್ದಾರೆ, ರವೀಂದ್ರನಾಥ್ ರೈ ಬಲ್ಲಮಂಜಲ ಇದ್ದಾರೆ, ಯದುಕುಮಾರ್ ಇದ್ದಾರೆ, ಚಂದ್ರಾಶ್ರೇ ತುಂಬೆಕೋಡಿ ಇದ್ದಾರೆ, ಹಾಗೆ ಬಾಲಚಂದ್ರ ರೈ ಏಳ್ನಾಡುಗುತ್ತು ಇದ್ದಾರೆ, ವಾಸುದೇವ್ ಒಳ್ಳ ಇದ್ದಾರೆ, ಕೊರಗಪರೈ ದಿಂಬ್ರಿ ಇದ್ದಾರೆ, ಚಂದ್ರಶೇಖರ್ ನಡುಬೈಲಿದ್ದಾರೆ, ಡಾಕ್ಟರ್ ರವಿಪ್ರಕಾಶ್ ಇದ್ದಾರೆ, ರಾಧಾಕೃಷ್ಣ ಏಳ್ನಾಡುಗುತ್ತು ಇದ್ದಾರೆ, ಹಾಗೆ ಪುರುಷೋತ್ತಮ ರೈ ಬುಡಿಯ ಇದ್ದಾರೆ, ವಿಜಯ್ BS ಇದ್ದಾರೆ. ವ್ಯವಸ್ಥಾಪನಾ ಸಮಿತಿ ನಮ್ಮ 9 ಜನ ಇದ್ದಾರೆ. ಅದರಲ್ಲಿ ಮಧು ನರಿಯೂರು ಇದ್ದಾರೆ, ಶಶಿ ಇದ್ದಾರೆ, ಕಿಲ್ಲಿಮಂಜಲ್ ಇದ್ದಾರೆ, ಪ್ರಕಾಶ್ ರಾವ್ ಕುಡ್ಲಾರ್ ಇದ್ದಾರೆ, ಪ್ರಧಾನ ಅರ್ಚಕರೇ ಇದ್ದಾರೆ, ನೋನಾಳ ಜಯರಾಜ್ ಭಂಡಾರಿ ಇದ್ದಾರೆ, ಜಯಶೀಲರೇ ಏಳ್ನಾಡುಗುತ್ತು ಇದ್ದಾರೆ, ದಂಡರಾಜ್ ಇದ್ದಾರೆ, ಜಯರಾಮ್ ರೈ ಅಡ್ಡಿತಿಮಾರ್ ಇದ್ದಾರೆ, ಅರುಣ್ ರೈ ಇದ್ದಾರೆ, ಅರುಣ ಜಯ ಬಲ್ಲಮಜಲ್ ಇದ್ದಾರೆ. ಹಾಗೆ ನಮ್ಮ ವಿಷ್ಣು ಸೇವಾ ಸಮಿತಿಯಲ್ಲಿ ತುಂಬ ಜನ ಇದ್ದಾರೆ, ಹಿರಿಯರಿದ್ದಾರೆ. ಮಧು ನರಿಯೂರು ಇದ್ದಾರೆ, ತಿರುಮಲೇಶ್ವರ ಭಟ್ರು ಇದ್ದಾರೆ, ದಿನೇಶ್ ಪೂಜಾರಿ ಇದ್ದಾರೆ, ಬೊಳಂತಿಮಾರ್, ಗೋಪಾಲ ಗೌಡ ಇದ್ದಾರೆ, ರಾಜೇಶ್ ಗೌಡ ಇದ್ದಾರೆ ಕೈಂತಿಲ, ವಿಶ್ವನಾಥ್ ರೈ ಇದ್ದಾರೆ, ಕರುಣಾಕರ್ ಕೈಂತಿಲ ಇದ್ದಾರೆ, ದಯಾನಂದ್ ವಿಷ್ಣುನಗರ ಇದ್ದಾರೆ, ಕೋಶಾಧಿಕಾರಿಯಾಗಿ ಅರವಿಂದ್ ಭಗವಂತ ರೈ ಇದ್ದಾರೆ, ಜತ ಕಾರ್ಯದರ್ಶಿಯಾಗಿ ಶ್ರೀಕೃಷ್ಣ ಬೊಳಂತಿಮಾರು, ನಾರಾಯಣ್ ಕೆ ಕುಡ್ಲಾರು ಇದ್ದಾರೆ, ಪವಿತ್ರ ಪಾಣಿಯಾಗಿ ನಮ್ಮ ವೆಂಕಟರಾಮ್ ನಕ್ಷತ್ರ ತಯಾರಿದ್ದಾರೆ ಹಿರಿಯರು, ಹಾಗೆ ಪ್ರಧಾನ ಅರ್ಚಕರು ಪ್ರಕಾಶ್ ರಾವ್ ಕುಡ್ಲಾರೇ ಇದ್ದಾರೆ, ಹಾಗೆ ನಮ್ಮ ಅರ್ಚಕರಾಗಿ ಗುರುರಾಜ್ ಬಡಕಲಾಯ ಇದ್ದಾರೆ, ಮಡ್ಕುಲ್ಲ ಇದ್ದಾರೆ, ಹಾಗೆ ಎಲ್ಲ ಸದಸ್ಯರಿದ್ದಾರೆ, ಎಲ್ಲ ಭಕ್ತರಿದ್ದಾರೆ. ಆ ಭಕ್ತರ ವೃಂದ ಎಲ್ಲ ಸೇರಿ ಈ ಜಾತ್ರೋತ್ಸವ ಚೆನ್ನಾಗಿ ಆಗ್ತದೆ. ಎಲ್ಲರೂ ಒಗ್ಗಟ್ಟಾಗಿ ನಾವು ಊರಿನ ದೇವಸ್ಥಾನ ಅಂದರೆ ಅದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದರೆ ಅದಕ್ಕೆ ಒಂದು ಚಂದ. ಅದಕ್ಕೆ ಅದರಲ್ಲಿ ಯಾವುದೇ ಅಡೆತಡೆ ಬರುವುದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೇವೆ, ದೇವಸ್ಥಾನದ ಕಾರ್ಯ ಚೆನ್ನಾಗಿ ಆಗ್ತದೆ ಅಂತ ನಮ್ಮ ವಿಷ್ಣು ಸೇವಾ ಸಮಿತಿಯ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಓಕೆ. ಇದು ವಿಷ್ಣು ಸೇವಾ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದುಕೊಂಡು ತಮ್ಮ ಮಾತು. ನಾನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮಧು ನರಿಯೂರು ತಮ್ಮಲ್ಲಿ ಕೊನೆಯದಾಗಿ ಕೇಳೋದಾದರೆ, ಮುಂದಿನ ಕಾರ್ಯಯೋಜನೆ, ಈಗ ನಿಮ್ಮ ಅವಧಿ ಮುಗಿತಾ ಬಂತು, ಆದರೂ ದೇವಸ್ಥಾನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತಾ ಇರ್ತೀರಾ. ನಿಮ್ಮ ಒಟ್ಟು ವ್ಯವಸ್ಥಾಪನಾ ಸಮಿತಿ ಆಗಿರ್ಬೋದು, ನಿಮ್ಮೆಲ್ಲರ ಒಂದು ಪ್ರಮುಖ ಸಮಿತಿಯಂತೆ ನಿರ್ಧಾರದಂತೆ ಮುಂದಿನ ಯೋಜನೆಗಳೇನಿವೆ ದೇವಸ್ಥಾನದಲ್ಲಿ? ಮುಂದಿನ ಯೋಜನೆ ನಾವು ಇತ್ತೀಚಿನ 3 ವರ್ಷದಲ್ಲಿ ನಾವು ಊರಿನವರಾಗ್ಲಿ ಅಥವಾ ವ್ಯವಸ್ಥಾಪನಾ ಸಮಿತಿಯವರಾಗ್ಲಿ ಭಕ್ತಾಭಿಮಾನಿಗಳು ಸೇರಿದ ಅವರು ನಿರೀಕ್ಷೆಗಿಂತ ಜಾಸ್ತಿ ಉತ್ತಮ ಕೆಲಸ ಆಗಿದೆ. ಜೊತೆಗೆ ಇನ್ನು ನಮಗೊಂದು ಅರ್ಚಕರ ಕೊಠಡಿಯ ವ್ಯವಸ್ಥೆ ಆಗ್ಲಿಕ್ಕಿದೆ. ಅದನ್ನು ಈಗಾಗಲೇ ನಾವು ಪ್ಲಾನ್ ಮಾಡಿಕೊಂಡು ಸುಮಾರು ಒಂದು 11 ರಿಂದ 12 ಲಕ್ಷದ ವೆಚ್ಚದಲ್ಲಿ ಒಂದು 2 ಬೆಡ್ರೂಮಿನ ಅರ್ಚಕರ ಕೊಠಡಿಯೂ ಆಗ್ಲಿಕ್ಕಿದೆ. ಯಾಕಂದ್ರೆ ಅರ್ಚಕರು ಅಲ್ಲಿ ನಮಗೆ ಪ್ರಧಾನರಾಗಿ ಬೇಕಾಗ್ತದೆ. ಊರಿನವರು ಇದ್ದಾರೆ, ಊರಿನವ್ರ ಜೊತೆಗೆ ಹೊರಗಿಂದ ಒಂದು ಕುಟುಂಬದ ವ್ಯವಸ್ಥೆಯನ್ನು ನಾವು ನಿಲ್ಲಿಸುವಂತ ಅರ್ಚಕರ ಕೊಠಡಿ ಆಗ್ಬೇಕು ಅಂತೇಳಿ. ಯಾಕಂದ್ರೆ ಭಕ್ತ ಸಮೂಹ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ದಿನಂಪ್ರತಿ ಅದು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ದೇವಸ್ಥಾನ ಬಂದ ಭಕ್ತಾದಿಗಳಿಗೆ ದೇವರ ದರ್ಶನ ಸಿಕ್ಬೇಕು. ಆ ದೃಷ್ಟಿಯಿಂದ ಎಲ್ಲರ ಸಹಕಾರದಿಂದ ಅದು ಮುಂದಕ್ಕೆ ನೆರವೇರಲಿಕ್ಕಿದೆ. ಜೊತೆಗೆ ಒಂದು ರಕ್ತೇಶ್ವರಿ ಕಟ್ಟೆ ನಿರ್ಮಾಣ ಆಗಲಿಕ್ಕಿದೆ. ಅದು ಪ್ರಶ್ನೆಯಲ್ಲಿ ಮೂಡಿ ಬಂದಿತ್ತು. ಅದು ಹಿಂದಿನ ಕಾಲದಲ್ಲಿ ಅದು ಅಲ್ಲಿ ಮೋಸ್ಟ್ಲಿ ದೈವಗಳಿಗೆ ನೇಮೋತ್ಸವ ಆಗ್ತಿತ್ತ ಅಥವಾ ತಂಬಿಲ್ ಆಗ್ತಿತ್ತ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಅದು ಇನ್ನೊಂದು ರಕ್ತೇಶ್ವರಿ ಕಟ್ಟೆ ಆಗ್ಬೇಕು ಅಂತ ಇದೆ. ಅದರ ಹಿಂದೆ ಕೂಡ ನಾವು ಅದನ್ನ ಕೆಲಸ ಮಾಡ್ತಾ ಇದೆ. ಇಲ್ಲಿಯವರೆಗೆ ಈಗ ರಕ್ತೇಶ್ವರಿಗೆ ಇದೆ. ಈಗ ಅದು ನಮ್ಮ ಇದರ ದೇವಸ್ಥಾನದ ಗುಡಿಯ ಒಳಗೆ ರಕ್ತೇಶ್ವರಿ ಮತ್ತು ವ್ಯಾಘ್ರ ಚಾಮುಂಡಿಗೆ ಬೇರೆನೆ ಈಗ ಸ್ಥಾನ ಇದೆ ಅಲ್ಲಿ ಈಗ ಇತ್ತೀಚೆಗೆ ನಾಳಿದ್ದು ಜಾತ್ರೆ ವಾರ್ಷಿಕ ಸಮಯದಲ್ಲಿ ಮರದ ಮಂಚ 2ಕ್ಕೂ ನಾಗೇಶತಂತ್ರಿದಾರರ ಮುಖಾಂತರದಲ್ಲಿ ಅದು ಸಮರ್ಪಣೆ ಆಗ್ಲಿಕ್ಕಾಗಿದೆ. ಈಗಾಗಲೇ ಅದು ದೇವಸ್ಥಾನಕ್ಕೆ ಬರ್ತದೆ. ಇನ್ನು ಸ್ವಲ್ಪ ಮೋಸ್ಟ್ಲಿ ಹೆಚ್ಚಿನ ಅಂಶ ಅದು ನಾಳೆ ಅಲ್ಲಿಗೆ ಬರ್ತದೆ. ನಾಳಿದ್ದು ಅವರು 6ನೇ ತಾರೀಕಿಗೆ ಇಲ್ಲಿ ದೇವಸ್ಥಾನಕ್ಕೆ ಪ್ರತಿಷ್ಠಾ ವಾರ್ಷಿಕೋತ್ಸವದಂದು ಅಲ್ಲಿಗೆ ಅದಕ್ಕೆ ಬೇಕಾದ
ಕೆಲಸ ಎಲ್ಲ ಮಾಡಿ ದೇವರಿಗೆ ಸಮರ್ಪಣೆ ಆಗಲಿಕ್ಕಿದೆ. ನಂತರ ಮುಂದೆ ಮುಂದಿನ ಯೋಜನೆ ಅಂದ್ರೆ ಅದೇ ರಕ್ತೇಶ್ವರಿ ಕಟ್ಟೆಗೆ, ಅದು ಹಿಂದಿನ ಕಾಲದಲ್ಲಿ ಅದಲ್ಲಿ ಒಂದು ಹೊಳ್ಳರ ಜಮೀನಲ್ಲಿ ಒಂದು ಹೊಳ್ಳರ ಜಾಗ ಹತ್ರ ಒಂದು ರಕ್ತೇಶ್ವರಿ ಕಟ್ಟೆ ಇತ್ತು ಅಂತ ಹೇಳಿ ಪ್ರಶ್ನೆಯಲ್ಲಿ ಮೂಡಿ ಬಂದಿದೆ. ಅದಕ್ಕೆ ಹೋಗುವಂತ ವಾತಾವರಣ, ನೆರೆಕರರ ಸಹಕಾರ, ಆ ಜೀರ್ಣೋದ್ಧಾರ ವ್ಯವಸ್ಥೆ ಅದು ಮುಂದಕ್ಕೆ ಆಗ್ಲಿಕ್ಕೆ ಅಲ್ಲಿಯೂ ಎಲ್ಲರದ್ದು ಸಹಕಾರ ಸಿಗ್ತದೆ ಅಂತೇಳಿ ಅಂದ್ರೆ ಭಕ್ತ ಅಭಿಮಾನಿಗಳೇ ಅವ್ರು ಹೇಳ್ತಾ ಇದ್ರು. ಅಂದ್ರೆ ಊರಿಗೆ ಒಳ್ಳೇದು, ಅಂದ್ರೆ ಆದ ಕಾರಣ ಭಕ್ತಾಭಿಮಾನಿಗಳ ಸಹಕಾರದಿಂದ ಅದೊಂದು ಆಗ್ಲಿಕ್ಕಿದೆ, ಮುಂದೆ ಅದು ಆಗ್ತದೆ. ಆ ಯೋಜನೆ ಒಂದು ಇದೆ. ಮತ್ತೆ ಜಾಗೆಯ ಅದಕ್ಕೆ ಸಂಬಂಧಪಟ್ಟ ಒಂದು, ಈಗ ಶಿವರಾಮಾಲ್ ಅವರು ಹೇಳಿದ್ರು, ಸರ್ಕಾರದಿಂದ ಆಗುವಂತ ಜಾಗೆಯ ರೆಕಾರ್ಡ್, ಅದಕ್ಕೂ ಅದರ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ದೇವಸ್ಥಾನಕ್ಕೆ ಬೇಕಾದಷ್ಟು ಜಾಗೆ ಇದೆ, ಅದು ಇನ್ನು ಕೆಲವು ಎಲ್ಲ ಆರ್ಟಿಸಿ ಆಗ್ಲಿಕ್ಕಿದೆ, ಅದು ಮುಂದಕ್ಕೆ ಆಗ್ತದೆ. ಓಕೆ ಓಕೆ, ಇದಿಷ್ಟು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಾವು ಮಾತಾಡಿರುವಂಥದ್ದು. ಇನ್ನು ಮುಂದಿನ 2 ದಿವಸಗಳಲ್ಲಿ ಜಾತ್ರೋತ್ಸವ ಬರಲಿಕ್ಕಿದೆ, ಕ್ಷಣಗಣನೆ ಆರಂಭ ಆಗಿದೆ. ಜಾತ್ರೋತ್ಸವ, ಹಸಿರುವಾಣಿ, ಹೊರೆಕಾಣಿಕೆ, ಮೆರವಣಿಗೆ ಎಲ್ಲ ಇದೆ. ಇವೆಲ್ಲದಕ್ಕೂ ಕೂಡ ಗ್ರಾಮಸ್ಥರಿಗೆ ಮತ್ತು ಪರ ಊರಿನ ಭಕ್ತಾಭಿಮಾನಿಗಳಿಗೆ ತಾವೊಂದು ಆಮಂತ್ರಣ ಮಾಡೋದಿದ್ರೆ ಹೇಗೆ ಮಾಡ್ತೀವಿ? ತಾವು ಒಟ್ಟಾಗಿ ಬಯಲುವಾರ ಸಮಿತಿ ಅಂತೇಳಿ ಮಾಡ್ತೇವೆ. ಒಂದು 6 ರಿಂದ 7 ಕಡೆಗೆ, ಅಂದ್ರೆ ಒಂದು ಏರಿಯಾದಲ್ಲಿ ಒಂದು 4 ಜನರ ತಂಡ. ಅದು ಕಳೆದ ಒಂದು 13 ವರ್ಷದಿಂದ ರವೀಂದ್ರನಾಥ್ ರೈ ಅವರ ನೇತೃತ್ವದಲ್ಲಿ ವಿಷ್ಣು ಸೇವಾ ಸಮಿತಿ ಮತ್ತು ಭಜನಾ ತಂಡ ಮತ್ತು ಊರಿನ ಹಿರಿಯರ ಮುಖಾಂತರ, ಈಗ ನಾವು ಊರಲ್ಲಿ ನಾವೀಗ ಗೌರವ ಸಲಹೆಗಾರಾಗಿ ನಾವು ತಗೊಳ್ತೇವೆ. ಈ ಗೌರವ ಸಲಹೆಗಾರ ಆದ ನಂತರ ಅದಕ್ಕೆ ಒಂದು ವಿಷ್ಣು ಭಜನಾ ಮಂಡಳಿ ಅಂತ ಇದೆ, ವಿಷ್ಣು ಸೇವಾ ಸಮಿತಿ ಅಂತ ಇದೆ, ಅದರಲ್ಲೂ ಸದಸ್ಯರಿದ್ದಾರೆ, ಮತ್ತೆ ಊರಿನ ಸದಸ್ಯರಿದ್ದಾರೆ ಭಕ್ತಾಭಿಮಾನಿಗಳು. ಅವರ ಮುಖಾಂತರ ಹೋಗಿ ಗೌರವ, ಅಂದ್ರೆ ಒಂದೊಂದು ಏರಿಯಿಂದ, ಒಂದೊಂದು ಮನೆತನದಿಂದ, ಒಂದೊಂದು ಏರಿಯಿಂದ ನಾವು ಹಾಕೊಳ್ತೀವಿ. ಅವರ ಮುಖಾಂತರ ಈ ಆಮಂತ್ರಣ ಪತ್ರಿಕೆ ಹೋಗಿ ಭಕ್ತ ಸಮೂಹ ನಮಗೆ ದೇವಸ್ಥಾನಕ್ಕೆ ಆಗುವಂತ ಈ ವಾರ್ಷಿಕ ಮಹೋತ್ಸವಕ್ಕೆ ಅಥವಾ ಹಣದ ರೂಪದಲ್ಲಿ ಆಗಲಿ ಅಥವಾ ವಸ್ತು ರೂಪದಲ್ಲಿ ಆಗಲಿ ಬಂದು ಸೇರ್ತಾರೆ. ಇದೇ ತರ ನಾವು ಹೊರಗಿನ, ಅಂದ್ರೆ ಬರೀ ನಾವು ಒಂದು ನಮ್ಮ ಗ್ರಾಮಕ್ಕೆ ನಾವು ಅಲ್ಲಿ ನಂಬಿಕೊಂಡು ಇದ್ರೂ ನಮಗೆ ತುಂಬಾ ಕಷ್ಟ. ಯಾಕಂದ್ರೆ ಅಂದ್ರೆ ಅಲ್ಲಿಯ ಪರಿಸ್ಥಿತಿ ಅಷ್ಟು ಕಷ್ಟ ಇದೆ. ಆದ ಕಾರಣ ನಾವು ಸುತ್ತಮುತ್ತಲಿನ, ಈಗ ನಾವು ಪುತ್ತೂರು ತಾಲೂಕಿಗೆ ನಾವು ಸುಮಾರು ಅಂದ್ರೆ ನಮ್ಮ ಈ ಅಂದ್ರೆ ಈ ಕಮಿಟಿಯಲ್ಲಿ ಇರುವಂತ ಸದಸ್ಯರ ಮುಖಾಂತರ ಅಥವಾ ನಮ್ಮ ಅತಿ ಅಂದ್ರೆ ಭಕ್ತಾಭಿಮಾನಿ ವರ್ಷ ಪ್ರತಿ ಹೊರಗಿಂದ ಬರುವ ಭಕ್ತಾಭಿಮಾನಿಗಳಿದ್ದಾರೆ. ಆ ಜಾತ್ರೆ ದಿವಸ ನಾವು ಕೊಡದೇ ಇರ್ಲಿ, ಒಂದು ನಾವು ಫೋನ್ ಮಾಡಿದ್ರೆ ಆ ಜಾತ್ರೆಗೆ ಅವರಿಗೆ ಬರ್ತಾರೆ, ತಿಳಿದ ತಕ್ಷಣ ಬರ್ತಾರೆ. ಈಗ ನಮಗೆ ಹಿರಿಯರಿಗೆ ಒಂದು ರವೀಂದ್ರನಾಥ್ ರೈ ಆಗಲಿ ಅಥವಾ ಶಿವರಾಮ್ ಅವರು ಹೀಗೆ ಪೇಟೆಯಲ್ಲಿ ಸಂಪರ್ಕದವರು ಇದ್ದಾರೆ. ಇವರ ಮುಖಾಂತರ ನಾವು ಹೋಗಿ ಇಲ್ಲಿ ಆಮಂತ್ರಣ ಮಾಡ್ತಾರೆ. ಕೂಡಿದ ಅದು ನಾವಲ್ಲಿ ಅವ್ರನ್ನ ಸಂಪರ್ಕ ಮಾಡಿ ಒಂದು ಆಮಂತ್ರಣ ಪತ್ರಿಕೆ ಅವರಾಗಿ ಬಂದು ನಮಗೆ ದೇವರಿಗೆ ನನ್ನ ಮುಖಾಂತರ ದೇವರಿಗೆ ಸೇವೆ ಇರಲಿ ಅಂತ ಹೇಳ್ತಾರೆ. ಆದ ಕಾರಣ ಅದು ಅಷ್ಟು ವಿಭ್ರಂಜನೆಯಾಗಿ ಆ ಹಣದ ರೂಪದಲ್ಲೂ ಅಲ್ಲಿ ಸ್ವಲ್ಪ ಉಳಿಕೆ ಬಂದು ಅಭಿವೃದ್ಧಿಗೆ ಸಹಾಯ ಆಗ್ತದೆ ಈ ಸಂದರ್ಭದಲ್ಲಿ. ಅದು ಇನ್ನು ಮುಂದಕ್ಕೂ ಯಾರು ಬಂದ್ರು ಸಹ, ಯಾರ ನೇತೃತ್ವದಲ್ಲಿ ಯಾರು ಆ ಸಹಕಾರ ಮುಂದಕ್ಕೂ ಸಿಗುತ್ತೆ. ಆದ್ರೆ ಶ್ರೀದೇವರ ವಿಷ್ಣುಮೂರ್ತಿ ಅನುಗ್ರಹ ಎಲ್ಲರಿಗೂ ಸದಾ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ. ಓಕೆ ಓಕೆ, ಕೊನೆಯದಾಗಿ ಜಾತ್ರೋತ್ಸವಕ್ಕೆ ನಮ್ಮ ಭಕ್ತಾಭಿಮಾನಿಗಳನ್ನು ಒಂದು ಆಹ್ವಾನಿಸುವುದಾದ್ರೆ ಈ ಕಾರ್ಯಕ್ರಮದ ಮುಖಾಂತರ ಆಹ್ವಾನಿಸಿ. ಎಲ್ಲ ಭಕ್ತಾದಿಗಳು ನಾಳ್ದು 5 ತಾರೀಕಿಗೆ ಮತ್ತು 6 ತಾರೀಕಿಗೆ ನಡೆಯುವಂಥ ವರ್ಷಂಪ್ರತಿ ಜಾತ್ರೆಗೆ ತಾವೆಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ವಿಷ್ಣು ಸೇವಾ ಸಮಿತಿ ಗೌರವಾಧ್ಯಕ್ಷರಾಗಿ ನಾನು ಕೇಳ್ತಾ ಇದ್ದೇನೆ. ಯಾಕೆಂದರೆ ದೇವರ ಅನುಗ್ರಹ ಎಲ್ಲರಿಗೂ ಇರಲಿ. ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನ ಬ್ರಹ್ಮಕಲಶ ಆದ ನಂತರ ಅತಿ ಹೆಚ್ಚು ಜನ ಸೇರುವಂಥ ಗ್ರಾಮಾಂತರ ಪ್ರದೇಶ ಅದು ನಮ್ಮ ಕುರಿಯ. ಸುಮಾರು 5,000 ಜನದವರೆಗೆ ಸೇರ್ತಿದ್ದಂಥ ಜಾಗ. ಅಂದರೆ ಎಲ್ಲರೂ ಭಕ್ತರು ಇದಕ್ಕೆ ಬಂದು ಆ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು, ನೀವೆಲ್ಲ ಬರಬೇಕು, ನಮಗೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಿದ್ದೇನೆ. ಓಕೆ, ಹಿರಿಯರಾದ ರವೀಂದ್ರನಾಥ್ ರೈ ಅವರೇ, ತಾವು ಆಹ್ವಾನಿಸುತ್ತಾರೆ. ನಾನು ಕೂಡ ಎಲ್ಲರನ್ನು ಭಗವದ್ ಭಕ್ತ ಬಂಧು ಭಗಿನಿಯರನ್ನು ನಾಳೆ ದಿನ 5, 6 ನಮ್ಮ ಪ್ರತಿಷ್ಠಾ ವಾರ್ಷಿಕೋತ್ಸವ ಜಾತ್ರೋತ್ಸವಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಎಲ್ರಿಗೂ ಮಹಾವಿಷ್ಣುಮೂರ್ತಿ ದೇವರ ಕೃಪೆ ಇರಲಿ, ಅವನ ಅನುಗ್ರಹ ಇರಲಿ ಅಂತ ಬೇಡಿಕೊಂಡು, ಹಾಗೆ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣಾವಿಂದಗಳಿಗೆ ಒಡಮಡುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಓಕೆ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು. ವರ್ಷಂಪ್ರತಿಯಂತೆ ವಾರ್ಷಿಕ ಜಾತ್ರೆ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಅತ್ಯುತ್ತಮ ಒಂದು ತಂಡದಿಂದ ಎಲ್ರಿಗೂ ಆಮಂತ್ರಣ ನಾವು ಕೊಡ್ತಾ ಇದ್ದೇವೆ. ಕೆಲವು ಮನೆಗಳಿಗೆ ಸಿಕ್ಕದೆ ಇರ್ಲಿಕ್ಕೂ ಚಾನ್ಸಸ್ ಇದೆ. ಆದ್ರೆ ಆ ಜಾತ್ರೆ ಅಂತ ಹೇಳಿದ್ಮೇಲೆ ಕೆಲವು ಸಂದರ್ಭದಲ್ಲಿ ಒಮ್ಮೊಮ್ಮೆ ಮನೆಯಲ್ಲಿ ಇರದೇ ಇರ್ಬೋದು. ಆದ್ರೆ
ಆಮಂತ್ರಣ ಆ ದೇವಸ್ಥಾನ ಜಾತ್ರೆ ಆಗ್ತದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆಲ್ಲರೂ ಸೇರ್ತಾರೆ, ಕೈ ಜೋಡಿಸ್ತಾರೆ. ದೇವರಿಗೆ ಬೇಕಾದಂತ ಅದು ಸೇವೆಯನ್ನ ಭಕ್ತಾಭಿಮಾನಿಗಳ ಮುಖಾಂತರ ಸಿಗ್ತದೆ. ಮುಂದಕ್ಕೂ ಇದೇ ತರ ನಿರಂತರ ನಡೀತಾ ಇರ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಅದೇ ರೀತಿ ಎಲ್ಲರೂ ನಾಳಿದ್ದು ವಿಷ್ಣುಮೂರ್ತಿಯ ವರ್ಷಂಪ್ರತಿ ಜಾತ್ರೆಗೆ ಬಂದು ದೇವರ ಅನುಗ್ರಹ ಅವರಿಗೂ ಸದಾ ಇರಲಿ, ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗ್ತಾ 2 ಮಾತನ್ನು ನಿಲ್ಲಿಸ್ತೇನೆ. ಓಕೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಸ್ಥಾನದ ಬಗೆಗಿನ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ನಮ್ಮ ವೀಕ್ಷಕರಿಗೆ ಕೂಡ ತಾವು ತಿಳಿಸಿದ್ದೀರಾ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದು ಸುದ್ದಿ ನ್ಯೂಸ್ ವಿಶೇಷ ಮಾತುಕತೆ ನೇರ ಪ್ರಸಾರ ಕಾರ್ಯಕ್ರಮ. ಉಳ್ಳಾಲ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕುರಿಯ ಇದರ ಜಾತ್ರೋತ್ಸವದ ಅಂಗವಾಗಿ ಪೂರ್ವಭಾವಿಯಾಗಿ ನಡೆದಿರತಕ್ಕಂತಹ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ವಿಷ್ಣು ಸೇವಾ ಸಮಿತಿಯ ಗೌರವಾಧ್ಯಕ್ಷರು ಇವರ ಜೊತೆಗೆ ನಡೆಸಿದಂತಹ ವಿಶೇಷ ಮಾತುಕತೆ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್. ಅದರ ಜೊತೆಗೆ ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನದ ಜಾತ್ರೋತ್ಸವ ಕಾರ್ಯಕ್ರಮವು ಸುದ್ದಿ ಲೈವ್ ಮುಖಾಂತರ ನೇರ ಪ್ರಸಾರವೂ ಕೂಡ ಆಗಲಿಕ್ಕಿದೆ ಎನ್ನುವುದನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టం ఇల్లడిపోతాం పోయి బాబా లేదా మస్తు ಖುಷಿ ಅಪ್ಪಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೊರ್ಪಿನೆಂಜಿ ಪೋಲೇರ್ ಬೇಬಿ